Krishna Krishna Hare 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 Rama Hare Rama 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 Hare 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 Krishna 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 Hare 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 Rama Hare Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare Hare ज्ञानतिमिरान्तस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितं च। हे कृष्ण करुणा सिन्धु दीनबन्धु जगत्पते गोपीश गोपिका कान्त राधाकान्त नमोस्तुते। तप्त काञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्यदेशतारिणि नमो जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇವತ್ತಿನ ಒಂದು ಅಧ್ಯಾಯ 8ನೇ ಅಧ್ಯಾಯ. ಪ್ರಾರಂಭ ಮಾಡೋದಕ್ಕೆ ಮುಂಚೆ 7ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ ಅಂತ ಒಮ್ಮೆ ನೆನಪಿಸ್ಕೊಳ್ತಾ ಮುಂದುವರ್ಸೋಣ. ಹರೇ ಕೃಷ್ಣ. 7ನೇ ಅಧ್ಯಾಯದಲ್ಲಿ ನಾವು ಏನೆಲ್ಲ ತಿಳ್ಕೊಂಡಿದ್ವಿ, ಯಾರಿಗಾದ್ರೂ ನೆನಪಿದೆಯಾ? ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ನಿನ್ನೆ ನಾವು ಕಲ್ತದ್ದು. ಹಾ ಮಾತಾಜಿ. ಮತ್ತು ಜ್ಞಾನ ಅಂದ್ರೆ ಏನು ಅಂತೇಳಿ, ವಿಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಪ್ರಾಕ್ಟಿಕಲಿ ನಾವು ಏನು ಕಲ್ತ್ಕೊಳ್ತೀವ ಅದು ಸಹಿಯ ತಪ್ಪ ಅಂತ ನೋಡ್ಕೊಳ್ಳೋದು. ಮತ್ತು ಯಾವ್ದ್ಯಾವ್ದ್ರದಿಂದ ದೇವರ ನಾವು ಸೇವೆ ಮಾಡ್ಬೋದು. ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ಹೀಗೆಲ್ಲ ದಾಸ್ಯ, ಇದು ಬೇರೆ ಬೇರೆ ತರೀಕದಲ್ಲಿ ನಾವು ದೇವರನ್ನು ಸ್ಮರಿಸ್ಬೋದು, ಅವರದ್ದು ಸಂಬಂಧ ಬೆಳೆಸ್ಕೊಳ್ಬೋದು. ಮತ್ತು ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಮೇನ್ ಯಾವುದು ನಮ್ದು ಅಂಶಗಳು ನಮ್ಗೆ ಸಹಾಯ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಇದೆಲ್ಲ ಬಹಿರಂಗ ಶಕ್ತಿ ಅಂದ್ರೆ ಅಹಂಕಾರ ನಮ್ದು. ಹಾಗೆ ಆಕಾಶ, ತರಂಗ, ಗಾಳಿ, ಅಗ್ನಿ, ಅದು ಶಬ್ದ, ನೀರು, ಇದೆಲ್ಲ ನಮ್ಗೆ ಒಂದು ರೂಪ, ಬೇರೆ ಬೇರೆ ರೂಪದಲ್ಲಿ ನಮ್ಗೆ ಸಹಾಯ ಮಾಡುವುದು ಅಥವಾ ನಮ್ಮ ಮಾಯೆಯಲ್ಲಿ ನಾವು ಸಿಕ್ಕಿಕೊಳ್ಳೋದು, ಇದೆಲ್ಲ ಅನ್ಸುತ್ತೆ. ಹಾಗೆ 3 ಗುಣಗಳು, ರಾಜಸ, ತಾಮಸ, ಸಾತ್ವಿಕ. ಹಾಗೆ ದೇವರನ್ನು ನಾವು ಯಾವಾಗ ನಾವು ಟ್ರಬಲಲ್ಲಿ ಇರ್ತೇವೆ ಅಂದ್ರೆ ದೇವರು ನೆನಪಿಸಿಕೊಡೋದಿಲ್ಲ. ಆದ ದೇವರ ಸನ್ನಿಧಾನ ನಮ್ಮ ಹತ್ರ ಇಲ್ಲ ಅಂದಾಗ ನಮ್ಗೆ ಕಷ್ಟಗಳು, ಕತ್ತರು ಹೀಗೆ ಬರ್ತದೆ. ಅದೇ ದೇವ್ರು ನಮ್ಮೊಟ್ಟಿಗಿದ್ರೆ ಬೆಳಕು, ಸಹಾಯ, ಧೈರ್ಯ,
ಎಲ್ಲ ಬರ್ತದೆ. ಹೀಗೆ ಅಂತ ಸ್ವಲ್ಪ ಸ್ವಲ್ಪ ನೆನಪಿಗಿದ್ದದ್ದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವಲ್ಪ ಅಲ್ಲ ಮಾತಾಜಿ, ಮ್ಯಾಕ್ಸಿಮಮ್ ಹೇಳ್ಬಿಟ್ರಿ ಅನ್ಸುತ್ತೆ ನನ್ಗೆ. ಸುಮಾರು ಹೇಳ್ಬಿಟ್ರಿ. ಬೇರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅದೇ ದೇವರಿಗೆ ಯಾರ್ಯಾರು ಶರಣಾಗುವುದರಾಗುವುದಿಲ್ಲ, ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಅಸುರರು, ಅಸುರ ಸ್ವಭಾವದವರು, ಅವರೆಲ್ಲ ಶರಣಾಗತರಾಗುವುದಿಲ್ಲ. Okay. ಮೊದಲಿಗೆ ನಾವು ನೋಡಿದ್ವಿ 6ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಹೇಳಿದ, ಯಾರು ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾನೆ, ಭಗವಂತನ ಚಿಂತನೆಯಲ್ಲಿ ಇರ್ತಾನೆ, ಅವನು ಭಗವಂತನಿಗೆ ತುಂಬಾ ಪ್ರಿಯನಾದವನು, ಮತ್ತೆ ಅವನು ಶ್ರೇಷ್ಠವಾದ ಯೋಗಿ ಅಂತ. 7ನೇ ಅಧ್ಯಾಯದ ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ಯಾರು ಭಗವಂತನನ್ನ ಆ ರೀತಿ ಸ್ಮರಣೆ ಮಾಡೋದಕ್ಕೆ ಆಗುತ್ತೆ ಅಂತ. ಯಾರಾದ್ರೂ ಭಗವಂತನನ್ನ ಆ ರೀತಿ ಸ್ಮರಣೆ ಮಾಡ್ಬೇಕಾದ್ರೆ ಒಂದು ಭಗವಂತನಲ್ಲಿ ಅವ್ರಿಗೆ ಪ್ರೀತಿ ಇರ್ಬೇಕು, ಅಥವಾ ಭಗವಂತನ ಬಗ್ಗೆ ಅವ್ರಿಗೆ ತಿಳಿದಿರ್ಬೇಕು. ಈಗ ಭಗವಂತನ ಬಗ್ಗೆ ತಿಳಿದೇ ಇರೋರು ತಿಳ್ಕೋಬೇಕು ಅಂತಂದ್ರೆ ಕೇಳುವ ಮೂಲಕ ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಆದ್ರೆ ಶ್ರವಣದ ಮೂಲಕ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಅಂತ ನೋಡಿದ್ವಿ. ನಂತರ ಭಗವಂತನ ಅನೇಕ ಶಕ್ತಿಗಳ ಬಗ್ಗೆ ಪರಮಾತ್ಮ ತಿಳಿಸ್ಕೊಡ್ತಾನೆ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳಿ. ಆ ಒಂದು ಬಹಿರಂಗ ಶಕ್ತಿಯಲ್ಲಿ ಬರುವಂತದ್ದು ಆ ಪಂಚಮಹಾಭೂತಗಳು, ನಂತರ ಆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನುವಂಥದ್ದು. ಆ ಸೃಷ್ಟಿಯಲ್ಲಿ ಹೇಗೆ ಪ್ರತಿಯೊಂದು ಪ್ರಾರಂಭ ಆಗುತ್ತೆ ಅಂತ ನಾ ಹೇಳಿದೆ. ಅಂದ್ರೆ ಮೊದಲಿಗೆ ಆಕಾಶ, ಶಬ್ದ, ಅದರ ಒಂದು ತನ್ಮಾತ್ರೆಯಾಗಿ ಬರುತ್ತೆ. ನಂತರ ಬರುವಂತದ್ದು ಆಕಾಶ ಆದ್ಮೇಲೆ ಬರುವಂತದ್ದು ಗಾಳಿ, ಗಾಳಿ ಆದ್ಮೇಲೆ ಅಗ್ನಿ, ಅಗ್ನಿ ಆದ್ಮೇಲೆ ನೀರು, ನೀರು ಆದ್ಮೇಲೆ ಭೂಮಿ. ಹೀಗೆ ಅದಕ್ಕೆ ತನ್ನದೇ ಆದಂತಹ ಒಂದು ಗುಣಗಳು ಇರುತ್ತೆ. ನಂತರ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಸೇರಿ ಬಹಿರಂಗ ಶಕ್ತಿ. ಆದ್ರೆ ನಾವೆಲ್ಲರೂ ಆ ಒಂದು ಭೌತಿಕ ಜಗತ್ತನ್ನ ಅನುಭವಿಸ್ತಿರುವಂತಹ, ಅಂದ್ರೆ ಅದರ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಿರುವಂತಹ ಭಗವಂತನ ಶ್ರೇಷ್ಠ ಶಕ್ತಿ ಆದಂತಹ ತಟಸ್ಥ ಶಕ್ತಿ ಅಂತ ನಾವು ನೋಡಿದ್ವಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ನಂತರ ಭಗವಂತನ ಈ ಎಲ್ಲ ಶಕ್ತಿಗಳು, ಅಂದ್ರೆ ಸೃಷ್ಟಿಯಲ್ಲಿ ಇರುವಂತದ್ದು ಪ್ರತಿಯೊಂದು ಕೂಡ ಭಗವಂತನಿಂದಲೇ ಆಗಿರುವಂತದ್ದು. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿರ್ಬೋದು, ಈ ಭೌತಿಕ ಜಗತ್ತಿರ್ಬೋದು, ಎಲ್ಲವೂ ಕೂಡ ಅವನಿಂದಲೇ ಆಗಿರುವಂತದ್ದು. ಈ ಒಂದು ಇಡೀ ಭೌತಿಕ ಜಗತ್ತು ಅದು ಯಾವ ರೀತಿ ಇದೆ ಅಂತಂದ್ರೆ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಇದೆ ಅಂತ ಹೇಳ್ತಾನೆ. ಅಂದ್ರೆ ಹಿಂದೆ ಇರುವಂತಹ ದಾರ ನಮ್ಗೆ ಕಾಣುದಿಲ್ಲ, ಮಣಿಯ ಹಾರದಲ್ಲಿ ಬರೀ ಮಣಿಗಳೇ ಮಾತ್ರ ಕಾಣುತ್ತೆ ಅಂತ. ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಸೃಷ್ಟಿ ಕಾಣುತ್ತೆ, ಸೃಷ್ಟಿಯಂದೇ ಇರುವಂತಹ ಭಗವಂತನ ಶಕ್ತಿ, ಅವನ ಒಂದು ಕೈವಾಡ ಯಾರಿಗೂ ಕಾಣಿಸುವುದಿಲ್ಲ ಅನ್ನುವಂಥದ್ದು. ನಂತರ ಇಂತಹ ಒಂದು ಭಗವಂತನಿಗೆ ಯಾರೆಲ್ಲ ಶರಣಾಗ್ತಾರೆ ಅನ್ನುವಂಥದ್ದು. ಅಂದ್ರೆ 4 ಜನ ಸುಕೃತಿ ಅಂತ ಕರಿತೀವಿ ನಾವು ಅವರನ್ನ. ಯಾರೆಲ್ಲ ಅವರು ಅಂತಂದ್ರೆ ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತ ಕರೀತಾರೆ. ಅಂದ್ರೆ ದುಃಖದಲ್ಲಿ ಇರುವಂತವ್ರು, ಅಥವಾ ಹಣದ ಅಗತ್ಯ ಇರುವಂತವ್ರು, ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕುತೂಹಲ ಇರುವಂತವ್ರು, ಮತ್ತೆ ಅವನ ಬಗ್ಗೆ ತಿಳಿದಂತಹ ಜ್ಞಾನಿಗಳು. ಅದರಲ್ಲಿ ಭಗವಂತನಿಗೆ ಜ್ಞಾನಿಗಳು ಅತಿ ಹೆಚ್ಚು ಪ್ರಿಯ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಅವರು ಭಗವಂತನ ತಿಳಿದು ಅವನನ್ನ ಆ ಅಂದ್ರೆ ಅವನಿಗೆ ಶರಣಾಗತಿಯಾಗಿ ಅವನ ಹತ್ರ ಹೋಗ್ತಾರೆ. ಆದ್ರೆ ಉಳಿದ 3 ಜನ ಅವರು ಆ ಒಂದು ಸಮಯಕ್ಕೆ, ಒಂದು ಸಂದರ್ಭಕ್ಕೆ ಸಂಕಟ ಬಂದಿದೆ ಅಂತ ಹೇಳಿ ಅವನ ಹತ್ರ ಹೋಗ್ತಾರೆ. ಆದ್ರೂ ಕೂಡ ಅವರನ್ನ ಆರಂಭಿಕ ಭಕ್ತರು ಅಂತಲೇ ಹೇಳ್ತಾರೆ. 4 ಜನ ದುಷ್ಕೃತಿಗಳು ಅವನಿಗೆ ಶರಣ ಆಗೋದಿಲ್ಲ. ಯಾರೆಲ್ಲ ಅವರು ಅಂತಂದ್ರೆ ಯಾರು ಮೂಢರು, ನರಾಧಮರು, ಅಸುರರು, ಮಾಯಾ ಅಪಹೃತ ಜ್ಞಾನಿಗಳು ಅಂತ ನಾವು ನೋಡ್ತೀವಿ. ಅಂತವ್ರು ಯಾವತ್ತೂ ಭಗವಂತನಿಗೆ ಶರಣ ಆಗೋದಿಲ್ಲ ಅಂತ. ಇನ್ನು ಕೆಲವರು ಭಗವಂತನಿಗೆ ಶರಣ ಆಗೋದಿಲ್ಲ, ಆದ್ರೆ ಅವರು ದೇವತೆಗಳಿಗೆ ಶರಣ ಆಗ್ತಾರೆ. ಆ ವಿಚಾರವನ್ನ ನಾವು ನೋಡಿದ್ವಿ. ನಂತರ ಈ ಒಂದು ಭ್ರಮೆ, ನಿರಾಕಾರವಾದಿಗಳು ಯಾರಿದ್ದಾರೆ ಅವರು ಭಗವಂತನನ್ನ ಏನಂತ ಅನ್ಕೋತಾರೆ, ಅವನು ಬರೀ ಶಕ್ತಿ ಅಥವಾ ಅವನೊಂದು ಬೆಳಕು ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಆ ಬೆಳಕು ಭಗವಂತನಿಂದನೇ ಬರ್ತಿರುವಂತದ್ದು. ಇಂತಹ ಒಂದು ಭ್ರಮೆಯಿಂದ ನಮ್ಮನ್ನ ಏನಂತ ಹೇಳ್ತಾರೆ, ಭ್ರಮೆಯಿಂದ ನಮ್ಮನ್ನ ಭಕ್ತಿಗೆ ಕರ್ಕೊಂಡು ಹೋಗುವಂತದ್ದು ಯಾವುದು ಅಂದ್ರೆ, ಪರಿಪೂರ್ಣತೆಗೆ ಕರ್ಕೊಂಡು ಹೋಗುವುದು ಅಂತಂದ್ರೆ ಆ ಒಂದು ಜ್ಞಾನದ ಮೂಲಕ, ಅಥವಾ ನಾವು ಭಕ್ತಿಯ ಮೂಲಕ ಅದನ್ನು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ದ್ವಂದ್ವಗಳಿಂದ ಬಿಡುಗಡೆಯನ್ನು ಹೊಂದುವಂಥದ್ದು. ಆ ಒಂದು ದ್ವಂದ್ವಗಳಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ನಮಗೆ ಭಗವಂತನಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಮತ್ತೆ ಆ
ಒಂದು ಭಕ್ತಿ ಸೇವೆಯಲ್ಲಿ ಒಂದು ದೃಢ ವಿಶ್ವಾಸ ಇರಬೇಕು, ದೃಢ ನಿಶ್ಚಯ ಇರಬೇಕು ಅಂತ ಹೇಳ್ತಾರೆ. ದೃಢ ನಿಶ್ಚಯ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ನಾವು ಒಂದು ಉದಾಹರಣೆಯಾಗಿ ಒಂದು ಗುಬ್ಬಚ್ಚಿಯ ಕಥೆಯನ್ನು ಕೂಡ ನಾವು ನಿನ್ನೆ ನೋಡಿದ್ವಿ. ಕೊನೆಗೆ ಭಗವಂತ ಏನಂತ ಹೇಳ್ತಾನೆ, ಯಾರು ನನ್ನನ್ನ ಸದಾ ಸ್ಮರಣೆ ಮಾಡ್ತಾನೆ ಅವನು ಸಾವಿನ ಸಮಯದಲ್ಲೂ ಕೂಡ ನನ್ನನ್ನ ಸ್ಮರಣೆ ಮಾಡ್ತಾನೆ, ಆ ಕಾರಣದಿಂದ ಅವನು ನನ್ನ ಹತ್ರಕ್ಕೆ ಬರ್ತಾನೆ ಅಂತ ನಿನ್ನೆ ಅಧ್ಯಾಯದಲ್ಲಿ ನಾವು ಕೊನೆಯಲ್ಲಿ ನೋಡಿದ್ವಿ. ಈಗ ಇವತ್ತಿನ ಅಧ್ಯಾಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಅಂತಂದ್ರೆ ಯಾವುದು ಕ್ಷಯಿಸುವುದಿಲ್ಲ. ಅಕ್ಷರ ಅಂದ್ರೆ ಕ್ಷಯಿಸುವಂಥದ್ದು, ಕ್ಷೀಣಿಸುವಂಥದ್ದು. ಅಕ್ಷರ ಅಂದ್ರೆ ಕ್ಷೀಣಿಸದೇ ಇರುವಂಥದ್ದು. ಅಂತಹ ಒಂದು ಅಕ್ಷರ ಬ್ರಹ್ಮಯೋಗ ಅಂದ್ರೆ ನಾವು ಭಗವಂತನನ್ನ ಹೊಂದುವಂಥದ್ದು, ಪಡೆಯುವಂಥದ್ದು. ಅದನ್ನೇ ಇಲ್ಲಿ ಭಗವತ್ ಪ್ರಾಪ್ತಿ ಅಂತಲೂ ಕೂಡ ಕರಿತಾ ಇದ್ದಾರೆ. ಹೇಗೆ ನಾವು ಭಗವಂತನನ್ನ ಪಡಿಬಹುದು ಅಂದ್ರೆ ಅನ್ನೋದನ್ನ ಈ ಅಧ್ಯಾಯದ ಮೂಲಕ ನಾವು ತಿಳಿಲಿಕ್ಕಿದ್ದೀವಿ. ಈ ಅಧ್ಯಾಯದಲ್ಲಿ ಬರುವಂತಹ ವಿಚಾರಗಳು ಯಾವುದೆಲ್ಲ ಇದೆ ಅಂತಂದ್ರೆ, ಅರ್ಜುನನ ಪ್ರಶ್ನೆಗೆ ಉತ್ತರ. ಮೊದಲ 4 ಪ್ರಶ್ನೆ ಅಂದ್ರೆ 4 ಶ್ಲೋಕಗಳು ಅರ್ಜುನನ ಪ್ರಶ್ನೆ ಆಗಿರುತ್ತೆ, ಅದಕ್ಕೆ ಭಗವಂತನ ಉತ್ತರ ಕೂಡ ಆಗಿರುತ್ತೆ. ಮತ್ತೆ ಆ ಅಂದ್ರೆ ಆ ಭಗವಂತ ಅಂದ್ರೆ ಅರ್ಜುನ 6 ಪ್ರಶ್ನೆಗಳನ್ನ ಕೇಳ್ತಾನೆ, ಅದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರವನ್ನ ಭಗವಂತ ಕೂಡಲೇ ಕೊಡ್ತಾನೆ. ಕೊನೆಯ ಒಂದು ಪ್ರಶ್ನೆಗೆ ಭಗವಂತ ಈ ಇಡೀ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಹೇಳ್ತಾನೆ. ಮರಣದ ಸಮಯದಲ್ಲಿ ಕೃಷ್ಣನನ್ನ ಸ್ಮರಿಸುವುದು ಅಂದ್ರೆ ಸಾವಿನ ಸಂದರ್ಭದಲ್ಲಿ ಪರಮಾತ್ಮನನ್ನ ಸ್ಮರಿಸುವುದು, ಅದನ್ನ ಪರಮಾತ್ಮ 5 ಮತ್ತೆ 5ರಿಂದ 8 ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾನೆ. ಯೋಗ ಮಿಶ್ರಿತ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು ಅಂದ್ರೆ ಭಗವಂತನ ಸ್ಮರಣೆ ಮಾಡುವುದು, ಅದು ಯೋಗ ಮಿಶ್ರಿತ ಅಂತಂದ್ರೆ ಅದು ಅಷ್ಟಾಂಗ ಯೋಗಿಗಳು ಅವರು ಹೇಗೆ ಭಕ್ತಿಯಲ್ಲಿ ಕೃಷ್ಣನನ್ನ ಸ್ಮರಣೆ ಮಾಡ್ತಾರೆ ಅನ್ನುವಂಥದ್ದು 9ರಿಂದ 13 ಶ್ಲೋಕಗಳು ತಿಳಿಸ್ಕೊಡುತ್ತೆ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನ ಸ್ಮರಿಸುವಂಥದ್ದು, ಭಕ್ತರು ಭಗವಂತನನ್ನ ಯಾವ ರೀತಿ ಸ್ಮರಣೆ ಮಾಡ್ತಾರೆ ಸಾವಿನ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ 14ರಿಂದ 16 ಶ್ಲೋಕಗಳು ಹೇಳುತ್ತೆ. ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಇವೆರಡಕ್ಕೂ ಇರುವಂತಹ ಒಂದು ವ್ಯತ್ಯಾಸವನ್ನ ನಾವು ಅಥವಾ ಹೋಲಿಕೆಗಳನ್ನ ನಾವು 17ರಿಂದ 22ನೇ ಶ್ಲೋಕದಲ್ಲಿ ನೋಡ್ತೀವಿ. ಕೃಷ್ಣನನ್ನು ಪಡೆಯುವಲ್ಲಿ ಶುದ್ಧ ಭಕ್ತಿಯ ಶ್ರೇಷ್ಠತೆ ಅಂದ್ರೆ ನಾವು ಭಗವಂತನನ್ನ ಪಡಿಬೇಕು ಅಂತಂದ್ರೆ ಈ ಒಂದು ಅಕ್ಷರ ಬ್ರಹ್ಮ ಅಥವಾ ಭಗವತ್ ಪ್ರಾಪ್ತಿ ಅಂತ ಏನು ಈ ಅಧ್ಯಾಯದಲ್ಲಿ ಹೇಳುತ್ತೆ, ಅದನ್ನ ನಾವು ಸಾಧಿಸ್ಬೇಕು ಅಂತಂದ್ರೆ ಶುದ್ಧ ಭಕ್ತಿ ಅದು ಅತಿ ಅವಶ್ಯಕ ಅನ್ನೋದನ್ನ ನಾವು ಅದರ ಶ್ರೇಷ್ಠತೆಯನ್ನ 23ರಿಂದ 28ನೇ ಶ್ಲೋಕದಲ್ಲಿ ತಿಳಿಲಿಕ್ಕಿದೀವಿ. ಪ್ರಾರಂಭ ಮಾಡೋಣ. ಮೊದಲ ಒಂದು ಶ್ಲೋಕ ಅರ್ಜುನನ ಪ್ರಶ್ನೆಗಳೊಂದಿಗೆ ಈ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಂ ಉಚ್ಯತೆ. ಅರ್ಜುನ ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದ್ರೆ, ಪ್ರಭುವೇ ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಆದಿಯಜ್ಞಂ ಕಥಾಕೋ ಅತ್ರ ದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋ ಅಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಈ 6 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಮೊದಲಿಗೆ ಅವನು ಕೇಳುವಂತ ಪ್ರಶ್ನೆ, ಬ್ರಹ್ಮನ್ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಯಾವುದು, ಐಹಿಕ ಅಭಿವ್ಯಕ್ತಿ ಅಂದ್ರೆ ಯಾರು, ದೇವತೆಗಳು ಯಾರು, ದಯವಿಟ್ಟು ನನಗೆ ಹೇಳು. ಮತ್ತೆ ಯಜ್ಞದ ಪ್ರಭು ಯಾರು, ಮತ್ತೆ ದೇಹದಲ್ಲಿ ವಾಸಿಸುವುದು, ಅವನು ಯಜ್ಞದ ಪ್ರಭು ದೇಹದಲ್ಲಿ ಎಲ್ಲಿ ಇದ್ದಾನೆ, ಮತ್ತೆ ಅವನನ್ನ ನಾವು ಮರಣದ ಸಮಯದಲ್ಲಿ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಈ ಪ್ರಶ್ನೆಗಳನ್ನ ಅರ್ಜುನ ಮೊದಲಿಗೆ ಪ್ರಾರಂಭ ಮಾಡ್ತಾನೆ. ಈ ಒಂದು ಪ್ರಶ್ನೆ ಅವನಿಗೆ ಎಲ್ಲಿಂದ ಸಿಕ್ತು, ಈ ಪ್ರಶ್ನೆ ಅವನು ಯಾಕೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಒಂದು ಎವಿಡೆನ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ 7ನೇ ಅಧ್ಯಾಯದ 29ನೇ ಮತ್ತೆ 30ನೇ ಶ್ಲೋಕ, ಕೊನೆಯ ಶ್ಲೋಕಗಳಲ್ಲಿ ಸ್ವತಃ ಕೃಷ್ಣನೇ ಈ ಒಂದು ಪದಗಳನ್ನು ಬಳಸಿದ್ದ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಅಲ್ಲಿ ಹೇಳಿದ ಬ್ರಹ್ಮ ತದ್ವಿದು, ಬ್ರಹ್ಮ ಅಂತ ಅಲ್ಲಿ ಉಪಯೋಗಿಸಿದ, ಆಧ್ಯಾತ್ಮ ಅಂತ ಉಪಯೋಗಿಸಿದ, ಕರ್ಮ ಅಂತ ಹೇಳಿದ. ನಂತರ 30ನೇ ಶ್ಲೋಕದಲ್ಲಿ ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸ. ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳಿದ ಆದಿಭೂತ, ಆದಿದೈವ, ಆದಿಯಜ್ಞ, ಪ್ರಯಾಣ ಕಾಲ ಇದೆಲ್ಲವರು ಕೂಡ ಬಳಸಿದ್ದ. ಈ ಶ್ಲೋಕವನ್ನ ಉದ್ದೇಶಿಸಿ ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಒಂದು ಶ್ಲೋಕಗಳು ಭಗವಂತ ಹೇಳಿದ ಕಾರಣ ಅವನು ಹೇಳ್ತಾ ಇದ್ದಾನೆ, ನೀನ್ ಹೇಳಿದೆಯಲ್ಲ ಆ ಒಂದು ಮಾತಿನಲ್ಲಿ ಬಂದಂತಹ ಬ್ರಹ್ಮನ್ ಅಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಯಾವುದು,
ಆದಿಭೂತ, ಆದಿದೈವ, ಆದಿಯಜ್ಞ, ಪ್ರಯಾಣ ಕಾಲ ಅಂದ್ರೆ ಏನು ಅಂತೇಳಿ ಆ ಪ್ರಶ್ನೆಗಳನ್ನ ಈಗ ಕೇಳ್ತಾ ಇದ್ದಾನೆ. ಆ ಅರ್ಜುನನ ಪ್ರಶ್ನೆಗಳಿಗೆ ಭಗವಂತನ ಉತ್ತರಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಬ್ರಹ್ಮನ್ ಅಂತಂದ್ರೆ ಆತ್ಮ, ಆತ್ಮ ಅಂತಂದ್ರೆ ಅದು ನಾಶವಿಲ್ಲದ ಜೀವಾತ್ಮ. ಆದಿ ಆತ್ಮ ಅಂತಂದ್ರೆ ಆತ್ಮದ ಆದಿ, ಅಂದ್ರೆ ಆತ್ಮದ ಸ್ವರೂಪ, ಅದರ ಒಂದು ಆ ಆದಿಯಲ್ಲಿ, ಪ್ರಾರಂಭದಲ್ಲಿ ಅದರ ನಿಜವಾದ ಸ್ವರೂಪ ಸ್ಥಿತಿ ಏನು ಅಂತ, ದೇಹದ ನಿಯಂತ್ರಕ ಆಧ್ಯಾತ್ಮ. ಅದರ ನಿಜವಾದ ಸ್ವರೂಪ ಏನಾಗಿತ್ತಂದ್ರೆ ಜೀವಿಯ ಸ್ವರೂಪ. ಜೀವಿಯರ ಸ್ವರೂಪ ನಿತ್ಯರೇ ಕೃಷ್ಣದಾಸ್. ಅಂದ್ರೆ ಒಂದು ಆತ್ಮದ ಸ್ವರೂಪ ಏನು ಅಂತಂದ್ರೆ ಅದು ಭಗವಂತನ ವಿಭಿನ್ನ ಅಂಶ. ಅದರ ನಿಜವಾದ ಸ್ವರೂಪ ಅದ್ರದ್ದು ಭಗವಂತನ ಸೇವೆ ಮಾಡುವಂಥದ್ದು. ಕರ್ಮ ಅಂದ್ರೆ ಏನು ಅಂತಲ್ಲಿ ಕೇಳ್ತಾ ಇದ್ದಾನೆ. ಕರ್ಮ ಅಂತಂದ್ರೆ ಕೆಲಸ ಮತ್ತೆ ಫಲಪ್ರದ ಚಟುವಟಿಕೆಗಳು. ಅಂದ್ರೆ ಕರ್ಮ ಅಂದ್ರೆ ನಾವು ನೋಡಿದ್ವಿ ಕರ್ಮಯೋಗದಲ್ಲಿ 3ನೇ ಅಧ್ಯಾಯದಲ್ಲಿ. ಕರ್ಮ ಅಂದ್ರೆ ಕೆಲಸನೂ ಆಗುತ್ತೆ, ಕರ್ಮ ಅಂದ್ರೆ ನಾವು ಮಾಡಿದ ಕೆಲಸದ ಫಲ, ಅದು ಕೊನೆಗೆ ಏನ್ ಬರುತ್ತೆ ಅದು ಕೂಡ ಕರ್ಮ ಆಗುತ್ತೆ. ಭೌತಿಕ ದೇಹಕ್ಕೆ ಕಾರಣವಾಗುವ ಕ್ರಿಯೆಗಳು. ನಮ್ಗೆ ಈ ಭೌತಿಕ ಜಗತ್ತಿನಲ್ಲಿ ಈ ಭೌತಿಕ ದೇಹ, ಇಂತಹದೇ ಒಂದು ದೇಹ ಯಾಕೆ ಸಿಗ್ತಾ ಇದೆ ಅಂದ್ರೆ ನಾವು ಹಿಂದೆ ಮಾಡಿದ ಕರ್ಮದ ಫಲ. ನಾವ್ ಎಂತಹ ಕರ್ಮಗಳನ್ನ ಮಾಡ್ತೀವಿ ಅದು ನಮ್ಮ ಮುಂದಿನ ದೇಹವನ್ನ ಸೃಷ್ಟಿ ಮಾಡುತ್ತೆ. ಎಂತಹ ದೇಹ ನಮ್ಗೆ ಸಿಗ್ಬೇಕು ಅನ್ನೋದನ್ನ ಈಗ ನಾವು ಮಾಡ್ತಾ ಇರುವಂತಹ ಕರ್ಮದ ಫಲಗಳು ನಮ್ಗೆ ನಿರ್ಧರಿಸುತ್ತೆ ಅಂತ. ಆದಿಭೂತ, ಆದಿಭೂತ ಅಂದ್ರೆ ಈ ಭೌತಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿನ ಆದಿಭೂತ ಅಂತ ಹೇಳ್ತಾರೆ. ಅಧಿದೈವ ಅಂತಂದ್ರೆ ಎಲ್ಲಾ ದೇವತೆಗಳನ್ನು ಒಳಗೊಂಡಿರುವ ವಿಶ್ವರೂಪ. ಅಂದ್ರೆ ಎಲ್ಲಾ ದೇವತೆಗಳನ್ನು ಒಳಗೊಂಡಿರುವಂತಹ ಭಗವಂತನ ವಿರಾಟ್ ರೂಪವನ್ನೇ ಅಧಿದೈವ ಅಂತ ಕರೀತಾರೆ. ಅಧಿಯಜ್ಞ ಅಂದ್ರೆ ಯಜ್ಞದ ಭಕ್ತಾರ. ಯಾರು ಯಜ್ಞ ಪುರುಷ ಇದ್ದಾನೆ ಅವನು ಪರಮಾತ್ಮ. ಪರಮಾತ್ಮನೇ ಆದಿಯಜ್ಞ. ಆ ಆದಿಯಜ್ಞ ಎಲ್ಲಿ ವಾಸಿಸ್ತಾನೆ ಅಂದ್ರೆ ಆತ್ಮದ ಜೊತೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಅವನು ವಾಸಿಸ್ತಾನೆ. ಸಾವಿನ ಸಮಯದಲ್ಲಿ ಕೃಷ್ಣನನ್ನು ಹೇಗೆ ನೆನಪಿಸಿಕೊಳ್ಳುವುದು? ಆ ಪ್ರಯಾಣ ಕಾಲೇ ಅಂತೇಚ ಪ್ರಯಾಣ ಕಾಲೆ ಅಂತ ಹೇಳ್ತಾನಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ. ಈಗ ಪರಮಾತ್ಮನನ್ನ ನಾನು ಹೇಗೆ ಹೊಂದುವಂಥದ್ದು, ಅವನನ್ನು ಹೇಗೆ ನಾನು ಪಡ್ಕೊಳ್ಳುವಂಥದ್ದು, ಆ ಸಮಯದಲ್ಲಿ ನಾನು ಅವನನ್ನು ಹೇಗೆ ನೆನಪಿಸ್ಕೊಳ್ಬಹುದು ಅಂತ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಜೀವನದ ಉದ್ದಕ್ಕೂ ಸ್ಮರಣೆ ಮಾಡಿದ್ರೆ ಮಾತ್ರ, ಅಂದ್ರೆ ಅಭ್ಯಾಸ ಮಾಡಿದ್ರೆ ಮಾತ್ರ ನಮಗೆ ಆ ಒಂದು ಸಮಯದಲ್ಲಿ ನೆನಪಿಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಈ ಒಂದು ಎಷ್ಟು ಪ್ರಶ್ನೆಗಳು? 8 ಪ್ರಶ್ನೆಗಳು, ಸಾರಿ 8 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳಿಗೆ ಭಗವಂತ ನೇರವಾಗಿ ಉತ್ತರ ಕೊಟ್ಬಿಡ್ತಾನೆ. ಆ ಒಂದು ಕೊನೆಯ 8ನೇ ಪ್ರಶ್ನೆಗೆ ಭಗವಂತ ಏನ್ ಮಾಡ್ತಾನೆ, ಅವನು ಈ ಒಂದು ಇಡೀ ಅಧ್ಯಾಯವನ್ನ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಈಗ ಭಗವಂತನ ಉತ್ತರಗಳು. ಶ್ರೀ ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮ ಉಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ದೇವೋತ್ತಮ ಕೃಷ್ಣ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು. ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನೆಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಅಂದ್ರೆ ಇಲ್ಲಿ ಒಂದು ಬ್ರಹ್ಮನ್ ಅಂತಂದ್ರೆ ಆತ್ಮ. ಇಲ್ಲಿ ಆತ್ಮನನ್ನ ಬ್ರಹ್ಮನ್ ಅಂತ ಕರೀತಿದ್ದಾರೆ. ನಂತರ ಆ ಆತ್ಮದ ಸ್ವಭಾವವನ್ನ ಆಧ್ಯಾತ್ಮ ಅಂತ ಕರೀತಾರೆ. ನಂತರ ಈ ಭೌತಿಕ ಶರೀರಗಳು ನಮ್ಗೆ ಸಿಗೋದಕ್ಕೆ ನಮ್ಮ ಕರ್ಮದ ಪ್ರತಿಕ್ರಿಯೆಗಳು ಕಾರಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಯಾವುದೊಂದು ದೇಹ ಸಿಗ್ತಿದೆ, ಆ ದೇಹ ಅಂದ್ರೆ 84 ಲಕ್ಷ ಯೋನಿಯಲ್ಲಿ ನಮ್ಗೆ ಎಂತಹ ದೇಹ ಸಿಗುತ್ತೆ ಅನ್ನುವಂಥದ್ದು ನಾವಿವತ್ತು ಮಾಡ್ತಾ ಇರುವಂತಹ ಕರ್ಮದ ಮೇಲೆ ಅದು ಅವಲಂಬಿಸಿರುತ್ತೆ. ಮತ್ತೆ ವಾಸ್ತವದಲ್ಲಿ ನಾವೇನಾಗಿದ್ವಿ ಅಂತಂದ್ರೆ ಭಗವಂತನ ನಿತ್ಯ ಕಿಂಕರರು, ಅಂದ್ರೆ ನಿತ್ಯ ಸೇವಕರಾಗಿದ್ವಿ. ಆದ್ರೆ ನಮ್ಮ ಒಂದು ಏನಂತ ಹೇಳ್ತಾರೆ, ಬಂಡಾಯವನ್ನ ಎದ್ದಿರುವಂತಹ ಒಂದು ಸ್ವಭಾವ, ಅಂದ್ರೆ ಭಗವಂತನಿಗೆ ವಿರುದ್ಧವಾಗಿ ಅವನ ಹಾಗೆ ನಾನು ಆಗ್ಬೇಕು ಅಂತ ಯೋಚನೆ ಮಾಡಿದ ಕಾರಣ ನಮಗೆ ಇವತ್ತು ಈ ಒಂದು ಆ ಕರ್ಮದ ಫಲವಾಗಿ ನಮ್ಗೆ ಇಂತಹ ಒಂದು ನಿರ್ದಿಷ್ಟವಾದ ದೇಹ ಅನ್ನುವಂಥದ್ದು ಸಿಗುತ್ತೆ. ಅದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಆಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜಿತಃ. ದೇವೋತ್ತಮ ಪರಮ ಪುರುಷರು ಹೀಗೆ ಹೇಳಿದನು. ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವರ ನಿತ್ಯ ಸ್ವಭಾವವನ್ನು ಆಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇಲ್ಲಿ ಆ ಕರ್ಮಕ್ಕೆ ಒಂದು ಉದಾಹರಣೆಗಳನ್ನ ಈ ಒಂದು ಚಿತ್ರಣದಲ್ಲಿ ಕೊಡ್ತಾ ಇದ್ದಾರೆ. ನಾವು ಮಾಡಿದ ಕರ್ಮದ ಫಲ ಏನಾಗಿರುತ್ತೆ ಅಂತ.
ನಾವು ಮಾಡುವಂತಹ ಕರ್ಮಗಳು ಅದು ಆ ಎಂತಹದ್ದು ಅಂದ್ರೆ ನಮಗೆ ಪುಣ್ಯ ಕರ್ಮಗಳು ಆಗಿದ್ರೆ ನಾವು ಸ್ವರ್ಗ ಲೋಕಗಳಲ್ಲಿ ಜನ್ಮವನ್ನ ಪಡಿತೀವಿ, ಅಥವಾ ನಾವು ಭಕ್ತಿ ಕಾರ್ಯವನ್ನ ಮಾಡಿದ್ರೆ ಭಗವಂತನ ಧಾಮಕ್ಕೆ ಹೋಗ್ತೀವಿ. ಆ ರೀತಿ ಮಾಡದೆ ನಾವು ವಿಕರ್ಮಗಳು ಅಂದ್ರೆ ಮಾಡಬಾರದನ್ನೆಲ್ಲ ಏನೆಲ್ಲ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ನಮಗೆ ಬೇರೆ ಬೇರೆ ದೇಹಗಳು ಸಿಗುತ್ತೆ ಅಂತ. ಆದ್ರೆ ನಾವು ಆಮ್, ಕಂಡದ್ದನ್ನೆಲ್ಲ ತಿನ್ನುವಂತವರಾದ್ರೆ ಹಂದಿಯ ದೇಹ ಪಡಿತೀವಿ. ಆ ಅನೈತಿಕ ಸಂಬಂಧಗಳನ್ನೆಲ್ಲ ಹೊಂದುವವರಾಗಿದ್ರೆ ನಾಯಿಯ ಜನ್ಮವನ್ನ ಪಡಿತೀವಿ. ಅಥವಾ ನಾವು ಸ್ವಲ್ಪ ಕಾಲ ಪುಣ್ಯವನ್ನ ಮಾಡಿದ್ರೆ ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತೆ ಮಹತೋಪಾಯತ್ ಅಂದ್ರೆ ಶ್ರೀಮತಾಂ ಅಂದ್ರೆ ಏನಂತ ಹೇಳ್ತಾರೆ, ಒಂದು ಬ್ರಾಹ್ಮಣ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಜನ್ಮವನ್ನ ಪಡಿತಾರೆ. ಅಥವಾ ಅವರು ಭಕ್ತಿ ಕಾರ್ಯಗಳನ್ನ ಮಾಡಿದ್ರೆ ನೇರವಾಗಿ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ. ಈ ಎಲ್ಲ ಒಂದು ಕರ್ಮದ ಫಲವಾಗಿ ನಮಗೆ ಬೇರೆ ಬೇರೆ ಜನ್ಮಗಳು ಸಿಗುತ್ತೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. 4ನೇ ಶ್ಲೋಕ. ಎಂಟನೇ ಅಧ್ಯಾಯದ 4ನೇ ಶ್ಲೋಕ. ಆದಿಭೂತಂ ಕ್ಷರೋ ಭಾವ ಪುರುಷಶ್ಚ ಆದಿದೈವತಂ ಆದಿಯಜ್ಞೋ ಆದಿಯಜ್ಞ ಅಹಂ ಏವ ಅತ್ರ ದೇಹ ಭೃತಾಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಆದಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಆದಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮಪ್ರಭುವಿಗೆ ಆದಿ ಯಜ್ಞ ಅಥವಾ ಯಜ್ಞದ ಪ್ರಭು ಎಂದು ಹೆಸರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನನ ಪ್ರಶ್ನೆಗೆ ಭಗವಂತ ಕೊಡ್ತಿರುವಂತಹ ಉತ್ತರ ಅಂದ್ರೆ ಆದಿಭೂತ ಅಂದ್ರೆ ಏನು ಅಂತ. ಭೂತ ಅಂತಂದ್ರೆ ಈ ಭೌತಿಕ ಪ್ರಕೃತಿ, ಆದಿದೈವ ಅಂತಂದ್ರೆ ಭಗವಂತನ ವಿರಾಟ್ ರೂಪ, ಆದಿ ಯಜ್ಞ ಅಂತಂದ್ರೆ ಪರಮಾತ್ಮ, ಹೃದಯದಲ್ಲಿರುವಂತಹ ಪರಮಾತ್ಮ. ಈ ಒಂದು ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಈ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಹರೇ ಕೃಷ್ಣ, ಇದು ಯಾವ ಚಿತ್ರ ಅಂತ ಹೇಳ್ತೀರಾ ಯಾರಾದ್ರೂ? ಏನ್ ಚಿತ್ರ ಇಲ್ಲಿ ತೋರಿಸ್ತಿದ್ದಾರೆ ಅಂತ? ಬಟರ್ಫ್ಲೈಯ ಬೇರೆ ಬೇರೆ ಹಂತಗಳು. ಮಾತಾಜಿ, ಅಂದ್ರೆ ಲೈಫ್ ಸೈಕಲ್ ಆಫ್ ದಿಸ್ ಬಟರ್ಫ್ಲೈ ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ಬಟರ್ಫ್ಲೈ ಏನಾಗುತ್ತೆ, ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಈ ಒಂದು ಹುಳು ಬರುತ್ತೆ, ಅಂದ್ರೆ ಕ್ಯಾಟಪಿಲ್ಲರ್ ಅಂತ ಹೇಳ್ತಾರೆ. ಆ ಹುಳು ಬರುತ್ತೆ. ಆ ಹುಳಿಗೆ ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದಕ್ಕೆ ಹಾರ್ಲಿಕ್ಕೆ ಆಸೆ ಇದೆ. ಅದೇನ್ ಮಾಡುತ್ತೆ, ಇಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆ ಹುಳು ಏನಾಗುತ್ತೆ, ಕಕ್ಕೂನ್ ಅಂತ ಕರೀತಾರೆ. ಅಂದ್ರೆ ಅದು ಈ ರೀತಿ ತಪಸ್ಸಿಗೆ ಕೂತಿದೆ ಅಂತ ಹೇಳ್ಬೋದು. ಅಂದ್ರೆ ಆ ಒಂದು ಗೂಡನ್ನ ಮಾಡ್ಕೊಂಡು ಅದ್ರಲ್ಲಿ ಅದು ತಪಸ್ ಮಾಡ್ತಿದೆ ಅಂತ ಹೇಳ್ಬೋದು. ಕೆಲವು ಸಮಯದಲ್ಲಿ ಇರುತ್ತೆ. ನಂತರ ಅದು ಇಚ್ಛಿಸುತ್ತೆ, ನಾನು ಬಟರ್ಫ್ಲೈ ಆದ್ರೆ ಒಂದು ಚಿಟ್ಟೆ ಆಗ್ಬೇಕು ಅಂತ, ಹಾರಬೇಕು ಅಂತ ಅದು ಇಚ್ಛೆ ಇರುತ್ತೆ ಅದಕ್ಕೆ. ಆ ಒಂದು ದೃಢ ನಿಶ್ಚಯ ಅಥವಾ ಒಂದು ದೃಢವಾದ ಒಂದು ಆಸೆ ಏನಿದೆ, ಕೊನೆಗೆ ಅದು ಆ ಒಂದು ಗೂಡಿನಿಂದ ಹೊರಗಡೆ ಬಂದಾಗ ಅದಕ್ಕೆ ರೆಕ್ಕೆ ಬಂದಿರುತ್ತೆ. ನಂತರ ಅದು ಹಾರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ವಿ ಚಿಟ್ಟೆ. ಆದ್ರೆ ಒಂದೇ ಜನ್ಮದಲ್ಲಿ ಚಿಟ್ಟೆ ಈ ರೀತಿ ತನ್ನ ಆಸೆಯನ್ನ ಈಡೇರಿಸ್ಕೊಳ್ಳುತ್ತೆ. ಇದೇ ರೀತಿ ನಾವು ಕೂಡ ಅಂದ್ರೆ ಇಡೀ ಜೀವನ ಪರ್ಯಂತ ಏನಾಗ್ಬೇಕು ಅಂತ ಇಚ್ಛೆ ಪಡ್ತೀವಿ, ಆ ಒಂದು ನೆನಪು ನಮ್ಮ ಸಾವಿನ ಸಮಯದಲ್ಲಿ ಅದು ಬರುತ್ತೆ. ಆ ಸಾವಿನ ಸಮಯದಲ್ಲಿ ಯಾವಾಗ ನಾವು ಆಸೆ ಪಟ್ಟಿದ್ದು ಏನೆಲ್ಲ ಇರುತ್ತೆ ಮನಸ್ಸಿನಲ್ಲಿ, ಅಂದ್ರೆ ಒಂದು ಏನಾಗುತ್ತೆ ಅಂದ್ರೆ ದೇಹತ್ಯಾಗ ಆಗುವ ಸಮಯದಲ್ಲಿ ನಮ್ಮ ಒಂದು ಸ್ಥೂಲ ಶರೀರ ಪಂಚಭೂತಗಳಿಂದ ಆದಂತಹ ಶರೀರವನ್ನ ನಾವು ಬಿಡ್ತೀವಿ. ಆದ್ರೆ ಸೂಕ್ಷ್ಮ ಶರೀರ ಏನಿರುತ್ತೆ, ಮನಸ್ಸು ಬುದ್ಧಿ ಅಹಂಕಾರ, ಅದರಲ್ಲಿ ನಮ್ಮೆಲ್ಲ ಸಂಸ್ಕಾರಗಳು ಒಂದು ರೆಕಾರ್ಡೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಆ ಒಂದು ಮನಸ್ಸಿನಲ್ಲಿ ಇರುವಂತಹ ಆಸೆಗಳು ನಮ್ಮ ಇನ್ನೊಂದು ದೇಹವನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಮುಂದೆ ಎಂತಹ ದೇಹ ಸಿಗ್ಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅದರಲ್ಲಿ ಈ ಚಿಟ್ಟೆಯ ಒಂದು ಆ ಜೀವನಕ್ಕೆ ಹೋಲಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಮುಂದೆ ಏನಾಗ್ತೀವಿ ಅನ್ನುವಂಥದ್ದು ಈಗ ನಾವು ಬಯಕೆ, ಎರಡು ವಿಷಯಗಳು ನಮ್ಮ ಮುಂದಿನ ಒಂದು ದೇಹವನ್ನ ನಿರ್ಧಾರ ಮಾಡುತ್ತೆ. ಒಂದು ಬಯಕೆ, ಸಾವಿನ ಸಂದರ್ಭದಲ್ಲಿ ನಮಗಿರುವಂತಹ ಆಸೆ, ಮತ್ತೆ ಇನ್ನ ಒಂದು ಇಡೀ ಜೀವನ ಪರ್ಯಂತ ನಾವು ಮಾಡಿದ ಕರ್ಮದ ಫಲ. ಹೇಗೆ ಅಂತ ಹೇಳ್ತಾರೆ ಅಂದ್ರೆ, ನಾವು ಸಾವಿನ ಸಂದರ್ಭದಲ್ಲಿ ಈಗ ಒಂದು ಆ ಮನುಷ್ಯನಿಗೆ ಅವನು ಹಾರ್ಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೆ ಹಾರಾಡುವಂತ ಆಸೆ ಇರುತ್ತೆ. ಈ ಒಂದು ಸ್ಕೈ ಡೈವಿಂಗ್ ಅಂತೆಲ್ಲ ಮಾಡ್ತಾರೆ.
ಅಥವಾ ಪ್ಲೇನಲ್ಲಿ ಹೋಗುವಂಥದ್ದು, ಹೆಲಿಕಾಪ್ಟರಲ್ಲಿ ಹೋಗುವಂಥದ್ದು, ಆ ರೀತಿ ಹಾರಾಡುವ ಆಸೆ ಅವನಿಗಿದೆ. ಆದ್ರೆ ಅವನು ಮಾಡಿರುವಂತಹ ಕರ್ಮ ಅಂತದ್ದಾಗಿರಲ್ಲ. ಅಂದ್ರೆ ಅಂತ ಕರ್ಮ ಪುಣ್ಯ ಕರ್ಮಫಲ ಅವನಿಗೆ ಇರೋದಿಲ್ಲ. ಅಂದ್ರೆ ಅವನು ದೇವತೆಗಳ ಹಾಗೆ ಹಾರಾಡೋದಕ್ಕೆ ಆ ಒಂದು ಅಂದ್ರೆ ಕರ್ಮದ ಫಲ ಅವನಿಗೆ ಅಂತಹ ಒಂದು ಪುಣ್ಯ ಕಾರ್ಯವನ್ನು ಮಾಡಿರೋದಿಲ್ಲ. ಆದ್ರೆ ಅವನ ಆರುವ ಆಸೆ ಅಂತೂ ಅವನಿಗೆ ಇತ್ತು ಸಾಯುವ ಸಂದರ್ಭದಲ್ಲಿ. ಆದ ಕಾರಣ ಅವನೇನಾಗ್ತಾನೆ, ಈ ನೊಣವಾಗಿಯೋ ಅಥವಾ ಯಾವುದೋ ಸೊಳ್ಳೆಯಾಗಿಯೋ ಹಾರಾಡ್ತಾನೆ. ಅಂದ್ರೆ ಅವನ ಕರ್ಮ ಅಂತದ್ದಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಯಾರಾದ್ರೂ ಒಬ್ಬರಿಗೆ ಸಾವಿನ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ, ಅಂದ್ರೆ ಸಾಧಾರಣವಾಗಿ ಏನಾಗುತ್ತೆ, ಎಲ್ಲರಿಗೂ ಕೂಡ ಆ, ತುಂಬಾ ಆ, ಮನೆಯ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ. ಅಂದ್ರೆ ನನ್ನ ಮನೆ, ನನ್ನ ಆಸ್ತಿ, ನನ್ನ ಮಕ್ಕಳು, ನನ್ನ ಪರಿವಾರ. ಅವ್ರಿಗೆ ಸಾವಿನ ಸಂದರ್ಭದಲ್ಲಿ ಅದು ಯಾವ ರೀತಿ ಇರುತ್ತೆ ಅಂದ್ರೆ, ಏನಂತ ಹೇಳ್ತಾರೆ, ಸಾವಿರ ಚೇಳುಗಳು ಕುಟುಕಿದ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಅವನ ನೋವು, ಆ ಒಂದು ಸಂಕಟ, ಅವನಿಗೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಅವನು ಬಿಡಬೇಕಾದಂತಹ ಸಂದರ್ಭ. ತುಂಬಾ ನೋವಿನಲ್ಲಿ ಅವನು ವಿಲವಿಲ ಒದ್ದಾಡ್ತಾನೆ. ಮತ್ತೆ ತನ್ನ ಪರಿವಾರವನ್ನ, ತನ್ನ ಆಸ್ತಿ ಅಥವಾ ತನ್ನದೊಂದು ಸಂಪತ್ತು, ಅದರ ಬಗ್ಗೆ ಅವನು ಯೋಚನೆ ಮಾಡ್ತಾ ಸಾಯ್ತಾನೆ. ಅಂತವನು ಏನಾಗ್ತಾನೆ, ಅದೇ ಮನೆಯಲ್ಲಿ ಅವನು ಮತ್ತೆ ಜನ್ಮ ಪಡಿತಾನೆ. ಅವನು ಪುಣ್ಯ, ಅಂದ್ರೆ ಅವನು ಆಸೆ ಪಟ್ಟಿದ್ದಾನೆ ಮನೆಯಲ್ಲಿ ಹುಟ್ಟಬೇಕು ಅಂತ. ಆದ್ರೆ ಅವನಿಗೆ ಅಂತಹ ಒಂದು ಕರ್ಮ ಮಾಡಿರ್ಬೇಕು, ಅಂತಹ ಒಂದು ಮನುಷ್ಯ ಜನ್ಮ ಪಡೆಯುವಂತಹ ಕರ್ಮ ಮಾಡಿದ್ದಾದ್ರೆ ಮುಂದೆ ಅದೇ ಪರಿವಾರದಲ್ಲಿ ಅವನು ಹುಟ್ಟಿ ಬರ್ತಾನೆ. ಆಗ ಒಂದ್ ವೇಳೆ ಅವನಂತಹ ಪುಣ್ಯ ಮಾಡಿಲ್ಲ ಅಂತಂದ್ರೆ ಏನಾಗ್ತಾನೆ ಅಂದ್ರೆ, ಅದೇ ಮನೆಯಲ್ಲಿ ಒಂದು ಹಲ್ಲಿಯಾಗಿ, ಜಿರಳೆಯಾಗಿ, ತಿಗಣೆಯಾಗಿ, ಅಥವಾ ಒಂದು ಇಲಿಯಾಗಿ ಅವನು ಮತ್ತೆ ಹುಟ್ಟುತ್ತಾನೆ. ಹೀಗೆ ಮುಂದಿನ ಜನ್ಮ ಅನ್ನುವಂಥದ್ದು ಎರಡು ವಿಚಾರಗಳಲ್ಲಿ ನಿರ್ಧಾರ ಆಗುತ್ತೆ. ಒಂದು ಸಾವಿನ ಸಂದರ್ಭದಲ್ಲಿ ಅವರಿಗೆ ಇರುವಂತಹ ಇಚ್ಛೆ, ಇನ್ನೊಂದು ಅದಕ್ಕೆ ತಕ್ಕ ಹಾಗೆ ಅವನು ಮಾಡಿರುವಂತಹ ಕರ್ಮ ಅನ್ನುವಂಥದ್ದನ್ನ ನಾವು ಈ ಅಧ್ಯಾಯದ ಮೂಲಕ ತಿಳಿತೀವಿ. ಸಾವಿನ ಸಮಯದಲ್ಲಿ ನಾವು ಏನು ಮಾಡಬೇಕು? ಹರೇ ಕೃಷ್ಣ. ಸಾವಿನ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು? ದೇವರ ನಾಮಸ್ಮರಣೆ ಮೊದ್ಲಿಂದ ಮಾಡಿ ಅಭ್ಯಾಸ ಮಾಡಿ ಬಂದ್ರೆ ದೇವರ ಮಾಡಬಹುದು. ಭಗವಂತನ ಸ್ಮರಣೆ ಮಾಡ್ಬೇಕು. ಭಗವಂತನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ, ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ. ಇಲ್ಲಿ ಈ ಒಂದು ಭೌತಿಕ ಜಗತ್ತನ್ನ ಬಿಟ್ಟು ನಾವು ಯಾಕೆ ಭಗವಂತನ ಧಾಮಕ್ಕೆ ಹೋಗ್ಬೇಕು? ನಾವ್ಯಾಕೆ ಇಲ್ಲೇ ಇರಬಾರ್ದು? ಏನು ವ್ಯತ್ಯಾಸ ಅಂದ್ರೆ ಭಗವಂತನ? ಅಲ್ ಅಲ್ಲಿಯ ಲೈಫ್ ಬೇರೆನೇನಾ? ಹಸಿವು ಇಲ್ಲ, ನಿದ್ದೆ ಇಲ್ಲ, ಅದು ಬೇಕು ಇದು ಬೇಕು ಅನ್ನುವ ಪುನಃ ಪುನಃ ಜನನ ಮರಣದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮೇನ್ ಅದು ರೀಸನ್. ಪುನಃ ಪುನಃ ಅದೇ ಪುನಃ ಅದರ ನರಕದಲ್ಲಿ ಪುನಃ ಬರೋದು, ಪುನಃ ಹೋಗೋದು, ಬೇರೆ ಬೇರೆ ಜನ್ಮ ತಗೊಳ್ಳೋದು, ಇದರಿಂದ ಮುಕ್ತಿ ಸಿಗುತ್ತೆ ಅನ್ಸುತ್ತೆ. ಧನ್ಯವಾದ ಮಾತಾಜಿ. ಅಂದ್ರೆ ಜನ್ಮ ಮೃತ್ಯು ಜರಾವ್ಯಾಧಿ, ಈ ಚಕ್ರವನ್ನ ಹೇಳ್ತಾರೆ. ಜನ್ಮ ಮೃತ್ಯು ಜರಾವ್ಯಾಧಿ ಅಂತಂದ್ರೆ, ಈಗ ನಾವು ಅನ್ಕೋತೀವಿ, ಎಲ್ಲಾರು ನಮ್ಗೆ ಗೊತ್ತಿರುತ್ತೆ, ಅಂದ್ರೆ ತಾಯಂದಿರಿಗೆ ಗೊತ್ತಿರುತ್ತೆ ಆ ಸಮಯದಲ್ಲಿ, ಅಂದ್ರೆ ಮಗು ಹುಟ್ಟುವ ಸಮಯದಲ್ಲಿ ತಾಯಿ ಅವಳು ಇನ್ನೊಂದು ಪುನರ್ಜನ್ಮ ಪಡಿತಾಳೆ ಅಂತ ಹೇಳ್ತಾರೆ. ಹೌದಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ತಾಯಿ ಪುನರ್ಜನ್ಮ ಪಡಿತಾಳೆ, ಮಗು ಏನ್ ಪಡೆಯುತ್ತೆ? ಮಗುವಿಗೆ ಸುಲಭ ಇರುತ್ತಾ? ಆ ಜನ್ಮ ಪಡೆಯುವಂಥದ್ದು ಮಗುವಿಗೆ ಸುಲಭ ಇರುತ್ತಾ? ಇಲ್ಲ, ಮಗುವಿಗೂ ಏನೂ ಗೊತ್ತಿರುದಿಲ್ಲ, ಒಟ್ಟು ಅಳ್ತಾ ಮಗ್ ಇರ್ತದೆ. ಏನ್ ಹೇಳ್ಲಿಕ್ಕೂ ಬರುದಿಲ್ಲ. ಆದ್ರೆ ಮಗುವಿಗೂ ಅಷ್ಟೇ ಕಷ್ಟ ಆಗ್ತಾ ಇರುತ್ತೆ, ತಾಯಿಗಿಂತ ಹೆಚ್ಚು ಕಷ್ಟ ಆಗ್ತಿರುತ್ತೆ. ತಾಯಿ ಆದ್ರೂ ಹೇಳ್ಕೊಳಕ್ಕಾಗುತ್ತೆ, ನೋಡೋರ್ಗೆ ಗೊತ್ತಾಗ್ತಾ ಇದೆ ತಾಯಿಗೆ ಕಷ್ಟ ಆಗ್ತಿದೆ ಅಂತ. ಆದ್ರೆ ಮಗುವಿಗೆ ಅಂದ್ರೆ ಅದು ಸಾವು ಬದುಕಿನ ಜೊತೆ ಹೋರಾಟ. ಆ ಮಗುವಿಗೂ ಅಷ್ಟೇ ಕಷ್ಟ ಇರುತ್ತೆ. ಅಂದ್ರೆ 9 ತಿಂಗಳು ತಾಯಿಯ ಗರ್ಭದಲ್ಲಿ ಆ ಮಗು ಇದ್ದಾಗ ಆ ಮಗು ಪಡುವಂತಹ ಒಂದು ಬಾಧೆಗಳೇನಿದೆ ಅದು ನಮ್ಗೆ ಗೊತ್ತಿಲ್ಲ, ನಮ್ಗೆ ನೆನಪಿಲ್ಲ, ನಾವೆಲ್ಲ ಮರ್ತೋಗಿದ್ದೀವಿ. ಅಂದ್ರೆ ಅಲ್ಲಿ ಎಷ್ಟು ಕಷ್ಟಪಡುತ್ತೆ ಮಗು ಅಂತಂದ್ರೆ, ಅದನ್ನ ಒಂದು ಗೋಣಿಚೀಲದಲ್ಲಿ ಕಟ್ಟೆ ಹಾಕಿದ ಹಾಗೆ ಅದಕ್ಕೆ ಉಸಿರು ಕಟ್ಟುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ತಾಯಿ ತಿನ್ನುವಂತಹ ಆಹಾರಗಳು ಎಲ್ಲವೂ ಕೂಡ ಅದಕ್ಕೆ ಅದು ಬಿಸಿ ಇರ್ಬೋದು ಅಥವಾ ಆ ತಣ್ಣಗಿರ್ಬೋದು, ಅವೆಲ್ಲವೂ ಕೂಡ ಆ ಮಗುವಿಗೆ ಅಲ್ಲಿ ಕಷ್ಟವನ್ನ ಕೊಡ್ತಾ ಇರುತ್ತೆ. ಮತ್ತೆ ಏನಂತ ಹೇಳ್ತಾರೆ, ಈ ಒಂದು ಆ ಅದರ ಒಂದು ಚರ್ಮ ಎಷ್ಟು ಮೃದುವಾಗಿರುತ್ತೆ ಅಂತಂದ್ರೆ, ಅದನ್ನ ಕ್ರಿಮಿಕೀಟಗಳು ಕಚ್ಚಿದ ಹಾಗೆ ಅದಕ್ಕೆ ನೋವಾಗ್ತಿರುತ್ತೆ. ಆದ ಕಾರಣ ಅದು ಒದ್ದಾಡುತ್ತೆ, ಮತ್ತೆ ಅಲ್ಲಿ ಇರೋದಕ್ಕಾಗದೆ ಅದು ಬಾಧೆ ಬೀಳುತ್ತೆ. 7 ತಿಂಗಳಾದಾಗ ಆ ಮಗುವಿಗೆ ಅಲ್ಲಿ ಪರಿಪೂರ್ಣವಾಗಿ ಪ್ರಜ್ಞೆ ಅನ್ನುವಂಥದ್ದು ಬಂದಿರುತ್ತೆ. ಆ ಕಾರಣ ಅದಕ್ಕೆ ಅಲ್ಲಿ ಇರೋದಕ್ಕೆ ಅದು ಕಷ್ಟಪಡುತ್ತೆ. ಆಗ ಅದು ತುಂಬಾ ಭಗವಂತನ ಪ್ರಾರ್ಥನೆ ಮಾಡುತ್ತೆ ಅಂತ ಹೇಳ್ತಾರೆ ಭಾಗವತದಲ್ಲಿ. ಯಾವ ರೀತಿ ಪ್ರಾರ್ಥನೆ ಮಾಡುತ್ತೆ ಅಂದ್ರೆ, ಭಗವಂತ ನನ್ನನ್ನು ಇಲ್ಲಿಂದ ಬಿಡಿಸು, ನಾನು ಆ ಆ ಆ ಸಂದರ್ಭದಲ್ಲಿ ಅದರ ಒಂದು ಪ್ರಾರ್ಥನೆಗೆ ಭಗವಂತ ಆ ಒಂದು ಮಗುವಿನ ಮುಂದೆ ಕಾಣಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಕಾಣಿಸ್ಕೊಂಡಾಗ ಹೇಳುತ್ತೆ,
ಪರಮಾತ್ಮ ನನ್ನನ್ನು ಇಲ್ಲಿಂದ ಹೊರಗಡೆ ತೆಗಿ, ನಾನು ಹೊರಗಡೆ ಬಂದ ಮೇಲೆ ನಿನ್ನ ಸ್ಮರಣೆ ಮಾಡಿ ನಾನು ನಿನ್ನ ಹತ್ರಕ್ಕೆ ಬಂದು ಬಿಡ್ತೀನಿ, ಸಾಕು ನನಗೆ ಈ ಜನ್ಮ ಬೇಡ, ಈ ಕಷ್ಟ ಬೇಡ ಅಂತ ಕೇಳ್ಕೊಡುತ್ತೆ ಅಂತ. ಅಂದ್ರೆ ಜನ್ಮ ಅನ್ನುವಂಥದ್ದು ಅಷ್ಟು ನೋವನ್ನ ಕೊಡುತ್ತೆ, ಬಾಧೆಯನ್ನ ಕೊಡುತ್ತೆ. ಆದ್ರೆ ಅದಕ್ಕೆ ಮಾತಾಡೋದಕ್ಕೆ ಅಥವಾ ಅದಕ್ಕೆ ತಿಳಿಸ್ಕೊಡೋದಕ್ಕೆ ಆದ್ರೆ ಭಗವಂತನನ್ನ ಸ್ಮರಣೆ ಮಾಡುತ್ತೆ. ಆದ್ರೆ ನಮಗೆ ಆ ಒಂದು ಮಗುವಿನ ಕಷ್ಟಗಳು ಗೊತ್ತಾಗೋದಿಲ್ಲ. ನಂತರ ಜನ್ಮ ಆದ್ಮೇಲೆ ಮೃತ್ಯು ಅನ್ನುವಂಥದ್ದು ಕೂಡ ನಾ ಆಗ್ಲೇ ಹೇಳಿದೆ. ಸಾವು ಅನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ 1000 ಚೇಳುಗಳು ಕುಟುಕಿದ ಹಾಗೆ ಇರುತ್ತೆ ಅಂತ. ಯಾಕೆ ಆ ರೀತಿ ಇರುತ್ತೆ ಅಂತಂದ್ರೆ ಅವನಿಗೆ ಇಷ್ಟ ಇಲ್ಲ ಆ ದೇಹವನ್ನ, ಆ ಒಂದು ಅವನ ಕುಟುಂಬವನ್ನ, ಅವನ ಸಂಪತ್ತನ್ನ, ಅವನದು ಏನೆಲ್ಲ ಅನ್ಕೊಂಡಿದ್ದಾನೆ ಅದನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಆದ್ರೂ ಅವನು ಹೋಗಬೇಕಾದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅವನಿಗೆ ಅಷ್ಟೊಂದು ನೋವಾಗುತ್ತೆ ಅಂತ. ಮತ್ತೆ ಇಡೀ ಜೀವನ ಪರ್ಯಂತ ಏನಾಗುತ್ತೆ, ಅವನಿಗೆ ಜೀವನ ಪರ್ಯಂತ ಕಷ್ಟಗಳೇ ಬರುವಂಥದ್ದು. ಆ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕೆ ಅವನು ಅನೇಕ ಏನಂತ ಹೇಳ್ತಾರೆ, ಸರ್ಕಸ್ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಅವನಿಗೆ ಕಾಯಿಲೆಗಳು ಬರುತ್ತೆ, ಬೇಡ ಅಂದ್ರೂ ಕಾಯಿಲೆಗಳು ಬರುತ್ತೆ. ನಂತರ ಅವನಿಗೆ ವಯಸ್ಸಾದಾಗ ಏನಾಗುತ್ತೆ, ಅವನ ಶಕ್ತಿ ಕುಂದುತ್ತಾನೆ. ಅವನು ಏನೆಲ್ಲ ಆಸೆಗಳಿದೆ, ಇನ್ನೂ ಆಸೆಗಳು ಹಾಗೇ ಇದೆ, ಆದ್ರೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಅವನು ಬಂದ್ಬಿಡ್ತಾನೆ. ಅವನ ದೇಹ ಆ ಒಂದು ಏನೆಲ್ಲ ಅವನು ಆಸೆಗಳು ಇರುತ್ತೆ ಅದನ್ನ ಈಡೇರಿಸ್ಕೊಳ್ಳೋಕೆ ಆಗದೆ ಇರೋ ಹಾಗೆ ಅವನು ದೇಹ ಅನ್ನುವಂಥದ್ದು ಕ್ಷೀಣಿಸುತ್ತೆ. ಈ ಎಲ್ಲ ಕಷ್ಟಗಳು, ಈ ಎಲ್ಲ ದುಃಖಗಳು ಈ ಭೌತಿಕ ಜಗತ್ತಿನಲ್ಲಿ ಬರುವಂಥದ್ದು. ಆದ್ರೆ ಆಧ್ಯಾತ್ಮಿಕ ಜಗತ್ತು ಏನಿದೆ, ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಈ ಯಾವುದೇ ವಿಚಾರಗಳು ಅಲ್ಲಿ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಕೃಷ್ಣರ ಹಾಗೆ ನವಯೌವನ, ಅಂದ್ರೆ ಅವರು ಯುವಕರ ಹಾಗೆ ಇರ್ತಾರೆ. ಮತ್ತೆ ಅಲ್ಲಿ ಯಾವುದೇ ಬಾಧೆಗಳು ಅನ್ನುವಂಥದ್ದು ಇರೋದಿಲ್ಲ. ಆ ಒಂದು ಧಾಮಕ್ಕೆ, ಅಂತಹ ಒಂದು ಜಾಗಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಸಾವಿನ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಈ ಸಾವಿನ ಸಂದರ್ಭದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡುವಂಥದ್ದು ಸುಲಭನಾ? ಹರೇ ಕೃಷ್ಣ. ಯಾರಿಗಾದ್ರೂ ಸಾಯೋ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಸುಲಭವಾಗಿ ಆಗುತ್ತಾ? ಆಗುದಿಲ್ಲ. ಅವ್ರದ್ದು ಇಲ್ಲ ದುಃಖ ಮಾತಾಜಿ. ಇಷ್ಟಿರುತ್ತ, ಅವ್ರದ್ದು ಸಹನೆ ಮಾಡ್ಲಿಕ್ಕೆ ಅವರಿಗೆ ಅದೇ ಕಷ್ಟ ಆಗ್ತದೆ. ಅಭ್ಯಾಸದ ಬಲದಿಂದಲೇ ಬರ್ಬೇಕು, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅಭ್ಯಾಸ ಮಾಡಿರ್ಬೇಕು ಅಂತ ಹೇಳ್ತಾರೆ. ಅಭ್ಯಾಸ ಯಾಕೆ ಮಾಡಿರ್ಬೇಕು ಅಂತಂದ್ರೆ, ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಬರೀ ಭಗವಂತನನ್ನ ಸಾಯುವಾಗ ಕೃಷ್ಣ ಅಂತ ಹೇಳ್ಬಿಟ್ರೆ ನಾವು ಅಲ್ಲಿಗೆ ಹೋಗ್ತೀವ ಅಂತಂದ್ರೆ, ನಾ ಹೇಳ್ತೀನಿ ಆಗ್ಲೇ ಹೇಳಿದ ಹಾಗೆ, ನನಗೆ ಹಾರೋದಕ್ಕೆ ಇಷ್ಟ, ನನಗೆ ಈಜೋದಕ್ಕೆ ಇಷ್ಟ ಅಂತ ಅನ್ಕೊಡ್ತೀನಿ. ಆದ್ರೆ ಅಂತಹ ಒಂದು ಪುಣ್ಯ ಕಾರ್ಯನ ಮಾಡಿಲ್ಲ ಅಂತ, ಪುಣ್ಯ ಕಾರ್ಯ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಅಲ್ಲಿಗೆ ಹೋದ್ರೂ ಕೂಡ ನೀವು ದೇವತೆಗಳಾಗಿ ಹಾರ್ಲಿಕ್ಕೆ ಆಗಲ್ಲ, ನೀವು ಸೊಳ್ಳೆ ಆಗಿ ಹಾರಕ್ಕಾಗತ್ತೆ ಅಂತ ಹೇಳಿದೆ. ಹಾಗೆ ಕೃಷ್ಣ ಅದೇ ರೀತಿ ಭಗವಂತನ ಸ್ಮರಣೆ ಮಾಡಿದ್ರು ಕೂಡ ಆ ಪುಣ್ಯ ಕಾರ್ಯವನ್ನು ಕೂಡ ಇಡೀ ಜೀವನ ಪರ್ಯಂತ ನೀವು ಮಾಡಿರ್ಬೇಕಾಗುತ್ತೆ. ಪುಣ್ಯ ಕಾರ್ಯವನ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಆ ಒಂದು ಪರಿಪೂರ್ಣತೆಯನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯ ಕಾರ್ಯ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಇಡೀ ಜೀವನ ಪರ್ಯಂತ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು. ಹರೇ ಕೃಷ್ಣ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಹೌದು, ಹೌದು ಮಾತಾಜಿ, ಕೇಳಿಸ್ತಿದೆ. ಓಕೆ ಓಕೆ. ಕೇಳಿಸ್ತಾ ಇದೆ ಮಾತಾಜಿ. ನಿಮ್ದು ಫೇಸ್ ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್. ಅಲ್ಲ ನೋಡಿದ್ವಿ, ನೆಟ್ವರ್ಕ್ ಪ್ರಾಬ್ಲಮ್. ಅಲ್ಲ ಅಣ್ಣ, ಕರೆಂಟ್ ಹೋಗಿದೆ. ಅಡಿಗೆ ಮನೆ ಅದು ಇದು ಮಾತ್ರ ಕಾಣುತ್ತಿದ್ಯಾ ಕಾಣೋದು? ಅದು ಅಡಿಗೆ ಮನೆ ಅದು ಕರೆಂಟ್ ಹೋದ್ರೆ ಅಲ್ಲೂ ಕರೆಂಟ್ ಹೋಗಿದೆ ಅಣ್ಣ. ಇಲ್ಲ ಬೇಡ ಅಲ್ಲ ಅವ್ರ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಒಂದ್ ನಿಮಿಷ. ಈಗ ಕಾಣಿಸ್ತಿದ್ದಲ್ವಾ ಸ್ಕ್ರೀನ್? ಕಾಣಿಸ್ತಿದೆ ಮಾತಾಜಿ. ಓಕೆ. ಸಾವಿನ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಈ ವಿಚಾರವನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ನಾವು ಭಗವಂತನ ಸ್ಮರಣೆ ಮಾಡ್ಬೇಕು ಈ ಭೌತಿಕ ಜಗತ್ತಿನಿಂದ, ಈ ದುಃಖಾಲಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಆದ್ರೆ ಸ್ಮರಣೆ ಮಾಡಿದ್ರೆ ಸಾಲದು, ಸ್ಮರಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ. ಅಂದ್ರೆ ನಮ್ಗೆ ಯಾವಾಗ ಸಾವು ಬರುತ್ತೆ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಯಾವತ್ತಾದ್ರೂ ಸಾವು ಯಾರಿಗಾದ್ರೂ ಹೇಳಿ ಕೇಳಿ ಬರುತ್ತಾ? ಇಲ್ಲ ಮಾತಾಜಿ.
ಇಲ್ಲ ಮಾತಾಜಿ. ಯಾರಿಗೂ ಸಾವು ಹೇಳಿ ಕೇಳಿ ಬರೋದಿಲ್ಲ. ಇದೇ ಸಮಯಕ್ಕೆ ನಾವು ಸಾಯ್ತೀವಿ ಅಂತ ಯಾರಿಗೂ ಮೊದಲೇ ಯಾರು ಇನ್ಫಾರ್ಮೇಶನ್ ನಮ್ಗೆ ಕೊಡೋದಿಲ್ಲ. ಅಂದ್ರೆ ನಾವು ನೋಡ್ತೀವಿ ಪರೀಕ್ಷಿತ ಮಹಾರಾಜನಿಗೆ 7 ದಿನದಲ್ಲಿ ಸಾವು ಬರುತ್ತೆ ಅಂತ ಶಮಿಕ ಋಷಿಗಳು ಅವ್ರಿಗೆ ಹೇಳಿ ಕಳಿಸ್ತಾರೆ. ಆದ್ರೆ ನಮಗೆ ಹಾಗೆ ಯಾರು ಹೇಳೋದಿಲ್ಲ ಬಂದಿ ನೀನ್ ಇವತ್ತು ಸಾಯ್ತೀಯ ಅಂತ. ಅಂದ್ರೆ ಎಲ್ಲರೂ ವಯಸ್ಸಾದ್ಮೇಲೆನೆ ಸಾಯ್ತಾರ? ಹರೇ ಕೃಷ್ಣ ಇಲ್ಲ ಮಾತಾಜಿ, ರೋಗ ರುಜಿನ ಆಕ್ಸಿಡೆಂಟ್ ಇದ್ರಿಂದ ಬೇಗ ಏನಾದ್ರೂ ಆಗಿ ಹರೇ ಕೃಷ್ಣ. ಸಾವನ್ನಪ್ಪುವವರು ಇದ್ದಾರೆ. ಹೇಳಿ ಮಾತಾಜಿ. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಸರಿಯಾಗಿ. ಸ್ಕ್ರೀನ್ ಕಾಣಿಸ್ತಲ್ಲ ಮಾತಾಡಿ. ಕಾಣಿಸ್ತಿಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಮತ್ತೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಈಗ ಬಂತು. ಬಂತ ಮಾತಾಜಿ ಈಗ? ಈಗ ಬಂತು. ಕಾಣ್ತಿಲ್ಲ ಮಾತಾಜಿ. ಈಗ ಕಾಣಿಸ್ತಿದೆ ಮಾತಾಜಿ. ಇವಾಗ ಕಾಣಿಸ್ತದೆ ಈಗ ಮಾತಾಡಿ. ಕಾಣಿಸ್ತದೆ. ಓಕೆ. ಹಾಗೆ ಸಾವಿನ ಸಂದರ್ಭ ಯಾವಾಗ ನಮ್ಗೆ ಘಟಿಸುತ್ತೆ, ಯಾವಾಗ ಬರುತ್ತೆ ಅನ್ನೋದು ಕೂಡ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈಗ ನಾವು ಬಸ್ ಹತ್ತಿ ಹೋಗ್ತಾ ಇದೀವಿ ಅಂದ್ರೆ ಎಲ್ಲಿ ಸ್ಟಾಪ್ ಸಿಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಆ ಸ್ಟಾಪ್ ಸಿಗೋ ಸಮಯದಲ್ಲಿ ನಾವು ಹಿಂದೆ ತಿರುಗಿ ಯಾರಿಗಾದ್ರೂ ಬಾಯ್ ಹೇಳಿ ಹೋಗ್ಬೋದು. ಆದ್ರೆ ಈ ಸಾವು ಅನ್ನುವಂಥದ್ದು ಆ ರೀತಿ ಸ್ಟಾಪ್ ಅಲ್ಲಿ ಒಂದೇ ಹೇಳಿದಾಗ ಬರುವಂತದ್ದಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತೆ ಯಾರು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾವು ಬರ್ಬೋದು. ಅಂತಹ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ನಾವು ಮಾಡ್ತೀವಿ ಅನ್ನುವಂಥದ್ದು ಅಷ್ಟು ಸುಲಭನೂ ಅಲ್ಲ. ಅಂದ್ರೆ ಅದನ್ನ ಅಭ್ಯಾಸ ಮಾಡಿರ್ಬೇಕು. ಅಭ್ಯಾಸ ಮಾಡುವ ಮೂಲಕ ಅಂತಹ ಒಂದು ಕರ್ಮ ಫಲವನ್ನ ನಾವು ಅದಕ್ಕೆ ನಾವು ಯೋಗ್ಯರಾಗ್ಬೇಕು. ಅಂದ್ರೆ ಕರ್ಮ ಫಲವನ್ನ ಮಾಡ್ಬೇಕು. ಭಗವಂತನ ಒಂದು ಭಕ್ತಿ ಕಾರ್ಯ ಮಾಡಿದ್ರೆ ಮಾತ್ರನೇ ಆ ಅರ್ಹತೆಯನ್ನ ನಾವು ಪಡ್ಕೊಂಡಿದ್ರೆ ಮಾತ್ರನೇ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಅಂತಕಾಲೇ ಚ ಮಾಮೇವಾ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಅತ್ರ ಸಂಶಯಃ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಅಂದ್ರೆ ಸ್ಮರಣೆ ಮಾಡ್ಬೇಕು ಸಾವಿನ ಸಂದರ್ಭದಲ್ಲಿ. ಅಂದ್ರೆ ಅದು ಭಗವಂತನ ಸ್ಮರಣೆ ಮಾಡ್ಬೇಕು. ಇಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರದಲ್ಲಿ ಭೀಷ್ಮಾಚಾರ್ಯರು ಅವರನ್ನ ಮಹಾಜನ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಪರಿಪೂರ್ಣವಾಗಿ ಅರಿತಂತಹ ಶುದ್ಧ ಭಕ್ತರು ಅಂತ. ಅಂತಹ ಭಕ್ತರು ಅಂದ್ರೆ ನಾವು ನೋಡ್ತೀವಿ ಅವರು ಇಡೀ ಒಂದು ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಕೂಡ ಇಚ್ಛಾಮರಣಿಗಳು. ಅವರ ಇಚ್ಛೆ ಪಟ್ಟಾಗ ಮಾತ್ರನೇ ಅವರ ದೇಹವನ್ನ ತ್ಯಾಗ ಮಾಡುವಂತಹ ಒಂದು ವರವನ್ನ ಅವರು ಪಡೆದಿರ್ತಾರೆ. ಅಂತಹ ಇಚ್ಛಾಮರಣಿಗಳು ಆ ಶರಶಯ್ಯ ಮೇಲೆ ಅವರು ಅಷ್ಟು ದಿನ ಕಾಯ್ತಾರೆ. ಅಂದ್ರೆ ಒಂದು ಉತ್ತರಾಯಣಕ್ಕಾಗಿ ಅವರು ಕಾಯ್ತಾರೆ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ನಿರ್ಧಾರ ಮಾಡ್ತಾರೆ ದೇಹವನ್ನ ತ್ಯಾಗ ಮಾಡ್ಬೇಕು ಅಂತಹ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಮಾಡುವಂತದ್ದಲ್ಲ, ಸ್ವತಃ ಭಗವಂತ ಅವರ ಕಣ್ಣೆದುರುಗಡೆ ಬಂದು ನಿಲ್ತಾನೆ. ನಂತರ ಎಲ್ಲ ಶುದ್ಧ ಭಕ್ತರು ಕೂಡ ಅವರ ಒಂದು ದೇಹತ್ಯಾಗ ಆಗುವ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರ್ತಾರೆ. ಹೀಗೆ ಭಗವಂತರನ್ನ ಸ್ಮರಣೆ ಮಾಡುವಂಥದ್ದು ಸಾವಿನ ಸಂದರ್ಭದಲ್ಲಿ ಅದು ನಮ್ಮೆಲ್ಲರನ್ನು ಒಂದು ಭವಸಾಗರದಿಂದ ಬಿಡುಗಡೆ ಕೊಡೋದಕ್ಕೆ ಒಂದು ಸಹಾಯ ಆಗುತ್ತೆ. ಅಂದ್ರೆ ಈ ಅಧ್ಯಾಯ ಪರಿಪೂರ್ಣವಾಗಿ ಸಾವಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅಂದ್ರೆ ಸಾವಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಯಾರಿಗಾದ್ರೂ ಸಾವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುತ್ತಾ? ಹರೇ ಕೃಷ್ಣ. ಎಲ್ಲರೂ ಬದುಕಿನ ಬಗ್ಗೆ ಇಷ್ಟಪಡ್ತಾರೆ. ಅಂದ್ರೆ ಅನೇಕ ಒಂದು ಏನಂತ ಹೇಳ್ತಾರೆ, ಆರ್ಟ್ ಆಫ್ ಲಿವಿಂಗ್ ಎಲ್ಲ ಹೇಳ್ತಾರೆ. ಆದ್ರೆ ಇಲ್ಲಿ ನಾವು ತಿಳಿಯುವಂಥದ್ದು ಆರ್ಟ್ ಆಫ್ ಡೆತ್ ಅಂತ ಹೇಳ್ತಾರೆ. ಸಾಯೋದು ಹೇಗೆ, ಅದರ ಸಾವಿನ ಕಲೆಯನ್ನ ಇಲ್ಲಿ ತಿಳಿಸ್ಕೊಡ್ತಾರೆ ನಮ್ಗೆ. ಹರೇ ಕೃಷ್ಣ. ಮ್ಯೂಟ್ ಇಟ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಿದೆ. ಸೊ ಈಗ ಭೀಷ್ಮಾಚಾರ್ಯರು ನಮ್ಗೆ ಹೇಗೆ ಸಾಯುವುದು ಅನ್ನೋದನ್ನಲ್ಲಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಸಾವಿನ ಸಂದರ್ಭದಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ಬೇಕು ಅಂದ್ರೆ ಸ್ವತಃ ಭಗವಂತನೇ ಅವರ ಕಣ್ಣೆದುರುಗಡೆ ನಿಂತಿರುವಂತಹ ಸಂದರ್ಭದಲ್ಲಿ ಅವರ ದೇಹ ತ್ಯಾಗ ಅನ್ನುವಂಥದ್ದು ಆಗುತ್ತೆ. ಆ ರೀತಿ ಭಗವಂತನ ಸ್ಮರಣೆ ಮಾಡ್ತಾ ಯಾರು ದೇಹವನ್ನ ತ್ಯಾಗ ಮಾಡ್ತಾರೆ ಅಂತವ್ರು ಸಂಶಯವೇ ಇಲ್ಲದೆ ಭಗವಂತನನ್ನ ಪಡಿತಾರೆ ಅಂತ ಹೇಳಿ ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಕತೆ ಬರುತ್ತೆ. ಯುಧಿಷ್ಠಿರ ಮಹಾರಾಜನು ಯಕ್ಷನಿಗೆ ಕೊಟ್ಟ ಉತ್ತರವೇನು ಅಂತ. ಅಂದ್ರೆ ಏನಾಗುತ್ತೆ, ಕಾಡಿನಲ್ಲಿದ್ದಾಗ ಇವರಿಗೆ ಬಾಯಾರಿಕೆ ಆಗುತ್ತೆ ಪಾಂಡವರಿಗೆ. ಆ ಸಂದರ್ಭದಲ್ಲಿ ಅವರು ಒಂದು ಕೊಳದಲ್ಲಿ ಅಂದ್ರೆ ಒಂದು ಸರೋವರದಲ್ಲಿ ನೀರನ್ನ ಕುಡಿಲಿಕ್ಕೆ ಅಂತ ಹೋಗ್ತಾರೆ. ದಾಹ ತಣಿಸ್ಕೊಳ್ಳೋಕೆ ಅಂತ ಪಾಂಡವರು ಹೋದಾಗ ಅಲ್ಲಿ ಏನಾಗುತ್ತೆ, ಎಲ್ಲ ಕಿರಿಯ ಪಾಂಡವರು ಆ ಒಂದು ಸರೋವರದಲ್ಲಿ ನೀರ್ ಕುಡಿಯುವಾಗ ಅಲ್ಲೊಬ್ಬ ಯಕ್ಷ ಬರ್ತಾನೆ. ಯಕ್ಷ ಬಂದು ಹೇಳ್ತಾನೆ, ನೀನು ಆ ನೀರನ್ನ ಕುಡಿಯೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ನೀನು ನೀರನ್ನ ಕುಡಿಬೇಕು ಅಂತಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಾನೆ. ಅವನನ್ನ ನಿರ್ಲಕ್ಷಿಸಿ ಅವ್ರು ಏನ್ ಮಾಡ್ತಾರೆ, ನೀರ್ ಕುಡಿತಾರೆ. ನಂತರ ಎಲ್ಲರೂ ಪ್ರಜ್ಞೆ ತಪ್ಪಿ ಅಲ್ಲಿ ಬೀಳ್ತಾರೆ. ಕೊನೆಗೆ ಅವರನ್ನ ಹುಡುಕ್ತಾ ಅಲ್ಲಿಗೆ ಯುಧಿಷ್ಠಿರ ಮಹಾರಾಜ ಬರ್ತಾನೆ. ಅವನು ಅಲ್ಲಿನ ನೀರನ್ನ ತಗೊಳಕ್ಕೆ ಹೋದಾಗ ಮತ್ತೆ ಆ ಯಕ್ಷ
ಯುಧಿಷ್ಠಿರ ಮಹಾರಾಜನಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಮಹಾರಾಜ ಕೂಡ ಅನೇಕ ಉತ್ತರಗಳನ್ನ ಕೊಡ್ತಾನೆ. ಈಗ ಆ ಒಂದು ಪ್ರಶ್ನೆ ಒಂದು ಯುಧಿಷ್ಠಿರ ಕೊಟ್ಟಂತ ಉತ್ತರದ ಬಗ್ಗೆ ಇಲ್ಲಿ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಧರ್ಮರಾಯನಿಗೆ ಯಕ್ಷ ಕೇಳ್ತಾನೆ, ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಏನು ಅಂತ. ಅಂದ್ರೆ ಅಹನ್ಯಾಹನಿ ಭೂತಾನಿ ಗಚ್ಚಂತಿ ಹಾಯಮಾಲಯಂ ಶೇಷ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯ ಮತಪರಂ. ಅಂದ್ರೆ ತುಂಬಾ ಆಶ್ಚರ್ಯ ಪಡುವಂತಹ ವಿಚಾರ ಏನು ಈ ಪ್ರಪಂಚದಲ್ಲಿ ಅಂತ ಯಕ್ಷ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯುಧಿಷ್ಠಿರ ಮಹಾರಾಜ, ನೂರಾರು ಸಾವಿರಾರು ಜೀವಿಗಳು ಪ್ರತಿಕ್ಷಣವೂ ಸಾಯುತ್ತಿರುತ್ತಾರೆ. ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲು ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಇದೆ ಅಂತ ಇಲ್ಲಿ ಯುಧಿಷ್ಠಿರ ಮಹಾರಾಜನ ಒಂದು ಉತ್ತರ ಆಗಿರುತ್ತೆ. ಅಂದ್ರೆ ಹರೇ ಕೃಷ್ಣ, ನಾವೆಲ್ಲರೂ ಸಾಯ್ತೀವಿ ಅನ್ನುವಂಥದ್ದು ಗ್ಯಾರಂಟಿ ಇದೆ ಅಲ್ವಾ? ಎಲ್ಲರಿಗೂ ಗ್ಯಾರಂಟಿ ಇದೆ ಅಲ್ವಾ? ಹೌದು ಮಾತಾಜಿ. ಹುಟ್ಟು ಬಂದ್ರೆ ಅದ್ರ ಮೊದಲೇ ಸಾವು ಬರ್ದಿರ್ತಾರಂತ. ಹುಟ್ಟು ಅಂತಂದ್ರೆ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ. ನೀವು ಹುಟ್ಟಿದೀರಾ ಅಂತಂದ್ರೆ ನಿಮ್ಗೆ ಇನ್ನೊಂದು ಫ್ರೀ ಏನು ಅಂದ್ರೆ ನೀವು ಸಾಯ್ತೀರಾ ಅನ್ನುವಂಥದ್ದು, ಅದು ಕನ್ಫರ್ಮ್ ಆಗಿ ಸಾಯ್ತೀರಾ ಅಂತ. ಆದ್ರೆ ಇದು ತಿಳಿದಿದ್ರು ಕೂಡ ಜನ ಏನ್ ಮಾಡ್ತಾರೆ, ಆ ಸಾವಿಗೆ ಯಾವ ರೀತಿ ಅವರು ಸಿದ್ಧತೆ ಮಾಡ್ಕೋತಾರೆ ಯಾರಾದ್ರೂ ಸಾವಿಗೆ ಸಿದ್ಧತೆನ? ಎಲ್ಲ ಮಾಡುದಿಲ್ಲ. ನಾವು ಜೀವನಕ್ಕೆ ಏನ್ ಬೇಕು ಅಂತ ಎಲ್ಲ ಕಲೆಕ್ಟ್ ಮಾಡ್ತಾ ಹೋಲ್ಡ್ ಮಾಡ್ಕೊಂಡು ಇರ್ತಾರೆ ಎಲ್ರು. ಎಲ್ಲರೂ ಇಲ್ಲ ಬದುಕಿ. ನನ್ ತಂದೆ ಬೈತಿದ್ರು, ಬಟ್ ಅವ್ರು ಹಾಗೆ ಸತ್ತಿದ್ದು ಸಹ ಹಾಗೇನೆ. ಮಾತಾಜಿ ಸ್ಕ್ರೀನ್ ಸರಿಯಾಗಿ ಅವ್ರು ಸಾವಿನ ಬಗ್ಗೆ ಮೊದ್ಲೇ ಕೇಳಿದ್ರು, ನಾನು ಈ ತರ ಸಾಯ್ಬೇಕು ಅಂತೆಲ್ಲ. ಅವ್ರು ಹಾಗೆ ಸತ್ತಿದ್ದು ಸಹ ಹಾಗೇನೆ ಅವ್ರು. ಓಕೆ ಮಾತಾಜಿ, ಸ್ಕ್ರೀನ್ ಕಾಣ್ತಿಲ್ವಾ? ಇಲ್ಲ ಮಾತಾಜಿ. ಈಗ ಮಾತಾಜಿ? ಇಲ್ಲ ಮಾತಾಜಿ, ಸೈಡಿಗೆ ಬಂದಿದೆ ಅದು. ಓಕೆ, ಈಗ ಮಾತಾಜಿ? ಇಲ್ಲ ಮಾತಾಜಿ, ಸ್ಕ್ರೀನ್ ತುಂಬಾ ಚಿಕ್ಕದಾಗಿದೆ ಮಾತಾಜಿ. ಅಲ್ಲ ಸೈಡ್ ಅಲ್ಲಿ ಇದಾಗ್ತಿದೆ, ಸೆಂಟರ್ ನಲ್ಲಿ ಇಲ್ಲ ಮಾತಾಜಿ. ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮಾತಾಜಿ, ಇಲ್ಲಿ ಕಾಲ್ಗಳು ಬರ್ತಾ ಇದೆ. ಈಗ ಮಾತಾಜಿ? ಇಲ್ಲ ಮಾತಾಜಿ, ಅಲ್ಲೇ ಇದೆ ಕೆಳಗಡೆ. ಸರಿ ಮಾತಾಜಿ. ಈಗ ಬಂತು. ಬಂತ ಮಾತಾಜಿ? ಬಂತು. ಕಾಣ್ತಿದೆ ಮಾತಾಜಿ? ಓಕೆ, ನಾವೇನ್ ಮಾತಾಡ್ತಾ ಇದ್ವಿ? ಸಾವಿನ ಸಂದರ್ಭದ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಎಲ್ಲರೂ ಸಾವಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋತೀವಿ ಅಂತ. ಅಂದ್ರೆ ನಾವ್ ಯಾವ ರೀತಿ ಜೀವನ ಮಾಡ್ತೀವಿ ಅಂತಂದ್ರೆ, ಸಾವಿಗೆ ಯಾರು ಸಿದ್ಧತೆ ಮಾಡೋದಿಲ್ಲ. ಏನಂತ ಅನ್ಕೋತೀವಿ, ಎಷ್ಟೇ ವಯಸ್ಸಾಗಿದ್ರು ಕೂಡ ಇನ್ನೂ ನಾ ಬದುಕಿರ್ತೀನಿ ಅಂತ ಹೇಳಿ ಬದುಕಿಗೆ ಪ್ರಯತ್ನ ಪಡ್ತೀವಿ ಹೊರತು ಸಾವಿಗೆ ಯಾರು ತಯಾರಿ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಸಾವು ಅಂತದ್ದು ಖಚಿತ ಅಂತ ಹೇಳ್ತಾ ಇದ್ದಾನೆ, ಆದ್ರೂ ಕೂಡ ನಾವು ಅದಕ್ಕೆ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದಿಲ್ಲ ಅಂತ ಇಲ್ಲಿ ನೋಡ್ತಾ ಇದ್ವಿ. ಅದನ್ನೇ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ. ಮತ್ತೆ ಸಾವಿಗೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಂದ್ರೆ ಏನಂತ ಹೇಳ್ತಾರೆ, ಎಲ್ಲರೂ ಕೂಡ ನಾವು ಬದುಕಿರ್ತೀವಿ ಅಂತ ಹೇಳಿ ಎಷ್ಟು ಹಣ ಸಂಗ್ರಹ ಮಾಡ್ತೀವಿ, ಸಂಪತ್ತನ್ನ ಕ್ರೋಢೀಕರಿಸ್ತೀವಿ ಅಂತಂದ್ರೆ ನಮ್ಮ ನೆಕ್ಸ್ಟ್ ಇನ್ನೊಂದು 3 ಜನರೇಷನ್ಗೆ ಆಗೋಷ್ಟು ನಾವು ಸೇರ್ಸಿಡೋದಕ್ಕೆ ರೆಡಿ ಇರ್ತೀವಿ. ಆದ್ರೆ ಸಾವು ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ಏನೆಲ್ಲ ಸೇರ್ಸಿದೀವಿ ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೇಕಾಗುತ್ತೆ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ, ಏನಾಗ್ತೀವಿ, ಯಾವುದೇ ವಿಚಾರ ನಮ್ಗೆ ಗೊತ್ತಿಲ್ಲ. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನು ಯಾವ ರೀತಿ ಅದಕ್ಕೆ ಮಾನಸಿಕವಾಗಿ ಆಗ್ಲಿ ಅಥವಾ ಈ ಪುಣ್ಯ ಕಾರ್ಯ ಅಥವಾ ಯಾವುದೇ ಒಂದು ಕರ್ಮವನ್ನ ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಪ್ರತಿದಿನ ನೋಡ್ತಾ ಇರ್ತೀವಿ, ನಮ್ಮ ಸುತ್ತಮುತ್ತ ಅನೇಕ ಜನ ಸಾಯ್ತಾ ಇರ್ತಾರೆ, ಅನೇಕ ಜೀವಿಗಳು ಸಾಯ್ತಾ ಇರ್ತವೆ. ನಾನು ಸಾಯ್ತೀನಿ ಅನ್ನುವಂಥದ್ದು ಸತ್ಯ ಆಗಿರುತ್ತೆ. ಆದ್ರೂ ಕೂಡ ಯಾವ ಮನುಷ್ಯನೂ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ. ಹೌದಲ್ವಾ ಹರೇ ಕೃಷ್ಣ? ಯಾರಾದ್ರೂ ಸಾವಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ನಾವೆಲ್ಲರೂ ಕೂಡ ಸಾವಿಗೆ ಸಿದ್ಧತೆನೆ ಮಾಡ್ಕೊಂಡಿಲ್ಲ. ಆದ್ರೆ ಅದು ಗ್ಯಾರಂಟಿ ನಮ್ ಲೈಫಲ್ಲಿ ಬರುತ್ತೆ, ಆದ್ರೂ ಕೂಡ ಅದಕ್ಕೆ ನಾವು ಯಾವ ರೀತಿನೂ ಪ್ರಿಪೇರ್ ಆಗಿಲ್ಲ. ಅದನ್ನೇ ಒಂದು ಆಶ್ಚರ್ಯಕರವಾದ ವಿಷಯ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇದ್ದಾನೆ. ಕೃಷ್ಣನಲ್ಲದೆ ಮತ್ತೇನನ್ನು ಸ್ಮರಿಸುವುದರಿಂದ ಫಲವೇನು? ಈಗ ಸಾವಿನ ಸಂದರ್ಭದಲ್ಲಿ ಕೃಷ್ಣನ ಸ್ಮರಣೆ ಆಗ್ಬೇಕು ಅಂತ ನಾವು ಹೇಳಿದ್ವಿ, ಆದ್ರೆ ಕೃಷ್ಣನ ಸ್ಮರಣೆ ಆಗ್ಲಿಲ್ಲ, ಬೇರೆ ಏನೋ ಸ್ಮರಣೆ ಆಯ್ತು. ಆಗ ನಾವ್ ಏನ್ ಮಾಡ್ತೀವಿ? ಏನಾಗುತ್ತೆ ನಮ್ಗೆ?
ಜೀವನದಲ್ಲಿ ಕತ್ತಲೆ ಕತ್ತಲೆ ಇರ್ತದೆ, ಏನೂ ದಾರಿ ತೋರುವುದಿಲ್ಲ, ಪ್ರಾಬ್ಲಮ್ನ ಮೇಲೆ ಪ್ರಾಬ್ಲಮ್ ಬರ್ತಾ ಹೋಗ್ತದೆ. ಅಲ್ಲ ಮಾತಾಜಿ, ಸಾವಿನ ಸಂದರ್ಭದಲ್ಲಿ ನಾವು ಸ್ಮರಣೆ ಏನೋ ಬೇರೆ ಮಾಡ್ತಾ ಇದ್ವಿ, ಕೃಷ್ಣನ ಸ್ಮರಣೆ ಬರ್ತಿಲ್ಲ ನಮ್ಗೆ. ಆದ್ರೆ ಹೆಂಡತಿ, ಮಕ್ಕಳು, ಪರಿವಾರ, ಅವರು ಮಗಳ ಒಂದು ಮದ್ವೆ ಆಗ್ಲಿಲ್ಲ, ಮಗನ ಇನ್ನ ಎಜುಕೇಶನ್ ಮುಗ್ದಿಲ್ಲ, ಹೆಂಡತಿ ನಾನಿಲ್ಲ ಅಂದ್ರೆ ಹೇಗಿರ್ತಾಳೋ, ಅಥವಾ ಗಂಡ ನಾನಿಲ್ಲ ಅಂದ್ರೆ ಹೇಗಿರ್ತಾನೋ, ಈ ತರ ಒಂದು ಸ್ಮರಣೆ ಮಾಡ್ತಾ ನೀವು ಸತ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪುನಃ ಪುನಃ ಅದೇ ಜನ್ಮದ ಮೇಲೆ ಜನ್ಮ, ಜನ್ಮದ ಮೇಲೆ ಜನ್ಮ, ಅದೇ ಕುಟುಂಬದಲ್ಲಿ ಬರುವುದು, ಬೇರೆ ಏನಾದ್ರೂ ಪ್ರಾಣಿಯಾಗಿ ಬರುವುದು. ನಾ ಆಗ್ಲೇ ಹೇಳಿದ ಹಾಗೆ, ಪುಣ್ಯ ಮಾಡಿ ಮನುಷ್ಯ ಜನ್ಮ ಪಡೆಯುವಂತಹ ಕರ್ಮ ಫಲ ನಮಗಿತ್ತು ಅಂತಂದ್ರೆ ಆ ಮನೆಯಲ್ಲಿಯೇ ಅವ್ರು ಹುಟ್ಟುತ್ತಾರೆ, ಮನುಷ್ಯರಾಗಿ ಹುಟ್ಟುತ್ತಾರೆ. ಆಗೊಂದ್ ವೇಳೆ ಇಲ್ಲ ಅಂತಂದ್ರೆ ಅದೇ ಮನೆಯಲ್ಲಿ ತಿಗಣೆಯಾಗಿ, ಜಿರಳೆಯಾಗಿ, ಹಲ್ಲಿಯಾಗಿ, ಅಥವಾ ಇನ್ನೇನೋ ಒಂದು ಇಲಿಯಾಗಿ ಆ ಮನೆಯಲ್ಲಿ ಅವರು ಬರ್ತಾರೆ. ಇಲ್ಲಿ ಅಂತ ಒಂದು ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಅವನು ಪಡೆಯುವನು. ಆ ಸ್ಮರಣೆ ಸಾವಿನ ಸಂದರ್ಭದಲ್ಲಿ ಎಂತದಾಗಿರುತ್ತೆ ಅಂತಹದೇ ಒಂದು ದೇಹ ಅವನಿಗೆ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ನಾವು ನೋಡ್ತಾ ಇದೀವಿ. ಭರತ ಮಹಾರಾಜ ಅವನು ರಾಜನಾಗಿರ್ತಾನೆ. ಆ ರಾಜ ಏನ್ ಮಾಡ್ತಾನೆ, ಅವನು ತನ್ನೆಲ್ಲ ಹೆಂಡತಿ, ಮಕ್ಕಳು, ಅರಮನೆ ಎಲ್ಲವನ್ನೂ ಕೂಡ ಅವನು ತ್ಯಾಗ ಮಾಡಿ ಅವನು ಕಾಡಿಗೆ ಬರ್ತಾನೆ ತಪಸ್ಸನ್ನ ಮಾಡೋದಕ್ಕಾಗಿ. ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ಬಂದಂತಹ ರಾಜನಿಗೆ ಏನಾಗುತ್ತೆ, ತಾಯಿಯಿಂದ ತಬ್ಬಲಿಯಾದಂತಹ ಒಂದು ಜಿಂಕೆ ಅವನಿಗೆ ಸಿಗುತ್ತೆ. ಆ ಜಿಂಕೆಯ ಮೇಲೆ ಅವನು ಅನುರಾಗಗೊಳ್ತಾನೆ. ಅಂದ್ರೆ ಈಗ ನಾವು ನೋಡಿದ್ದೀವಿ ಭಕ್ತಿಯಲ್ಲಿ 9 ಹಂತಗಳು ಇರುತ್ತೆ ಅಂತ. ಶ್ರದ್ಧೆ, ಸಾಧು ಸಂಘ, ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ, ಭಾವ, ನಂತರ ಪ್ರೇಮ ಅಂತ ಹೇಳ್ತಾರೆ. ಹೀಗೆ ಭಾವದ ಹಂತ ಅನ್ನುವಂಥದ್ದು ಆಲ್ಮೋಸ್ಟ್ ಭಗವಂತನ ಪ್ರೇಮವನ್ನು ಪಡೆಯುವಂತ ಹಂತ. ಅಲ್ಲಿವರೆಗೂ ಅವನು ಆ ಭಾವದ ಹಂತದಲ್ಲಿ ಈ ಭರತ ಮಹಾರಾಜ ಇದ್ದ ಅಂತ ಹೇಳ್ತಾರೆ ಭಗವಂತನ ಮೇಲೆ. ಆದ್ರೆ ಅಂತಹ ಒಂದು ಹಂತದಲ್ಲಿ ಇರುವಂತಹ ಭರತ ಮಹಾರಾಜ ಪತನ ಹೊಂದುತ್ತಾನೆ. ಹೇಗೆ ಅಂದ್ರೆ ಅವನು ಆ ಒಂದು ಜಿಂಕೆಯ ಮೇಲೆ ಮೋಹ ಅನ್ನುವಂಥದ್ದು ಅವನಿಗೆ ಹೆಚ್ಚಾಗುತ್ತೆ. ಅಂದ್ರೆ ಆ ಜಿಂಕೆ ಮೇಲೆ ಅವರಿಗೆ ಕನಿಕರ ಪ್ರಾರಂಭದಲ್ಲಿ ಉಂಟಾಗುತ್ತೆ. ತಾಯಿ ಇಲ್ಲದ ತಬ್ಬಲಿ ಅಂತ ಅದನ್ನ ಸಾಕಿ ಬೆಳೆಸ್ತಾನೆ. ನಂತರ ಅದ್ರ ಮೇಲೆ ಅವನಿಗೆ ಒಂದು ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಪ್ರಾಣಿ ಪಕ್ಷಿಗಳು ಏನ್ ಮಾಡುತ್ತೆ, ಅದು ಪಕ್ಷಿಗಳನ್ನು ಅಥವಾ ಪ್ರಾಣಿಗಳು ಅದು ಚಿಕ್ಕ ವಯಸ್ಸಿನಲ್ಲಿ ಅದನ್ನ ತಂದೆ ತಾಯಿ ಪಕ್ಷಿಗಳು ಅದನ್ನ ಅಥವಾ ಪ್ರಾಣಿಗಳು ಅದನ್ನ ನೋಡ್ಕೊಳ್ತವೆ. ಅದಕ್ಕೆ ಬೇಕಾಗಿರೋ ಆಹಾರಗಳನ್ನ ಅದು ಒದಗಿಸುವಂಥದ್ದು, ಅದನ್ನ ಒಂದು ಸಾಕಿ ಸಲಗುವಂತ ಕೆಲಸ ಮಾಡ್ತವೆ. ಆದ್ರೆ ರೆಕ್ಕೆ ಪುಕ್ಕ ಬಂದಾಗ ಏನ್ ಮಾಡ್ತವೆ, ಅವು ಹಾರಿ ಹೊರಟೋಗ್ತವೆ. ಪ್ರಾಣಿಗಳು ಕೂಡ ಹಾಗೇನೆ ತಮ್ಮ ಆಹಾರ ತಾವೇ ಹುಡುಕುವ ಒಂದು ಶಕ್ತಿ ಅವುಗಳಿಗೆ ಬಂದಾಗ ಅವು ಬಿಟ್ಟು ಹೋಗ್ತವೆ. ಹಾಗೆ ಈ ಜಿಂಕೆ ದೊಡ್ಡದಾಗುತ್ತೆ, ಮತ್ತೆ ಅದು ತನ್ನ ಪಾಡಿಗೆ ತಾನು ಹೋಗುತ್ತೆ. ಆದ್ರೆ ಈ ಭರತ ಮಹಾರಾಜ ಏನ್ ಮಾಡ್ತಾನೆ, ಅದರ ಮೇಲೆ ಮೋಹದಿಂದ ಅವನು ಅದರ ಹಿಂದೆ ಹುಡ್ಕೊಂಡು ಅದನ್ನ ಹೋಗ್ತಾನೆ. ಹುಡುಕಿಕೊಂಡು ಅದನ್ನ ಹೋಗುವಾಗ ಏನಾಗುತ್ತೆ, ಪ್ರಪಾತಕ್ಕೆ ಒಂದು ಬಿದ್ದು ಬಿಡ್ತಾನೆ. ಅಲ್ಲಿ ಬಿದ್ದಾಗ ಅವನು ಪ್ರಾಣತ್ಯಾಗ ಆಗೋ ಸಮಯದಲ್ಲಿ ಆ ಜಿಂಕೆ ಸ್ಮರಣೆ ಮಾಡ್ತಾ ಇರ್ತಾನೆ. ಆ ಜಿಂಕೆ ಎಲ್ಲಿ ಹೋಯ್ತು, ಏನಾಯ್ತು ಅಂತ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆ ಆಗ್ತಾನೆ. ಆದ್ರೆ ಅವನು ಭಕ್ತಿಯನ್ನ ಮಾಡಿದ್ದ, ಭಾವದ ಹಂತಕ್ಕೆ ಹೋಗಿದ್ದ. ಆ ಕಾರಣದಿಂದ ಆ ಜಿಂಕೆಗೆ ತನ್ನ ಹಿಂದಿನ ಜನ್ಮದ ಎಲ್ಲಾ ವಿಷಯಗಳು ಕೂಡ ಆ ಭರತ ಮಹಾರಾಜನಿಗೆ ನೆನಪಿರುತ್ತೆ. ಆದ ಕಾರಣ ಅವನು ಏನ್ ಮಾಡ್ತಾನೆ, ಒಂದು ದೇವಸ್ಥಾನಗಳ ಬಳಿ ಜಿಂಕೆ ಅಲೆದಾಡ್ತಾ ಇರುತ್ತೆ. ಭಗವಂತನ ಪ್ರಸಾದವನ್ನ ಮಾತ್ರ ಸ್ವೀಕಾರ ಮಾಡುತ್ತೆ. ಏನಂತ ಹೇಳ್ತಾರೆ ಅಂದ್ರೆ ಆ ಜಿಂಕೆ ಒಣಗಿದ ಹುಲ್ಲನ್ನ ಮಾತ್ರ ಸೇವನೆ ಮಾಡ್ತಾ ಇರುತ್ತೆ ಅಂತ. ಅಂದ್ರೆ ಅವನಿಗೆ ಎಲ್ಲ ಹಿಂದಿನ ಜನ್ಮದ ಪ್ರತಿಯೊಂದು ವಿಚಾರ ನೆನಪಿರುತ್ತೆ. ಕೊನೆಗೆ ಆ ಜಿಂಕೆ ಆ ದೇಹವನ್ನ ತ್ಯಾಗ ಮಾಡಿ ಮನುಷ್ಯ ದೇಹವನ್ನ ಪಡೆಯುತ್ತೆ. ಜಡಭರತ ಅಂತ ಕರೀತಾರೆ. ಆ ಜಡಭರತ ಅವನೇನ್ ಮಾಡ್ತಾನೆ, ಅವನಿಗೆ ಇನ್ನ ಉಳಿದೆರಡು ಜನ್ಮದ ಕೂಡ ನೆನಪಿರುತ್ತೆ. ಅಂದ್ರೆ ಜಿಂಕೆ ಜನ್ಮದಲ್ಲಿ ಅವನಿಗಾದದ್ದು, ಭರತ ಮಹಾರಾಜನಾಗಿದ್ದಾಗ ಅವ್ನು ಮಾಡಿದ್ದು ಎಲ್ಲವೂ ಅವನಿಗೆ ನೆನಪಿರುತ್ತೆ. ಆದ ಕಾರಣ ಅವ್ನು ಏನ್ ಮಾಡ್ತಾನೆ, ಯಾರ ಸಂಘದಲ್ಲೂ ನಾನು ಬರಬಾರ್ದು, ಯಾರ ಜೊತೆನೂ ನಾನು ಮಾತಾಡಬಾರ್ದು ಅಂತ ಹೇಳಿ ತಾನೊಬ್ಬ ಮೂಗನ ಹಾಗೆ, ಕಿವುಡನ ಹಾಗೆ ಅವನು ನಟಿಸ್ತಾ ಇರ್ತಾನೆ, ವರ್ತಿಸ್ತಾನೆ. ಮತ್ತೆ ಅವನು ಸದಾ ಭಕ್ತಿ ಕಾರ್ಯದಲ್ಲಿ ತೊಡಗಿರ್ತಾನೆ. ಕೊನೆಗೆ ಏನಾಗುತ್ತೆ, ಆ ಜನ್ಮದ ಕೊನೆಯಲ್ಲಿ ಅವನು ಮತ್ತೆ ಮುಕ್ತಿಯನ್ನ ಪಡೆದು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ. ಹೀಗೆ ಸಾವಿನ ಸಂದರ್ಭದಲ್ಲಿ ಏನು ಸ್ಮರಣೆ ಮಾಡ್ತೀವಿ ಅನ್ನುವಂಥದ್ದು ಅದು ಅತ್ಯಂತ ಮುಖ್ಯ ಆಗುತ್ತೆ ನಮ್ಮ ಮುಂದಿನ ಜನ್ಮವನ್ನ ನಿರ್ಧಾರ ಮಾಡೋದಕ್ಕೆ. ಇಲ್ಲಿ ಒಂದು ಭರತ ಮಹಾರಾಜನ ಕಥೆಯ ಚಿತ್ರಣವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ತಾಯಿ ಜಿಂಕೆ ಅದೇನ್ ಮಾಡುತ್ತೆ, ಒಂದು ನದಿಯ ತೀರದಲ್ಲಿ ಇರುತ್ತೆ. ಒಂದು ಸಿಂಹ ಗರ್ಜಿಸಿದಾಗ ಅದು
ಪ್ರಸವ ಆಗುತ್ತೆ, ಅಂದ್ರೆ ಆ ಮಗುವಿಗೆ ಜನ್ಮ ಕೊಡುತ್ತೆ. ಮತ್ತೆ ಅದು ಅಲ್ಲಿಂದ ಹೆದರಿ ಓಡಿ ಹೋಗುತ್ತೆ. ಮತ್ತೆ ಆ ಮಗುವನ್ನ ಅವನು ತಂದು ಸಾಕ್ತಾನೆ, ಮರಿಜಿಂಕೆಯನ್ನ ತಂದು ಸಾಕ್ತಾನೆ. ಆ ಮರಿಜಿಂಕೆಯಲ್ಲಿ ಅನುರಕ್ತನಾಗ್ತಾನೆ. ಕೊನೆಗೆ ಅದು ಅಲ್ಲಿಂದ ಬಿಟ್ಟು ಹೋಗುತ್ತೆ, ಆದ್ರೆ ಅವನು ಅದನ್ನ ಹುಡುಕಿಕೊಂಡು ಹೋಗಿ ಪ್ರಪಾತಕ್ಕೆ ಬಿದ್ದು ಮತ್ತೆ ಅದರದೇ ಒಂದು ನೆನಪಿನಲ್ಲಿ ಮತ್ತೆ ಜಿಂಕೆಯಾಗಿ ಹುಟ್ಟುತ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯಿ ಅರ್ಪಿತ ಮನೋಬುದ್ಧಿರ್ ಮಾಂ ಏವೈಷ್ಯಸಿ ಅಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿತ್ತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸನ್ನು ಮತ್ತು ಬುದ್ಧಿಶಕ್ತಿಗಳನ್ನು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ಮಾಂ ಅನುಸ್ಮರ ಯುದ್ಧ ಚ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಅರ್ಜುನ ಕ್ಷತ್ರಿಯನಾಗಿದ್ದಾನೆ, ಅವನು ಯುದ್ಧವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ನಿನ್ನ ಒಂದು ನಿಗದಿತ ಕರ್ತವ್ಯವನ್ನ ಮಾಡ್ತಾ ಇರ್ಬೇಕು. ನಮ್ಮೆಲ್ಲರಿಗೂ ಕೂಡ ಅದು ಹೇಳ್ತಾ ಇರುವಂತದ್ದು. ನಾವು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇರ್ಬೇಕು. ನಿರ್ವಹಣೆ ಮಾಡ್ತಾ ಇರುವಾಗ್ಲೂ ಕೂಡ ಭಗವಂತನ ಸ್ಮರಣೆ ಸದಾ ನಮ್ಮ ಹೃದಯದಲ್ಲಿ ಇರ್ಬೇಕು. ಇಲ್ಲ ಅಂತಂದ್ರೆ ಸಾವು ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಇಲ್ಲ ಅಂದ್ರೆ ಎಂತಹ ಅಪಾಯಕ್ಕೆ ಸಿಲುಕ್ತೀವಿ ಅಂತ ನಾವು ಭರತ ಮಹಾರಾಜನ ಒಂದು ಕಥೆಯಲ್ಲಿ ನೋಡಿದ್ವಿ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೀನು ಯುದ್ಧವನ್ನು ಮಾಡು, ಅದೇ ಸಮಯದಲ್ಲಿ ನನ್ನ ಸ್ಮರಣೆಯನ್ನು ಮಾಡು. ನನ್ನ ಸ್ಮರಣೆ ಮಾಡ್ತಾ ನೀನು ಯುದ್ಧ ಮಾಡಿದೆ ಅಂದ್ರೆ ನೀನು ಒಂದು ವೇಳೆ ಈ ಯುದ್ಧದಲ್ಲಿ ಸಾವನ್ನ ಅಪ್ಪಿದ್ರು ಕೂಡ ನೀನು ನನ್ನ ಹತ್ರಕ್ಕೆ ನಿಸ್ಸಂಶಯವಾಗಿ ಬರ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಅಜಾಮಿಳನ ಕಥೆಯ ಬಗ್ಗೆ ಕೇಳ್ತಾ ಇದ್ದಾರೆ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ಬೋದು, ಅಜಾಮಿಳ ಯಾರು, ಆ ಕಥೆ ಏನು ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ ವಾಯ್ಸ್ ಕೇಳ್ತಿದ್ದಲ್ಲ ಮಾತಾಜಿ? ಹೌದು, ಕೇಳ್ತಿದೆ. ಕೇಳ್ತಿದೆ ಮಾತಾಜಿ. ಓಕೆ ಓಕೆ. ಹಾಗಾದ್ರೆ ಅಜಾಮಿಳ ಅನ್ನುವಂಥದ್ದು ಭಾಗವತದಲ್ಲಿ ಬರುವಂತಹ ಒಂದು ಕತೆ. ಅಜಾಮಿಳ ಅಂದ್ರೆ ಯಾರು ಅಂತಂದ್ರೆ ಅವನೊಬ್ಬ ಬ್ರಾಹ್ಮಣ. ಅವನು ತನ್ನ ಕಾರ್ಯದಲ್ಲಿ ಸದಾ ಮಗ್ನನಾಗಿರ್ತಾನೆ, ಮತ್ತೆ ತನ್ನ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಅವನು ನಿರ್ವಹಣೆ ಮಾಡ್ತಾ ಇರ್ತಾನೆ. ಒಂದು ಬಾರಿ ಏನಾಗುತ್ತೆ, ಭಗವಂತನ ಪೂಜೆಗೆ ಅಂತ ಹೂ ತರ್ಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಗಂಡು ಹೆಣ್ಣಿನ ಒಂದು ನಿಕಟ ಸಂಪರ್ಕವನ್ನು ಅವನು ನೋಡ್ತಾನೆ. ನೋಡಿದ ಕೂಡಲೇ ಅವನು ಮನಸ್ಸು ಜಾರ್ತಾನೆ, ಮತ್ತೆ ಅವನಿಗೆ ಆ ಒಂದು ಹೆಂಗಸಿನ ಮೇಲೆ ಅನುರಕ್ತನಾಗ್ತಾನೆ. ಕೊನೆಗೆ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಅಂದ್ರೆ ಅವನಿಗೆ ಈಗಾಗ್ಲೇ ಮದುವೆಯಾಗಿ ಹೆಂಡತಿ ಮಕ್ಕಳು ಪರಿವಾರ ತಂದೆ ತಾಯಿ ಎಲ್ಲರೂ ಇರ್ತಾರೆ. ಮತ್ತೆ ಅವನು ಈ ಒಂದು ವೇಶ್ಯೆಯ ಮೇಲೆ ಆಸಕ್ತಿಯನ್ನು ಹೊಂದಿ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಮತ್ತೆ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಕೂಡ ಮನೆಯಿಂದ ಓಡಿಸ್ತಾನೆ. ಕೊನೆಗೆ ಅವಳನ್ನ ಮದುವೆ ಆಗ್ತಾನೆ. ಮದುವೆ ಆಗಿ ಅವಳಿಂದ ಅನೇಕ ಮಕ್ಕಳನ್ನ ಪಡಿತಾನೆ. ಆ ಒಂದು ಮಕ್ಕಳನ್ನ ನಿರ್ವಹಣೆ ಮಾಡೋದಕ್ಕಾಗಿ ಅವನೇನ್ ಮಾಡ್ತಾನೆ, ಬೇಡದ ಕೆಲಸಗಳಲ್ಲಿ ತೊಡಗ್ತಾನೆ. ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಮತ್ತೆ ಬೇರೆ ಯಾವುದೋ ಒಂದು ಕಪಟ ಮಾಡುವಂಥದ್ದು. ಹೀಗೆ ಅವನು ಬೇಡದ ಕಾರ್ಯಗಳಲ್ಲಿ ತೊಡಗಿ ಆ ಒಂದು ಸಹವಾಸದಲ್ಲಿ ಅವನು ತನ್ನ ಎಲ್ಲ ಒಂದು ಏನಂತ ಹೇಳ್ತಾರೆ, ಅವನಿಗಿದ್ದಂತಹ ಜವಾಬ್ದಾರಿಗಳು ಮತ್ತೆ ಅವನಿಗಿದ್ದಂತಹ ಬ್ರಾಹ್ಮಣನ ಗುಣಗಳು ಎಲ್ಲವನ್ನು ಕೂಡ ಅವನು ಕಳ್ಕೋತಾನೆ. ಹೀಗೆ ಅವನು ಕೊನೆಗೆ ಏನಾಗುತ್ತೆ ಅಂದ್ರೆ ಅವನಿಗೆ ಅನೇಕ ಮಕ್ಕಳಿರ್ತಾರೆ. ಆ ವಯಸ್ಸಾದ ಕಾಲದಲ್ಲೂ ಕೂಡ ಅವನಿಗೆ ಒಬ್ಬ ಪುಟ್ಟ ಮಗು ಇರ್ತಾನೆ. ಅವನಿಗೆ ನಾರಾಯಣ ಅಂತ ಹೇಳಿ ಹೆಸರಿಟ್ಟಿರ್ತಾನೆ. ಸಾವಿನ ಸಂದರ್ಭದಲ್ಲಿ ಏನಾಗುತ್ತೆ, ಯಮದೂತರು ಅಲ್ಲಿಗೆ ಬರ್ತಾರೆ. ಅವರನ್ನ ನೋಡಿ ಹೆದರ್ಕೊಂಡು ಅವನು ತನ್ನ ಮಗನನ್ನ ಕರೀತಾನೆ, ನಾರಾಯಣ ಅಂತ ಕರೀತಾನೆ. ಕೂಗಿ ಕರೆದಾಗ ಅಲ್ಲಿಗೆ ವಿಷ್ಣು ದೂತರು ಬರ್ತಾರೆ. ಆಗ ಯಮದೂತರು ಹೇಳ್ತಾರೆ, ನೀವ್ಯಾಕೆ ಬಂದ್ರಿ ಅಂತ. ವಿಷ್ಣುದೂತರು ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ನಡೆಯುತ್ತೆ. ಆಗ ಯಮದೂತರು ಹೇಳ್ತಾರೆ, ಈ ಒಂದು ವ್ಯಕ್ತಿ ಎಲ್ಲ ಬೇಡದ ಕೆಲಸಗಳನ್ನ ಮಾಡಿದ್ದಾನೆ, ಇವನನ್ನ ಈ ಸಂದರ್ಭದಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣುದೂತರು ಅವರಿಗೆ ಎಚ್ಚರಿಸ್ತಾರೆ, ಅವನು ಸಾವಿನ ಸಂದರ್ಭದಲ್ಲಿ ನಾರಾಯಣ ಅಂತ ಹೆಸರನ್ನ ಕರೆದಿದ್ದಾನೆ, ಆ ಕಾರಣದಿಂದ ನೀವು ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇದೊಂದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಇಂತಹ ಒಂದು ಪರಿಸ್ಥಿತಿ ಬರೋದಿಲ್ಲ ಅಂತ. ಆದ್ರೆ ಕೊನೆಗೆ ಏನಾಗುತ್ತೆ, ಅವನು ಈ ಎಲ್ಲವನ್ನು ನೋಡ್ತಾ ಇರ್ತಾನೆ. ಯಮದೂತರ ಮತ್ತೆ ವಿಷ್ಣುದೂತರ ಎಲ್ಲ ಒಂದು ಏನು ಮಾತುಕತೆ ಆಗುತ್ತೆ ಎಲ್ಲವನ್ನು ನಾವು ನೋಡ್ತಾ ಇರ್ತಾನೆ. ಕೊನೆಗೆ ಅವನಿಗೆ ಮನಪರಿವರ್ತನೆ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ನಾನು ಎಂತಹ ಪಾಪಗಳನ್ನ ಮಾಡಿದ್ದೀನಿ, ಇಂತಹ ಬದುಕಿನ ಅಮೂಲ್ಯವಾದ ಸಮಯವನ್ನು ಯಾವ ರೀತಿ ನಾನು ಅಂದ್ರೆ ಅದನ್ನ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ದುಃಖ ಆಗುತ್ತೆ. ಕೊನೆಗೆ ವಿಷ್ಣುದೂತರು ಏನ್ ಮಾಡ್ತಾರೆ, ಆಯ್ತು ಅವನನ್ನ ಇನ್ನೊಂದು 2ನೇ ಚಾನ್ಸ್ ಕೊಡ್ತಾರೆ ಅವನಿಗೆ. ಅಂದ್ರೆ ಅವರು ಮತ್ತೆ ಅವನನ್ನ ಬಿಟ್ಟು ಹೋಗ್ತಾರೆ ಅಲ್ಲಿ. ಆದ್ರೆ ಅವನು ಯಾವಾಗ ಅವನಿಗೆ ಮನಪರಿವರ್ತನೆ ಆಗುತ್ತೆ, ಅವನು ಏನಂತ ಹೇಳ್ತಾರೆ, ಋಷಿಕೇಶ
ಹರಿದ್ವಾರ ಅಂತಹ ಜಾಗಗಳಲ್ಲಿ ಹೋಗಿ ಭಕ್ತಿ ಕಾರ್ಯದಲ್ಲಿ ಅವನು ಮುಂದುವರಿತಾನೆ. ಮುಂದುವರೆದು ಕೊನೆಗೆ ಏನಾಗುತ್ತೆ, ಮತ್ತೆ ಅವನು ಆ ಸಾವಿನ ಸಂದರ್ಭ ಮತ್ತೆ ಅವನಿಗೆ ಒದಗಿ ಬರುತ್ತೆ. ಆಗ ವಿಷ್ಣು ದೂತರ ಜೊತೆಯಲ್ಲಿ ಅವನು ಭಗವಂತನ ಧಾಮಕ್ಕೆ ಹಿಂದಿರುಗುತ್ತಾನೆ. ಇದು ಅಜಾಮಿಳನ ಕತೆ. ಅಂದ್ರೆ ಅವನು ಸಾವಿನ ಸಂದರ್ಭದಲ್ಲಿ ನಾರಾಯಣನ ಹೆಸರು ಹೇಳಿದ್ದಾನೆ, ಆದ್ರೆ ಇಡೀ ಜೀವನ ಪರ್ಯಂತ ಆ ಭಕ್ತಿ ಕಾರ್ಯವನ್ನ ಪರಿಪೂರ್ಣವಾಗಿ ಅವನು ಮಾಡ್ಲಿಲ್ಲ. ಆ ಒಂದು ಪರಿಪೂರ್ಣತೆಗಾಗಿ ಅವನಿಗೆ ಇನ್ನೊಂದು ಅವಕಾಶ ಸಿಗುತ್ತೆ. ಮಾತಾಜಿ ಹಾ ಪ್ರಭುಜಿ. ಮಾತಾಜಿ ಈಗ ಹೇಳಿದ್ರಲ್ಲ ಅವ್ರ ಹೆಸರು ಏನ್ ಹೇಳಿ, ಬ್ರಾಹ್ಮಣರ ಹೆಸರು ಅಜಾಮಿಳ. ಅಜಾಮಿಳ ಪ್ರಭುಜಿ. ಅಜಾಮಿಲ. ಈ ಕಥೆಯನ್ನ ಇಸ್ಕಾನ್ ಟೆಂಪಲ್ ಬೆಂಗಳೂರಲ್ಲಿ ಸುಮಾರು ಒಂದು 20 years ಬ್ಯಾಕ್ ಅಂಡರ್ಗ್ರೌಂಡ್ ಅಲ್ಲಿ ಒಂದು ಫಿಲಿಂ ತೋರಿಸ್ತಾ ಇದ್ರು ಮಾತಾಜಿ. ಇಸ್ಕಾನ್ ಭಕ್ತರು ಎಲ್ಲರಿಗೂ ಇಸ್ಕಾನ್ ಟೆಂಪಲ್ ಕೆಳಗಡೆ ಒಂದು ಸಿನಿಮಾ ತೋರಿಸ್ತಾ ಇದ್ರು. ಅದು 40 ನಿಮಿಷ ಸಿನಿಮಾ. ಆ ಸಿನಿಮಾದಲ್ಲಿ ಈ ಒಂದು ಕತೆ ಬರುತ್ತೆ ಮಾತಾಜಿ. ಹಾ ಪ್ರಭುಜಿ. ನಾನ್ ನೋಡಿದೀನಿ ಮಾತಾಜಿ, ಅದು ಸತ್ಯ ನೀವು ಹೇಳಿದ್ದು. ಓಕೆ, ಈಗ ಅದು ಭಾಗವತಂನಲ್ಲಿ ಬರುವಂತ ಕತೆ ಪ್ರಭುಜಿ. ಅದು ನೀವು ಪುಸ್ತಕದಲ್ಲೂ ಓದ್ಬೋದು. ಓಕೆ, ಈಗ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷರಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸಿದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಪರಮಾತ್ಮನನ್ನ ಸದಾ ಧ್ಯಾನ ಮಾಡ್ತಾ ಇರುವಂತವನು, ಮತ್ತೆ ಅವನ ಮನಸ್ಸು ಭಗವಂತನ ವಿಚಾರಗಳನ್ನ ಹೊರತುಪಡಿಸಿ ಬೇರೆ ಯಾವ್ದ್ರಲ್ಲೂ ಅದು ವಿಚಲಿತವಾಗದೇ ಇರುವಂತದ್ದು, ಸದಾ ಭಗವಂತನಲ್ಲಿ ತನ್ಮಯವಾಗಿರುವಂತದ್ದು. ಅಂತವರು ಸಾವಿನ ಸಂದರ್ಭದಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡುವಂಥದ್ದು ಅವರಿಗೆ ಸುಲಭ ಆಗುತ್ತೆ. ಮತ್ತೆ ಅಂತವರು ಭಗವಂತನ ಬಳಿಗೆ ಹೋಗುವಂಥದ್ದು ನಿಶ್ಚಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಹೇಗೆ ಅಂದ್ರೆ ಅಭ್ಯಾಸ ಯೋಗ ಯುಕ್ತೇನ, ಅದನ್ನ ನಾವು ಪ್ರತಿದಿನ ಅಭ್ಯಾಸ ಮಾಡ್ಬೇಕು ಅಂತ. ಈಗ ನಮ್ಗೆ ಯಾರಾದ್ರೂ ಹೇಳ್ಬೋದು, ಕಾಲನ್ನ ಹೀಗೆ ಆಡಿಸಿದ್ರೆ ನೀನ್ ಈಜ್ಬಹುದು ಅಂತ. ಆದ್ರೆ ನಾನು ಯಾವತ್ತೂ ಪ್ರಯತ್ನನೇ ಪಟ್ಟಿದ್ದಿಲ್ಲ. ಸಡನ್ ಆಗಿ ನಾನು ನೀರಿಗೆ ಬಿದ್ದೆ, ಆಗ ನನಗೆ ಗೊತ್ತಿದೆ ಕಾಲನ್ನ ಕೈಯನ್ನ ಹೀಗೆ ಆಡಿಸಿದ್ರೆ ನಾನು ಈಜ್ಬಹುದು ಅಂತ. ಆದ್ರೆ ಈಜಕ್ಕಾಗತ್ತಾ? ಒಮ್ಮೆಲೆ ನಾವು ಅಂದ್ರೆ ಮೇಲೆ ಬರಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ, ಅದಕ್ಕೆ ಅಭ್ಯಾಸ ಇರ್ಬೇಕು. ಅಭ್ಯಾಸ ಇರ್ಬೇಕು. ಹಾಗೆ ಸಾವಿನ ಸಂದರ್ಭದಲ್ಲಿ ಕೃಷ್ಣನನ್ನ ಸ್ಮರಣೆ ಮಾಡೋದು ಅಂತಂದ್ರೆ, ನಾವು ಬರೀ ಮಾತಲ್ಲಿ ಈಗ ಕಥೆಯಲ್ಲಿ ಕೇಳಿದೀವಿ, ನಮ್ಗೆ ಭಗವದ್ಗೀತೆ ಕ್ಲಾಸ್ ಅಲ್ಲಿ ಹೇಳಿದ್ದಾರೆ, ನಾ ಸ್ಮರಣೆ ಮಾಡ್ತೀನಿ ಅಂತ ಅನ್ಕೊಡ್ತೀನಿ. ಆದ್ರೆ ವಾಸ್ತವದಲ್ಲಿ ನಮ್ಗೆ ಅದು ಅಭ್ಯಾಸ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಆ ಸಂದರ್ಭದಲ್ಲಿ ಮಾಡಕ್ಕಾಗತ್ತಾ? ಆಗಲ್ಲ ಮಾತಾಜಿ. ಸಡನ್ ಆಗಿ ತಕ್ಷಣ ಆ ರೀತಿ ಭಕ್ತಿ ಬರೋದು ಇಲ್ಲ, ನಾಲಿಗೆ ಹೊರಳೋದು ಇಲ್ಲ ಮಾತಾಜಿ. ಇಡೀ ಜೀವನ ಅಡ್ಗೆ ಮನೆ ಕಡೆಗೆ ಹೋಗಿರೋದಿಲ್ಲ. ಯೂಟ್ಯೂಬ್ ಅಲ್ಲಿ ಅಡಿಗೆ ಎಷ್ಟೊಂದು ನೋಡಿ ಕಲ್ತಿದೀವಿ ಅಂತ ಅನ್ಕೋತಾ ಇರ್ತೀವಿ. ಇದಕ್ಕಿದ್ದಾಗೆ ಹೆಣ್ಣು ಮಕ್ಕಳಿಗೆ ಅಂದ್ರೆ ಅತ್ತೆ ಮನೆಗೆ ಹೋದಾಗ ಅಡಿಗೆ ಮನೆಯಲ್ಲಿ ಸ್ಟವ್ ಮುಂದೆ ನಿಲ್ಸಿದ್ರೆ, ನಾನು ಎಲ್ಲಾ ಯೂಟ್ಯೂಬ್ ನೋಡಿದ್ದೀನಿ, ನನ್ಗೆ ಕೇಳಿದ್ರೆ ಈಗ ಪಟ ಎಲ್ಲ ಹೇಳ್ತೀನಿ, ಆದ್ರೆ ಮಾಡುವಂತಂದ್ರೆ ಅದು ನನ್ಗೆ ಅದೇ ರೀತಿ ಮಾಡಿ ಅದನ್ನ ಸಕ್ಸಸ್ ಆಗತ್ತೆ. ಅದು ಆಗಲ್ಲ ಮಾತಾಜಿ, ಆಗೋದಿಲ್ಲ. ಹಾಗೆ ಮಾತಿನಲ್ಲಿ ಥಿಯರಿ ಇರೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡಿದ್ರೆ ಮಾತಿಗೂ ಮತ್ತೆ ಪ್ರಾಕ್ಟಿಕಲ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ಅದನ್ನ ಅಭ್ಯಾಸ ಮಾಡ್ಬೇಕು. ಹಾಗೆ ಹೇಳ್ತಾ ಇದ್ದಾನೆ ಭಗವಂತ, ನೀನು ಇಡೀ ಜೀವನ ಅಭ್ಯಾಸ ಮಾಡಿದ್ರೆ, ಅಂದ್ರೆ ಇಡೀ ಜೀವನ ಹರೇ ಕೃಷ್ಣ ಮಹಾಮಂತ್ರ ನೀನು ಹೇಳಿತಾ ಇದ್ದೆ ಅಂದ್ರೆ, ಅದನ್ನ ನೀನು ಯಾವ ರೀತಿ ಹೇಳ್ಬೇಕು ಅಂತ ನಾವು ಹೇಳಿದೀವಿ ಅಂದ್ರೆ, ಜೋರಾಗಿ ಹೇಳ್ಬೇಕು, ನೀವು ಹೇಳೋದನ್ನ ಕೇಳ್ಬೇಕು ಅಂತ. ಆ ಒಂದು ಅಭ್ಯಾಸ ನೀವು ಪರಿಪೂರ್ಣವಾಗಿ ಇಡೀ ಜೀವನ ಪರ್ಯಂತ ಮಾಡಿದ್ರಿ ಅಂತಂದ್ರೆ ಮಾತ್ರ ಸಾವಿನ ಸಂದರ್ಭದಲ್ಲಿ ನಿಮ್ಮ ಬಾಯಿಯಿಂದ, ನಿಮ್ಮ ನಾಲಿಗೆಯಿಂದ ಭಗವಂತನ ನಾಮ ಬರುತ್ತೆ, ಮತ್ತೆ ಅದನ್ನ ನೀವು ಕಿವಿಯಾರ ಕೇಳ್ತೀರಾ. ಆಗ ನೀವು ನಿಜವಾಗ್ಲೂ ಭಗವಂತನ ಸ್ಮರಣೆ ಮಾಡೋದಕ್ಕೂ ಆಗುತ್ತೆ. ಅಂದ್ರೆ ಪ್ರಹ್ಲಾದ ಮಹಾರಾಜ ಹೇಳೋಗೆ, ಅಂದ್ರೆ ಶ್ರವಣಂ ಕೀರ್ತನಂ ಸ್ಮರಣಂ ಅಂತ ಹೇಳ್ತಾನೆ, ವಿಷ್ಣು ಸ್ಮರಣಂ ಅಂತ. ಶ್ರವಣ ಮಾಡಿಬೇಕು, ಕೇಳಿರ್ಬೇಕು, ನಂತರ ಅದನ್ನ ಕೀರ್ತನಂ ಹೇಳಿರ್ಬೇಕು. ಅದೆರಡು ನೀವು ಮಾಡಿದ್ರಂದ್ರೆ ಮಾತ್ರ ನಿಮ್ಗೆ ಸ್ಮರಣ ಬರುತ್ತೆ, ನಿಮ್ಗೆ ಭಗವಂತನ ಸ್ಮರಣೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಭಗವಂತನನ್ನ ಸ್ಮರಿಸಬೇಕು, ಈಗ ಭಗವಂತನ ಸ್ಮರಣೆ ಮಾಡ್ಬೇಕು ಅಂತ ತಿಳಿತು, ಮತ್ತೆ ಈಗ ಭಗವಂತನನ್ನ ಯಾವ ರೀತಿಯಲ್ಲಿ ನಾವು ಸ್ಮರಣೆ ಮಾಡ್ಬೇಕು? ಮೌನದಲ್ಲೂ ಮಾಡಬಹುದು ಮತ್ತು ಧ್ಯಾನದಲ್ಲೂ ಮಾಡಬಹುದು, ಮತ್ತು ನಮ್ಮ ಕೀರ್ತನ ರೂಪದಲ್ಲೂ ಮಾಡಬಹುದು ಅಂತ. ಸ್ಮರಣೆ ಅಂದ್ರೆ ಪ್ರಭುಜಿ ಆ ಒಂದು ಚಿತ್ರಣ ಕಣ್ಣು ಮುಂದೆ ಬರ್ಬೇಕು. ಈಗ ಆ ಚಿತ್ರಣ ಯಾವ ರೂಪದಲ್ಲಿ ಬರುತ್ತೆ ಅಂತ?
ನಾವು ಆ ಹರೇ ಕೃಷ್ಣ ಭಗವಂತನ ಯಾವ ಮಹಾಮಂತ್ರ ರೂಪದಲ್ಲಿ ನೋಡ್ಬೇಕು ಅನ್ಕೊಂಡಿದ್ವಿ ಆ ರೂಪದಲ್ಲಿ ಕಾಣಬೇಕು ಅಂತ. ಹರೇ ಕೃಷ್ಣ ಮಹಾಮಂತ್ರ ಏನ್ ಬರುತ್ತೆ ಮಾತಾಜಿ ಅದನ್ನ ತಿಳಿಸ್ಕೊಂಡ್ರೆ ಸಾಕು ನಮ್ಗೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತ ನೋಡೋಣ. ಭಗವಂತನ ಸ್ಮರಣೆ ಮಾಡುವಾಗ ಅವನು ಯಾವ ರೀತಿ ನಿಮ್ಗೆ ಕಾಣಿಸ್ಬೇಕು ಅಂತಂದ್ರೆ ಇಲ್ಲಿ ಚಿತ್ರಣ ಕೊಟ್ಟಿದ್ದಾರೆ ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಕವಿಂ ಕವಿಂ ಪುರಾಣಂ ಅನುಶಾಸಿತಾರಂ ಅಣೀಯಂ ಸಂ ಅನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್. ಪರಮಪುರುಷನು ಎಲ್ಲವನ್ನೂ ಬಲ್ಲವನು. ಇಲ್ಲಿ ಕವಿಂ ಅಂತಂದ್ರೆ ಸಂಸ್ಕೃತದಲ್ಲಿ ಎಲ್ಲವನ್ನೂ ತಿಳಿದವನು ಅಂತ. ಮತ್ತೆ ಪುರಾಣಂ ಅಂದ್ರೆ ಅತಿ ಪುರಾತನನು ಅಂದ್ರೆ ಆದಿಪುರುಷ, ಅವನು ಮೂಲ ಪುರುಷ. ಮತ್ತೆ ಅನುಶಾಸಿತಾರಂ ಅಂತಂದ್ರೆ ನಿಯಂತ್ರಕ, ಎಲ್ಲವನ್ನೂ ನಿಯಂತ್ರಿಸುವವನು, ಅನುಶಾಸನ ಮಾಡುವಂತವನು. ನಂತರ ಅಣೀಯಂ ಅಂತಂದ್ರೆ ಅತ್ಯಂತ ಸಣ್ಣದಕ್ಕಿಂತ ಸಣ್ಣದಾಗಿ ಇರುವವನು. ಅಂದ್ರೆ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇದ್ದಾನೆ. ಅಂದ್ರೆ ನಾವು ಪುಟ್ಟ ಪುಟ್ಟ ಇರುವೆಗಳನ್ನ ಅಥವಾ ಇನ್ಯಾವುದೋ ಒಂದು ಚಿಕ್ಕ ಚಿಕ್ಕ ಜೀವಿಗಳನ್ನ ನೋಡ್ತೀವಿ, ಆ ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ಅಷ್ಟು ಪುಟ್ಟದಾಗಿ ಅವನು ಅಲ್ಲೂ ಕೂಡ ಇರ್ತಾನೆ. ನಂತರ ಎಲ್ಲವನ್ನು ಪಾಲಿಸುವವನು, ಎಲ್ಲವನ್ನು ಕೂಡ ಈ ಒಂದು ಸೃಷ್ಟಿಯನ್ನ ಪಾಲಿಸುವಂತ ಕೆಲಸವನ್ನು ಮಾಡುವಂತವನು. ಮತ್ತೆ ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಅಂದ್ರೆ ಅಚಿಂತ್ಯ ಅಂತ ಹೇಳ್ತಾರೆ. ಅವನನ್ನ ನಾವು ನಮ್ಮ ಚಿಂತನೆಗೆ, ನಮ್ಮ ಈ ಒಂದು ಸಣ್ಣ ಮೆದುಳಿಗೆ ಅವನು ನಿಲುಕದವನು. ಅವನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಅಣುವಿನಲ್ಲಿ ಅಣುವಾಗಿದ್ದಾನೆ, ವಿರಾಟ್ ರೂಪದಲ್ಲಿ ವಿಭುವಿಗೆ ವಿಭು ಆಗ್ತಾನೆ. ಅಂದ್ರೆ ಇಡೀ ಒಂದು ಬ್ರಹ್ಮಾಂಡವನ್ನ ಅವನು ಆವರಿಸ್ಕೊಳ್ತಾನೆ. ಮತ್ತೆ ಅವನು ಸದಾ ಒಬ್ಬ ಪುರುಷ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಅವನೊಬ್ಬ ವ್ಯಕ್ತಿ, ಅವನೊಬ್ಬ ಬೆಳಕು, ಶಕ್ತಿ, ನಿರಾಕಾರ ಅಲ್ಲ. ಭಗವಂತ ಅಂದ್ರೆ ಅವನು ಸಾಕಾರ ರೂಪವನ್ನ ಹೊಂದಿದ್ದಾನೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ ರೂಪದಲ್ಲಿ ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾದವನು. ಅಂದ್ರೆ ಈ ಒಂದು ತ್ರಿಗುಣಗಳಲ್ಲಿ ಬಂಧಿತನಾದವನು ಅಲ್ಲ, ನಮ್ಮ ಹಾಗೆ ಒಂದು ಭೌತಿಕ ದೇಹವನ್ನ ಹೊಂದಿದವನು ಅಲ್ಲ. ಮತ್ತೆ ಅವನು ಆಧ್ಯಾತ್ಮಿಕ ಪುರುಷ. ಅಂದ್ರೆ ಅವನ ಒಂದು ದೇಹ ಯಾವ ರೀತಿ ಇದೆ ಅಂತ ಇಲ್ಲಿ ಚಿತ್ರಣದಲ್ಲಿ ಕೊಡ್ತಾ ಇದ್ದಾರೆ. ನೀಲ ವರ್ಣದಲ್ಲಿದ್ದಾನೆ, ದ್ವಿಭುಜಧಾರಿಯಾಗಿದ್ದಾನೆ, ಒಂದು ಕೊಳಲು ಮತ್ತೆ ನವಿಲುಗರಿ, ಈ ಒಂದು ರೀತಿ ಅಲಂಕಾರವಾಗಿರುವಂತಹ ಕೃಷ್ಣನ ರೂಪವನ್ನ ನಾವು ಸ್ಮರಣೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವರಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಅನನ್ಯ ಚಿಂತ ಅಂತಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಎಡಬಿಡದೆ, ಅಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ತಿರುವಂತನು. ಅಂದ್ರೆ ಅವನಿಗೆ ಬೇರೆ ಯಾವುದೇ ಐಹಿಕ ಇಚ್ಛೆಗಳು ಇಲ್ಲ. ಬೇರೆ ಅನನ್ಯ ಅಂತಂದ್ರೆ ಅನ್ಯ, ಬೇರೆ ಯಾವುದೇ ಒಂದು ಚಿಂತನೆ ಅವನ ಮನಸ್ಸಿನಲ್ಲಿ ಮೂಡೋದಿಲ್ಲ. ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾನೆ, ಭಗವಂತನ ಪ್ರಸಾದ ಸ್ವೀಕಾರ ಮಾಡ್ತಾನೆ, ಭಗವಂತನ ಪೂಜೆಗಳನ್ನ ಮಾಡ್ತಾನೆ, ಭಗವಂತನ ಸಂಕೀರ್ತನೆ ಮಾಡ್ತಾನೆ, ಮತ್ತೆ ಭಗವಂತನಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಾನೆ. ತಾನು ಯಾವುದೇ ಕೆಲಸ ಮಾಡಿದ್ರು ಅದರ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಹೀಗೆ ಇಡೀ ಜೀವನವನ್ನ ಭಗವಂತನ ಮಯವಾಗಿಸಿ ಬಿಡುತ್ತಾನೆ ಅಂತಹ ಒಬ್ಬ ಯಾರಿದ್ದಾನೆ ಅವನು ಸದಾ ನನ್ನನ್ನ ಸ್ಮರಿಸುವವನಿಗೆ, ಆ ರೀತಿ ಸ್ಮರಣೆ ಯಾರು ಮಾಡ್ತಾನೆ ಅಂತವನಿಗೆ ಭಗವಂತ ಸುಲಭವಾಗಿ ಸಿಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅವನಿಗೆ ಸುಲಭವಾಗಿ ಸಿಗ್ತಾನೆ ಅಂತಂದ್ರೆ ಅವನು ಸದಾ ಭಗವಂತನನ್ನ ಸ್ಮರಣೆ ಮಾಡೋದಕ್ಕೆ ಕಾರಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಇವುಗಳ ನಡುವಿನ ವ್ಯತ್ಯಾಸವೇನು? ನಾ ಅದನ್ನ ಮೊದ್ಲೇ ಕೇಳ್ಬಿಟ್ಟೆ ಅಂತ ಅನ್ಕೋತೀನಿ. ಯಾಕೆ ನಾವು ಭೌತಿಕ ಜಗತ್ತನ್ನ ಬಿಡ್ಬೇಕು, ಯಾಕೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು, ಎರಡಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದ್ದೆ. ಹರೇ ಕೃಷ್ಣ. ಭೌತಿಕ ಜಗತ್ ಹರೇ ಕೃಷ್ಣ ಮಾತಾಜಿ. ಭೌತಿಕ ಜಗತ್ತಲ್ಲಿ ಮಾತಾಜಿ, ಹಲೋ ಮಾತಾಜಿ. ಹಾ ಪ್ರಭು. ಆ ಭೌತಿಕ ಜಗತ್ತಲ್ಲಿ ಮನುಷ್ಯ ದುರಾಸೆಯಿಂದ ಕೂಡಿರ್ತಾನೆ. ನಾನು, ನನ್ನದು, ನನ್ನ ಸಂಸಾರ, ನನ್ನ ಕುಟುಂಬ, ಮಕ್ಕಳು, ಆಸ್ತಿ, ಅಂತಸ್ತು, ಬಂಗ್ಲೆ, ಅತಿಯಾದ ಆಸೆಯಿಂದ ಕೂಡಿರ್ತಾನೆ. ಆಧ್ಯಾತ್ಮಿಕ ಜಗತ್ತಲ್ಲಿ ಇದು ಯಾವುದೂ ಇಲ್ಲ. ಭಗವಂತನ ಸ್ಮರಣೆ, ನಾಮ ಸ್ಮರಣೆ, ಜ್ಞಾನ ಒಂದೇ ಅಂತ ನನ್ನ ಅನಿಸಿಕೆ. ಹಾ ಮಾತಾಜಿ, ಮಮತಾ ಮಾತಾಜಿ ನೀವು ಹೇಳಿ ಮಾತಾಜಿ. ಹೌದು, ಭೌತಿಕ ಜಗತ್ತು ಅಂದ್ರೆ ಪುನಃ ಪುನಃ ಇಲ್ಲೇ ನಾವು ಪುನರಪಿ ಜನನಂ ಪುನರಪಿ ಮರಣಂ ಇದರಲ್ಲಿ
ರೋಗ ರುಜಿನದಲ್ಲೇ ಇರ್ತೀವಿ. ಭೌತಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಗೆ ಹೋದ್ರೆ ಆ ಇನ್ನೂ ಬೇಕು ಇನ್ನೂ ಬೇಕು, ಮೋರ್ ಅಂತ ಹೇಳಿ ನಮ್ಗೆ ಆ ಆಸೆ ಸಹ ಸ್ವಲ್ಪ ಕಡಿಮೆ ಆಗ್ತದೆ. ನಾವೊಂದು ಲಿಮಿಟೆಡ್ ಲೈಫ್ ಅಲ್ಲಿ ನಮ್ಗೆ ನೀಡ್ ಅಂಡ್ ವಾಂಟ್ ಹೇಳಿದಾಗೆ ನಮ್ಗೆ ನೀಡ್ ಎಷ್ಟಿದೆ ಅಷ್ಟಲ್ಲೇ ನಾವು ಸಂತೃಪ್ತಿ ಆಗಿದ್ದು ದೇವರ ನಾಮ ತಗೊಳ್ಳಿಕ್ಕೆ ನಮ್ಗೆ ಸ್ವಲ್ಪ ಇಚ್ಛೆ ಇರುತ್ತೆ, ಇಚ್ಛೆ ಬರ್ತದೆ. ಅದೇ ನಮ್ಗೆ ಭೌತಿಕ ಜಗತ್ತಿನ ಕಡೆ ಲಕ್ಷ್ಯ ಕೊಟ್ರೆ ನಾವು ಆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರಲ್ಲೇ ಇನ್ನೂ ಸಹ ನಾವು ತುಂಬಾ ಡೀಪ್ ವೆಲ್ಲಲ್ಲಿ ಮುಳುಗ್ತಾ ಹೋಗ್ತೀವಿ. ಹಾ ಮಾತಾಜಿ, ಯಾವಾಗ ಕೃಷ್ಣನನ್ನ ಮರಿತೀವಿ ಆಗ ಭೌತಿಕ ಜಗತ್ತಿನಲ್ಲಿ ಉಳಿತೀವಿ. ಯಾವಾಗ ಕೃಷ್ಣನ ಸ್ಮರಣೆ ಸದಾ ಇರುತ್ತೆ ನಾವು ಆಗ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತೀವಿ. ಭೌತಿಕ ಜಗತ್ತನ್ನ ದುಃಖಾಲಯ, ಅಶಾಶ್ವತ ಅಂತ ಕರೀತಾರೆ. ಮತ್ತೆ ಆಧ್ಯಾತ್ಮಿಕ ಜಗತ್ತು ಅದು ಶಾಶ್ವತವಾದದ್ದು ಮತ್ತೆ ಪೂರ್ಣ ಆನಂದದಿಂದ ಕೂಡಿರುವಂತದ್ದು. ಅಲ್ಲಿ ನಮ್ಗೆ ಯಾವುದೇ ದುಃಖಗಳು ಅನ್ನುವಂಥದ್ದು ಬರೋದಿಲ್ಲ ಅನ್ನೋದನ್ನಲ್ಲಿ ನಾವು ನೋಡ್ತೀವಿ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಃ. ಇಲ್ಲಿ ಸ್ವತಃ ಕೃಷ್ಣನೇ ಹೇಳ್ಬಿಟ್ಟ, ಈ ಭೌತಿಕ ಜಗತ್ತದು ದುಃಖಾಲಯ ಮತ್ತೆ ಅದು ಅಶಾಶ್ವತ. ಅಂದ್ರೆ ಇಲ್ಲಿ ನಾವು ಅನ್ಕೊಡ್ತೀವಿ, ಇಲ್ಲಿ ನಿಮ್ಗೆಲ್ಲರಿಗೂ ದುಃಖ ಅನ್ನುವಂಥದ್ದು ಇದೆಯಾ? ಹರೇ ಕೃಷ್ಣ, ನಿಮ್ಮ ಜೀವನದಲ್ಲಿ ದುಃಖ ಅನ್ನುವಂಥದ್ದು ಇದೆಯಾ? ಎಲ್ಲ ದುಃಖನೇ ತುಂಬಿಕೊಂಡಿದೆ. ಲೈಫೇ ಉಳಿದವರು ದುಃಖ. ಒಂದು ಕ್ಷಣ ಸರಿ ಉಂಟು ಅಂದ್ಕೊಂಡಿದ್ರೆ ಇನ್ನೊಂದು ಕ್ಷಣ ಏನಾದ್ರೂ ಪ್ರಾಬ್ಲಮ್ ಬಂದೇ ಬರ್ತದೆ. ಓಕೆ, ಮಮತಾ ಮಾತಾಜಿಗೆ ದುಃಖಾಲಯ ಅಂತ ಹೇಳ್ತಾ ಇದ್ದಾರೆ. ಉಳಿದವರಿಗೆ ಹೇಗಿದೆ ಜೀವನ? ಹೇಗಿದೆ ನಿಮ್ಮ ಜೀವನ? ಅಂದ್ರೆ ಮಾತಾಜಿ, ದುಃಖ ಇಲ್ದೇ ಇರೋ ಮನುಷ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ಲೋಕಕ್ಕೆ ಅಂದ್ರೆ ಭೂಲೋಕಕ್ಕೆ ಭೌತಿಕ ಜಗತ್ತಿಗೆ ಬಂದ್ಮೇಲೆ ಅಂದ್ರೆ ನಾವಿಲ್ಲಿ ಅಂದ್ರೆ ದುಃಖ ಅಂದ್ರೆ ಅನುಭವಿಸಕ್ಕೇನೆ ಬರೋದು ಅಂತ ನನ್ನ ಅನಿಸಿಕೆ. ನೀವು ನಿಜವಾಗ್ಲೂ ಸಾವಿಗೆ ಕಾಯುವ ಯಾತ್ರಿಕರ ತರ ಆಗಿದೆ ಈ ಪರಿಸ್ಥಿತಿ. ಅಂದ್ರೆ ಈಗ ಯಾರಾದ್ರೂ ಇದ್ದೀರಾ, ಇಲ್ಲಪ್ಪ ದುಃಖಾಲಯ ಅಲ್ಲ, ನನ್ನ ಜೀವನ ಸುಖ ಇದೆ ಅಂತ? ಯಾರು ಇಲ್ಲ ಮಾತಾಜಿ. ಎಷ್ಟೇ ಯಾರು ಇಲ್ಲ ಶ್ರೀಮಂತಿಗೆ ಮಾತಾಜಿ. ಇದ್ರು, ಎಷ್ಟೇ ಹಾಗೆ ಶ್ರೀಮಂತಿಗೆ ಯಾರಾದ್ರೂ ಇದ್ರು ಅವ್ರಲ್ಲಿ ಇದ್ದೇ ಇರುತ್ತೆ. ಹಾಗೆ ಯಾರಾದ್ರೂ ನನ್ಗೆ ಸುಖ ಇದೆಪ್ಪ, ಇವರೆಲ್ಲ ಸುಮ್ನೆ ಹೇಳ್ತಾ ಇದ್ರೆ ದುಃಖಾಲಯ ಅಂತ, ನನ್ಗೆ ಆತರ ಏನು ಅನುಭವಕ್ಕೆ ಬಂದಿಲ್ಲ ಅಂತ ಯಾರಾದ್ರೂ ಹೇಳೋರಿದ್ರೆ, ಆದ್ರೆ ಅದನ್ನ ಇದು ಎಂತ ದುಃಖಾಲಯ ಅಂತಂದ್ರೆ, ನಿಮ್ಗೆ ಏನ್ ಸುಖ ಇದೆ ಅಂತ ಅನಿಸ್ತಿದ್ಯೋ ಅದಕ್ಕೆ ಕೊನೆ ಇದೆ ಅನ್ನೋದಕ್ಕೆ ಇಲ್ಲಿ ಅಶಾಶ್ವತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಸುಖ ಕೂಡ ಅಲ್ಲಿಗೆ ಮುಗ್ದೋಯ್ತು ಅಂತ. ಅಂದ್ರೆ ನೀವು ಅಶಾಶ್ವತ ಅಂತಂದ್ರೆ ಅದನ್ನ ನೀವ್ ಏನ್ ಸುಖ ಇದೆ ಅಂತ ಅನ್ಕೋತಾ ಇದ್ರೆ ಅದನ್ನ ನೀವು ಬಿಟ್ಟೋಗೋದಕ್ಕೆ ರೆಡಿಯಾಗಿ ಅಂತ. ಅಂದ್ರೆ ಒಂದು ವಿಚಾರವನ್ನ ಹೇಳ್ತಾರೆ, ಒಂದು ವಾಕ್ಯವನ್ನ ಓದಿದ್ರೆ ದುಃಖದಲ್ಲಿರೋವನಿಗೆ ಸಮಾಧಾನ ಆಗ್ಬೇಕು ಅಥವಾ ಯಾರು ಸಂತೋಷದಲ್ಲಿದ್ದಾನೆ ಅವನಿಗೆ ದುಃಖ ಆಗ್ಬೇಕು. ಅಂತಹ ಒಂದು ವಾಕ್ಯ ಏನು ಅಂತಂದ್ರೆ ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು. ಅಂದ್ರೆ ಯಾವಾಗ ಸಂತೋಷವಾಗಿದ್ದಾನೆ ಅವನು ಅದನ್ನ ಓದಿದ್ರೆ ಶಾಶ್ವತ ಅಲ್ಲ ಅಂತಂದ್ರೆ, ಈಗ ನಾನು ಸಂತೋಷವಾಗಿದ್ದೀನಿ ಆದ್ರೆ ಈ ಸಂತೋಷ ಅನ್ನುವಂಥದ್ದು ಯಾವಾಗ್ಲೂ ಇರೋದಿಲ್ಲ, ಮತ್ತೆ ನನಗೆ ದುಃಖ ಬರುತ್ತೆ ಅಂತ. ದುಃಖದಲ್ಲಿರುವವನಿಗೆ ಇದು ಶಾಶ್ವತ ಅಲ್ಲ ಅಂತ ಹೇಳಿದ್ರೆ ಅವನಿಗೆ ಸಮಾಧಾನ ಆಗುತ್ತೆ, ನಾನೀಗ ದುಃಖದಲ್ಲಿದ್ದೀನಿ, ಈ ಒಂದು ದುಃಖ ಕೂಡ ನಿರಂತರವಾಗಿ ಇರೋದಿಲ್ಲ, ಸುಖ ಅನ್ನುವಂಥದ್ದು ಮುಂದೆ ಬರ್ಬೋದು ಅಂತ. ಹಾಗೆ ಈ ಶಾಶ್ವತ ಅನ್ನುವಂಥದ್ದು ಇದು ಅಲ್ಲ ಭೌತಿಕ ಜಗತ್ತು. ಆದ ಕಾರಣ ಇಲ್ಲಿ ದುಃಖಾಲಯ ಅಂತಲೇ ಇದನ್ನ ಸ್ವತಃ ಕೃಷ್ಣ ಕೂಡ ಹೇಳ್ತಾ ಇದ್ದಾನೆ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಅಂದ್ರೆ ಯಾರೆಲ್ಲ ಭಕ್ತಿಪೂರ್ವಕ ಯೋಗಿ ಅಂತಂದ್ರೆ ಭಗವಂತನ ಜೊತೆ ಭಕ್ತಿಯಿಂದ ಅವನನ್ನ ಸ್ಮರಣೆ ಮಾಡಿ ಮತ್ತೆ ಅವನ ಸೇವೆ ಮಾಡಿ ಅವನ ಜೊತೆಯಲ್ಲಿ ಸಂಪರ್ಕವನ್ನು ಏರ್ಪಡಿಸಿಕೊಂಡಂತವ್ರು, ಅವರು ಮಹಾತ್ಮರು ಅಂತಲ್ಲಿ ಕರಿತಾ ಇದ್ದಾನೆ. ಅಂತವರು ಯಾವತ್ತೂ ಈ ಒಂದು ದುಃಖಾಲಯ ಅಶಾಶ್ವತವಾದ ಜಗತ್ತು ಏನಿದೆ ಅಲ್ಲಿ ಅವರು ಮತ್ತೆ ಹುಟ್ಟುವುದಿಲ್ಲ ಅಂತಲ್ಲಿ ಭಗವಂತ ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ಹಾ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೀತ್ಯಂತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಭೌತಿಕ ಜಗತ್ತು ಏನಿದೆ ಆ ಬ್ರಹ್ಮ ಭುವನಾಲೋಕ ಅಂದ್ರೆ ಅಂದ್ರೆ ಆ 3 ಲೋಕಗಳು, ಒಂದು ಊರ್ಧ್ವ ಲೋಕಗಳು 7 ಊರ್ಧ್ವ ಲೋಕಗಳು 7 ಅಧೋಲೋಕಗಳು ಬರುತ್ತೆ ಒಂದು ಬ್ರಹ್ಮಾಂಡದಲ್ಲಿ. ಆ ಎಲ್ಲಾ ಲೋಕಗಳು ಕೂಡ ದುಃಖದ ಆವಾಸ ಸ್ಥಾನಗಳೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಯಾರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅವರಿಗೆ ಮತ್ತೆ ಜನ್ಮ ಅನ್ನುವಂಥದ್ದು ಆಗೋದಿಲ್ಲ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ
ಏನಂತ ಹೇಳ್ತಾ ಇದ್ದಾನೆ, ಜನ್ಮ ಮೃತ್ಯು ಜರ ವ್ಯಾಧಿ ಇರುವಂತದ್ದು ಬ್ರಹ್ಮ. ಹರೇ ಕೃಷ್ಣ. ಬ್ರಹ್ಮ ಯಾವ ರೀತಿ ಕಾಣ್ತಾನೆ? ಅವನು ತುಂಬಾ ಯಂಗ್ ಆಗಿ ಕಾಣಿಸ್ತಾನ, ಇಲ್ಲೇ ವಯಸ್ಸಾದವನ ಹಾಗೆ ಕಾಣ್ತಾನೆ? ವೃದ್ಧರ ಹಾಗೆ. ವಯಸ್ಸಾದನಿಗೆ ಅವ್ರದ್ದು ಮತ್ತೆ ಅಂದ್ರೆ ಅವನಿಗೆ 50% ಏಜ್ ಆಗೋಗಿದೆ ಅಲ್ಲ, ಅದರಿಂದ ವೃದ್ಧನ ಹಾಗೆ ಕಾಣ್ತಾನೆ. ಮತ್ತೆ ಅವನ ಇದು ಏನಂತ ಹೇಳ್ತೀವಿ, ಆಯಸ್ಸು ಕೂಡ 50 ಮತ್ತೆ ಅವನಿಗೆ 100 ವರ್ಷ ಆಯಸ್ಸು ಅಂತ ನಾವು ಹೇಳ್ತೀವಿ. 100 ವರ್ಷ ಆಯಸ್ಸಾದ್ಮೇಲೆ ಅವನು ಕೂಡ ಆ ಒಂದು ದೇಹ ತ್ಯಾಗ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಬ್ರಹ್ಮನಿಗೆ ಸಾವು ಅನ್ನುವಂಥದ್ದು ಬರುತ್ತೆ, ಬ್ರಹ್ಮನಿಗೆ ವಯಸ್ಸಾಗುತ್ತೆ. ಹೀಗಿರ್ಬೇಕಾದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೇ ಲೋಕದಲ್ಲಿ ಎಲ್ಲಿಯೇ ನಾವು ಜನ್ಮವನ್ನ ಪಡೆದ್ರು, ಅಂದ್ರೆ ಸ್ವರ್ಗ ಲೋಕಗಳಿಗೆ ಹೋದ್ರು, ದೇವತೆಗಳೇ ಆದ್ರೂ ಕೂಡ ನಮಗೂ ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ರ ಇದ್ದೇ ಇರುತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಶಂತಿ ಅಂತ ಹೇಳ್ತಾರೆ. ನಾವು ಪುಣ್ಯವನ್ನ ಗಳಿಸಿ ಸ್ವರ್ಗ ಲೋಕಗಳಿಗೆ ಹೋದ್ರೆ ಮತ್ತೆ ಅದು ಕಳ್ಕೊಂಡ್ಮೇಲೆ, ಆ ಪುಣ್ಯ ಕಳೆದ ಮೇಲೆ ಮತ್ತೆ ಭೂಮಿ ಮೇಲೆ ಹುಟ್ಟುತ್ತೀವಿ ಅಂತ. ಮತ್ತೆ ನರಕ ಲೋಕಗಳಿಗೆ ಹೋಗಿ ಶಿಕ್ಷೆ ಅನುಭವಿಸಿದ ಮೇಲೆ ಕೂಡ ಮತ್ತೆ ಅದು ನರಕದಿಂದ ನಾವು ಬಿಡುಗಡೆ ಹೊಂದಿದೀವಿ ಅಂದ್ರೆ ಮತ್ತೆ ಭೂಮಿ ಮೇಲೆ ಹುಡ್ತೀವಿ. ಹೀಗೆ ಈ ಒಂದು ಭೌತಿಕ ಜಗತ್ತು ಅದು ಈ ಒಂದು ಜನನ ಮರಣಗಳ ಚಕ್ರದಲ್ಲಿ ನಮ್ಮನ್ನ ಮತ್ತೆ ಮತ್ತೆ ಮುಳುಗಿಸುವಂಥದ್ದು. ಆದ್ರೆ ಅಂತಹ ಒಂದು ಭೌತಿಕ ಜಗತ್ತಿನಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತಂದ್ರೆ ಅವರು ಭಗವಂತನ ಶುದ್ಧ ಭಕ್ತರಾಗಿರ್ತಾರೆ. ಅಂದ್ರೆ ಭಗವಂತನನ್ನ ಸತತವಾಗಿ ಅವನ ಪ್ರೇಮಪೂರ್ವಕ ಸೇವೆಯಲ್ಲಿ ತೊಡಗಿದಂಥವ್ರು. ಅಂತವರು ಭಗವಂತನ ನಿವಾಸಕ್ಕೆ ಒಮ್ಮೆ ಹೋದ್ರು ಅಂದ್ರೆ ಮತ್ತೆ ಅವರಿಗೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಅವರು ಬರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಾಹ್ಮಣೋ ವಿದು ರಾತ್ರಿ ಯುಗ ಸಹಸ್ರಾಂತಂ ತೇ ಅಥೋ ರಾತ್ರ ವಿದೋ ಜನಃ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ ಅವನ ರಾತ್ರಿಗೂ ಅಷ್ಟೇ ಅವಧಿ. ಅಂದ್ರೆ ನಾವು ಈಗಾಗ್ಲೇ ನೋಡಿದ್ವಿ ಕಲ್ಪ ಅಂದ್ರೆ ಏನು ಅಂದ್ರೆ ಅವನ ಹಗಲು, ಅವನ ರಾತ್ರಿಯನ್ನು ಕೂಡ ಕಲ್ಪ ಅಂತಲೇ ಕರೀತಾರೆ. ಆ ಒಂದು ಹಗಲು ಯಾವ ರೀತಿ ಅಂತಂದ್ರೆ ಈ ಒಂದು ಚಕ್ರ ಹೇಳಿದ್ವಿ 4 ಯುಗಗಳು, ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಚಕ್ರಗಳ ಒಂದು ಸೆಟ್ಗೆ ನಾವು ದಿವ್ಯಯುಗ ಅಂತ ಹೇಳಿದ್ವಿ. ಅಂತಹ ಒಂದು 1000 ದಿವ್ಯಯುಗಗಳು ಸೇರಿದ್ರೆ ಆ ಒಂದು ಕಲ್ಪ ಆಗುತ್ತೆ, ಬ್ರಹ್ಮನ ಒಂದು ದಿನ ಆಗುತ್ತೆ ಅನ್ನೋದನ್ನ. ಅವನ ರಾತ್ರಿ ಕೂಡ ಅಷ್ಟೇ ಸಮಯ ಹಿಡಿಯುತ್ತೆ ಅಂತ. ಅವ್ಯಕ್ತಾದ್ವ್ಯಕ್ತ ಸರ್ವಾಹ ಪ್ರಭವಂತಿ ಅಹರ್ ಆಗಮೆ ರಾತ್ರಿ ಆಗಮೆ ಪ್ರಲಿಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿ ಆದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಈ ಒಂದು ಕಲ್ಪ ಅಂತ ನಾವು ನೋಡಿದ್ವಿ. ಕಲ್ಪದ ಅಂತ್ಯ, ಹಗಲು ಮುಗಿದ್ರೆ ಆ ಕಲ್ಪದ ಅಂತ್ಯ, ನಂತರ ರಾತ್ರಿ ಸ್ಟಾರ್ಟ್ ಆಗುತ್ತೆ. ಆ ಒಂದು ಹಗಲು ರಾತ್ರಿ ಮಧ್ಯೆ ಏನಾಗುತ್ತೆ ಅಂದ್ರೆ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಅದು ಪೂರ್ಣ ಪ್ರಮಾಣದ ಪ್ರಳಯ ಅಲ್ಲ, ಅಲ್ಪ ಪ್ರಮಾಣದ ಪ್ರಳಯ. ಈ ಒಂದು ಏನಂತ ಹೇಳ್ತಾರೆ ಅಧೋಲೋಕಗಳು ಎಲ್ಲವೂ ಕೂಡ ಪ್ರಳಯದ ಒಂದು ಇದರಲ್ಲಿ ಮುಳುಗಿ ಹೋಗುತ್ತೆ, ಆ ಒಂದು ಅವ್ಯಕ್ತದಲ್ಲಿ ಲೀನವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಏನಾಗುತ್ತೆ, ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ ರಾತ್ರಿ ಆಗಮೆ ಅವಶಃ ಪಾರ್ಥ ಪ್ರಭವತಿ ಅಹರ್ ಆಗಮೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ, ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಇಡೀ ಒಂದು ಕಲ್ಪ ಸಮಯ, ರಾತ್ರಿ ಸಮಯ ಪೂರ್ತಿ ಅವೆಲ್ಲವೂ ಕೂಡ ಅವ್ಯಕ್ತ ಸ್ಥಿತಿಗೆ ಹೋಗುತ್ತೆ, ಅಂದ್ರೆ ಪ್ರಳಯದಲ್ಲಿ ಅವು ಲೀನವಾಗಿ ಬಿಡುತ್ತೆ. ಮತ್ತೆ ಹಗಲಾದಾಗ ಮತ್ತೆ ಆ ಒಂದು ಸೃಷ್ಟಿ ಎನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಹೀಗೆ ಬ್ರಹ್ಮನ ಹಗಲು ರಾತ್ರಿ ಆದಾಗ್ಲೇ ಇಷ್ಟೆಲ್ಲ ಪ್ರಳಯಗಳು ಆಗುತ್ತೆ. ಅದನ್ನೇ ಸಂಧಿ ಕಾಲ ಅಂತ ಹೇಳ್ತಾರೆ. ಸಂಧಿ ಕಾಲ ಅಂತಂದ್ರೆ ಈ ಒಂದು ಪ್ರಳಯ ಕಾಲಗಳು. ಪ್ರತಿ ಸತಿ ಬ್ರಹ್ಮನ ಹಗಲು ರಾತ್ರಿ ಆದಾಗ್ಲೂ ಕೂಡ ಈ ಒಂದು ಪ್ರಳಯ ಅನ್ನುವಂಥದ್ದಾಗುತ್ತೆ. ಕೊನೆಗೆ ಬ್ರಹ್ಮನ ಒಂದು ಆಯಸ್ಸು 100 ವರ್ಷ ಮುಗಿದಾಗ ಅದು ಪೂರ್ಣ ಪ್ರಮಾಣದ ಪ್ರಳಯ ಅನ್ನುವಂಥದ್ದಾಗುತ್ತೆ. ಅಂದ್ರೆ ಇಡೀ ಬ್ರಹ್ಮಾಂಡ ಅದು ಪ್ರಳಯದಲ್ಲಿ ಮುಳುಗಿ ಹೋಗುತ್ತೆ. ಆಗ ಎಲ್ಲರೂ ಕೂಡ ಎಲ್ಲ ಜೀವಿಗಳು ಕೂಡ ದೇಹ ತ್ಯಾಗವನ್ನ ಮಾಡ್ತಾರೆ, ಅಂದ್ರೆ ಅವರೆಲ್ಲರೂ ಕೂಡ ಅವ್ಯಕ್ತ ಸ್ಥಿತಿಗೆ ಹೋಗ್ತಾರೆ. ಶ್ಲೋಕ 20 ಕಾಣಿಸ್ತಿಲ್ಲ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ, ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಈ ಒಂದು ಪ್ರಳಯನ ಹೇಳಿದೆ, ಅದು ಒಂದು ಅಲ್ಪ ಪ್ರಮಾಣದಿರ್ಬೋದು ಅಥವಾ ಪೂರ್ಣ ಪ್ರಮಾಣದಿರ್ಬೋದು. ಈ ಪ್ರಳಯ ಅನ್ನುವಂಥದ್ದೆಲ್ಲ ಈ ಬ್ರಹ್ಮಾಂಡದಲ್ಲಿ ಈ ಒಂದು 14 ಏನು ಲೋಕಗಳು ಹೇಳಿದ್ವಿ, ಆ ಲೋಕಗಳಲ್ಲಿ ಅದು ಆಗ್ತಿದೆ.
ಆದ್ರೆ ಅದರಿಂದ ಆಚೆಗೆ ಈ ಒಂದು ಏನಂತ ಹೇಳ್ತೀವಿ ಏಕಪಾದ ವಿಭೂತಿ ಅಥವಾ ತ್ರಿಪಾದ ವಿಭೂತಿ ಅಂತ ಹೇಳ್ತಾರೆ. ಏಕಪಾದ ಅಂದ್ರೆ ಭಗವಂತನ ಸೃಷ್ಟಿಯ ಕಾಲು ಭಾಗ ಅದು ಈ ಒಂದು ಭೌತಿಕ ಜಗತ್ತು, ಆದ್ರೆ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತು. ಈ ಕಾಲು ಭಾಗ ಜಗತ್ತಿನಲ್ಲಿ ಈ ಪ್ರಳಯ ಅನ್ನುವಂಥದ್ದು ಆಗ್ತಿದೆ, ನಾಶ ಅನ್ನುವಂಥದ್ದು ಆಗ್ತಿದೆ. ಆದ್ರೆ ಆಧ್ಯಾತ್ಮಿಕ ಜಗತ್ತು ಮುಕ್ಕಾಲು ಭಾಗ ಏನಿದೆ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗೋದಿಲ್ಲ, ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಳಯ ಅನ್ನುವಂಥದ್ದು ಆಗೋದಿಲ್ಲ ಅನ್ನೋದರಲ್ಲಿ, ಅಲ್ಲಿ ಎಂಥದೇ ಒಂದು ನಾಶ ಅನ್ನುವಂಥದ್ದು ಆಗೋದಿಲ್ಲ ಅನ್ನೋದರಲ್ಲಿ ಆಧ್ಯಾತ್ಮಿಕ ಜಗತ್ತಿಗೂ ಒಂದು ಭೌತಿಕ ಜಗತ್ತಿಗೂ ಇರುವ ವ್ಯತ್ಯಾಸದಲ್ಲಿ ಹೇಳ್ತಾ ಇದ್ದಾರೆ. ಅವ್ಯಕ್ತೋ ಅಕ್ಷರ ಇತಿ ಉಕ್ತಸ್ ತಮ್ ಆಹು ಪರಮಾಂ ಗತಿಂ ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗುವುದಿಲ್ಲವೋ ಅದು ನನ್ನ ಪರಮ ನಿವಾಸ. ಅಂದ್ರೆ ಈಗ ಭಗವಂತ ಅವನ ಒಂದು ಏನಂತ ಹೇಳ್ತಾರೆ, ಅವನ ಅಡ್ರೆಸ್ ನ ಹೇಳ್ತಾ ಇದ್ದಾನೆ. ಪರಮಾತ್ಮನಿಗೂ ಕೂಡ ಅವನದೇ ಆದಂತಹ ಒಂದು ನಿವಾಸ, ಅವನದೇ ಆದಂತಹ ಒಂದು ಜಾಗ ಇದೆ. ಆ ಜಾಗ ಯಾವ ರೀತಿ ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಅದು ಅವ್ಯಕ್ತ ಮತ್ತೆ ಅಕ್ಷರ ಅದರಲ್ಲಿ ಚ್ಯುತಿ ಅನ್ನುವಂಥದ್ದಿಲ್ಲ, ಅದು ಕ್ಷೀಣಿಸೋದಿಲ್ಲ, ಅದು ಸದಾ ಕಾಲ ಇರುವಂತದ್ದು. ಮತ್ತೆ ಅದು ಪರಮಗತಿ ಅಂತ ಹೇಳ್ತಾರೆ. ಅಲ್ಲಿ ಸೇರುವಂತದ್ದೇ ಶ್ರೇಷ್ಠವಾದ ಒಂದು ಸ್ಥಿತಿ. ಅಲ್ಲಿಗೆ ಸೇರಿದರೆ ಬೇರೇನೂ ಬೇಕಾಗಿಲ್ಲ. ಭಗವಂತನ ಧಾಮಕ್ಕೆ ಹೋದ್ರೆ ಎಲ್ಲವೂ ಸಿಕ್ಕಿದ ಹಾಗೆ. ಮತ್ತೆ ಯಾವ ಸ್ಥಾನವನ್ನ ಒಮ್ಮೆ ಸೇರಿದ್ರೆ ಮನುಷ್ಯ ಮತ್ತೆ ಈ ಒಂದು ಭೌತಿಕ ಜಗತ್ತಿಗೆ ಹಿಂದಿರುಗೋದಿಲ್ಲ. ಅದನ್ನೇ ಇಲ್ಲಿ ಭಗವಂತನ ನಿವಾಸ ಅಂತ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಲ್ಲಿ ಒಂದು ಗೋಲೋಕ ವೃಂದಾವನ ಅಂತ ಈ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಭಗವಂತನ ಧಾಮ ಎಲ್ಲಿದೆ, ಹೇಗಿದೆ ಅಂತ ಹೇಳುವಂಥದ್ದು. ಮೊದಲಿಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಬ್ರಹ್ಮಾಂಡ. ಇಲ್ಲಿ ನಾವು ನೋಡ್ತಾ ಇದ್ವಿ ಕಾರಣೋದಕಶಾಹಿ ವಿಷ್ಣು, ಅವನು ಯೋಗ ನಿದ್ರೆಯಲ್ಲಿರುವಾಗ ಅವನ ದೇಹದಿಂದ, ಅವನ ರೋಮಕೂಪಗಳಿಂದ ಈ ಒಂದು ಅನೇಕ ಬ್ರಹ್ಮಾಂಡಗಳು, ಇಲ್ಲಿ ಒಂದು ಸಣ್ಣ ಸಣ್ಣ ಮೊಟ್ಟೆ ಆಕಾರದಲ್ಲಿ ಇರುವಂತಹ ಏನಂತ ಹೇಳ್ತೀವಿ ಬಂಗಾರದ ಬಣ್ಣದ ಒಂದು ಚೆಂಡುಗಳ ಹಾಗೆ ಬರ್ತಾ ಇದೆ. ಅವೆಲ್ಲವೂ ಕೂಡ ಭಗವಂತನಿಂದ ಬರ್ತಾ ಇರುವಂತದ್ದು, ಅವನ ದೇಹದಿಂದ ಬರುವಂತಹ ಈ ಬ್ರಹ್ಮಾಂಡಗಳು. ಸಣ್ಣ ಸಣ್ಣದಾಗಿ ಇರುವಂತವು ಅವು ದೊಡ್ಡದಾಗ್ತಾ ಹೋಗುತ್ತವೆ. ನಂತರ ಅಲ್ಲಿ ನಾವು ನೋಡ್ತೀವಿ ಈ ಬ್ರಹ್ಮಾಂಡದಲ್ಲಿ ಏನಿರುತ್ತೆ ಅಂತಂದ್ರೆ, ಆ ಒಂದು ಬ್ರಹ್ಮಾಂಡದ ನಿರ್ವಹಣೆಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ದುರ್ಗಾದೇವಿ ಮತ್ತೆ ಶಿವನಿಗೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಬ್ರಹ್ಮಾಂಡದ ಒಳಗಡೆ ಹೇಗಿದೆ ಅನ್ನೋದನ್ನ, ಆ ಚೆಂಡಿನ ಒಳಗಡೆ ಏನಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಗರ್ಭೋದಕಶಾಹಿ ವಿಷ್ಣು ಅವನು ಆ ಒಂದು ಗರ್ಭೋದಕ ಸಾಗರದಲ್ಲಿ ಅವನು ಪವಡಿಸಿರ್ತಾನೆ. ಅವನ ಒಂದು ಹೊಕ್ಕಳ ಬಳ್ಳಿಯಿಂದ ಬ್ರಹ್ಮನ ಜನನ ಆಗುತ್ತೆ. ನಂತರ ಇಲ್ಲಿ ಈ ಒಂದು ಬ್ರಹ್ಮಾಂಡದಲ್ಲಿ 14 ಏನಂತ ಹೇಳ್ತಾರೆ, 14 ಲೋಕಗಳು ಬರುತ್ತೆ. ನಮ್ಗೆ ಇಲ್ಲಿ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ನಾವೊಂದನ್ನ 14 ಲೋಕಗಳನ್ನ ಏನಂತ ಹೇಳ್ತಾರೆ ಅಂತಂದ್ರೆ ಸುತಲ, ಅತಲ, ವಿತಲ, ಸುತಲ, ತಲಾತಲ, ಇವೆಲ್ಲವೂ ಕೂಡ ಅಧೋಲೋಕಗಳು. ಮೇಲೆ ಬರುವಂತದ್ದು ಸತ್ಯಲೋಕ, ತಪೋಲೋಕ, ಜನಲೋಕ, ಭೂಲೋಕ, ಭುವರ್ಲೋಕ, ಈ ರೀತಿ ಬರುವಂತದ್ದು ಊರ್ಧ್ವಲೋಕಗಳು. ಆ 7 ಊರ್ಧ್ವಲೋಕಗಳಲ್ಲಿ ಪುಣ್ಯಜೀವಿಗಳು ವಾಸಿಸ್ತಾರೆ. ಕೆಳಗಡೆ ಬರುವಂತ 7 ಅಧೋಲೋಕಗಳಲ್ಲಿ ಯಾರು ಪಾಪಾತ್ಮರು ಇದ್ದಾರೆ ಅವರು ಜೀವಿಸ್ತಾರೆ. ಹೀಗೆ ಈ ಒಂದು ಬ್ರಹ್ಮಾಂಡದ ರಚನೆ ಇದೆ. ಮತ್ತೆ ಇಲ್ಲಿ ನಾವು ನೋಡ್ತಾ ಇದೀವಿ ಆ ಒಂದು 8 ಪದರಗಳು ಆ ಒಂದು ಬ್ರಹ್ಮಾಂಡಕ್ಕೆ ಇರುವಂತದ್ದು. ಒಂದು ಪದರಕ್ಕಿಂತ ಇನ್ನೊಂದು ಪದರ 10 ಪಟ್ಟು ಅದು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದನ್ನ ಭೇದಿಸಿ ಯಾರು ಆ ಬ್ರಹ್ಮಾಂಡದಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರು ಶುದ್ಧ ಭಕ್ತರಿರ್ತಾರೆ, ಯಾರು ಭಕ್ತಿ ಮಾಡಿರ್ತಾರೆ, ಅವರು ಮಾತ್ರ ಆ ಒಂದು ಬ್ರಹ್ಮಾಂಡವನ್ನ ಭೇದಿಸಿ ಅವರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ. ಇದು ಈ ಒಂದು ಭೌತಿಕ ಜಗತ್ತು. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಇಲ್ಲಿ ಒಂದು ಸಣ್ಣದೊಂದು ಚಿತ್ರಣ ತೋರಿಸ್ತಾ ಇದ್ದಾರೆ. ಆ ಒಂದು ಜಾಗವನ್ನ ಸದಾಶಿವ ಲೋಕ ಅಂತ ಕರೀತಾರೆ. ಆ ಸದಾಶಿವ ಲೋಕದ ಅರ್ಧ ಭಾಗ ಅದು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದ್ರೆ, ಇನ್ನು ಉಳಿದರ್ಧ ಭಾಗ ಅದು ಭೌತಿಕ ಜಗತ್ತಿನ ಕಡೆಗೆ ಇದೆ. ನಂತರ ಬರುವಂತದ್ದು ಈ ಬ್ರಹ್ಮಜ್ಯೋತಿ, ಈ ಬೆಳಕು ನಾವೇನ್ ಕಾಣ್ತಾ ಇದ್ವಿ ಇಲ್ಲೆಲ್ಲ, ಅದು ಬ್ರಹ್ಮಜ್ಯೋತಿ. ಅದರಿಂದ ಆಚೆಗೆ ಒಳಗಡೆ ಹೋದಾಗ ಅಲ್ಲಿ ಬರುವಂತದ್ದು ವೈಕುಂಠ ಲೋಕಗಳು. ಇವೆಲ್ಲವೂ ಕೂಡ ವೈಕುಂಠ ಲೋಕಗಳು. ಈ ವೈಕುಂಠ ಲೋಕಗಳ ಮಧ್ಯಭಾಗದಲ್ಲಿ ಬರುವಂತದ್ದು ಗೋಲೋಕ ವೃಂದಾವನ. ಅದರ ಮಧ್ಯದಲ್ಲಿ ಬರುವಂತದ್ದು ಭಗವಂತನ ನಿವಾಸ. ಆ ಒಂದು ನಿವಾಸ ಯಾವ ರೀತಿ ಇರುತ್ತೆ ಅನ್ನೋದನ್ನಲ್ಲಿ
ತೋರಿಸಿದ್ದಾರೆ. ಹೀಗೆ ಇದೆಲ್ಲವೂ ಕೂಡ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತು, ಕಾಲು ಭಾಗ ಇಲ್ಲಿ ಬರುವಂತದ್ದು ಭೌತಿಕ ಜಗತ್ತು. ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಇಡೀ ದೇಶ ಮತ್ತೆ ಅಲ್ಲಿ ಇರುವಂತಹ ಜೈಲು, ದೇಶದಲ್ಲಿ ಜೈಲಿಗೆ ಜಾಸ್ತಿ ಜಾಗ ಇರುತ್ತಾ, ಅಥವಾ ದೇಶದಲ್ಲಿ ಇತರ ಪ್ರಜೆಗಳಿಗೆ ಹೆಚ್ಚು ಜಾಗ ಇರುತ್ತಾ? ಜೈಲು ಜಾಸ್ತಿ ಜಾಗ ಇಟ್ಕೊಳುತ್ತಾ ಅಥವಾ ಪ್ರಜೆಗಳು ಇರುವಂತಹ ಜಾಗ ಹೆಚ್ಚಿರುತ್ತಾ? ಪ್ರಜೆಗಳಿರುವ ಜಾಗ. ಹಾಗೆ ವೈಕುಂಠ ಲೋಕಗಳು ಅದು ತುಂಬಾ ವಿಸ್ತಾರವಾಗಿರುತ್ತೆ. ಮತ್ತೆ ಈ ಒಂದು ಭೌತಿಕ ಜಗತ್ತು ಏನಿದೆ ಅದು ಜೈಲಿದ್ದ ಹಾಗೆ, ಅಲ್ಲಿ ಅದು ಕಾಲು ಭಾಗ, ಅದಕ್ಕೆ ಅದನ್ನ ಕಾಲು ಭಾಗ ಅಂತ ಹೇಳ್ತಾರೆ. ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತಿನಿಂದ ಆವರಿಸ್ಕೊಂಡಿರುತ್ತೆ. ಈ ಒಂದು ಚಿತ್ರಣದಲ್ಲಿ ನಮ್ಮೆಲ್ಲ ಒಂದು ಲೋಕಗಳ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಕಾಲು ಭಾಗದಲ್ಲಿ ಎಲ್ಲ 14 ಲೋಕವ? ಆ ಕಾಲು ಭಾಗದಲ್ಲಿ ಮಾತಾಜಿ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಒಂದೊಂದು ಬ್ರಹ್ಮಾಂಡಗಳು, ಅಂಡ ಅಂತಂದ್ರೆ ಮೊಟ್ಟೆ ಆಕಾರದಲ್ಲಿ ಇರುವಂತದ್ದು, ಒಂದೊಂದು ಬಂಗಾರದ ಬಣ್ಣದಲ್ಲಿ ಇರುವಂತಹ ಒಂದೊಂದು, ಆದ್ರೆ ಹೇಗೆ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ಒಂದ್ ದೊಡ್ಡ ಬಕೆಟ್ ತುಂಬಾ ನೀವು ಸಾಸಿವೆ ಕಾಳನ್ನ ತುಂಬಿಸಿದ್ರೆ ಎಷ್ಟು ಸಾಸಿವೆ ಕಾಳು ಸೇರ್ಬೋದು ಅದ್ರಲ್ಲಿ? ಅನ್ಲಿಮಿಟೆಡ್. ಓಕೆ. ಅಷ್ಟು ಬ್ರಹ್ಮಾಂಡಗಳು ಇದೆ ಅಂತ ಹೇಳ್ತಾರೆ. ಅಷ್ಟು ಬ್ರಹ್ಮಾಂಡಗಳು ಭೌತಿಕ ಜಗತ್ತು, ಅದನ್ನೇ ನಾವು ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಆಧ್ಯಾತ್ಮಿಕ ಜಗತ್ತು ಅದಕ್ಕಿಂತ 3 ಪಟ್ಟು ದೊಡ್ಡದು. ಅಂದ್ರೆ ನಮ್ಮ ಒಂದು ಏನಂತ ಹೇಳ್ತಾರೆ, ಅಚಿಂತ್ಯ ಅಂತ ಹೇಳಿದ್ರೆ, ನಮ್ಮ ಈ ಪುಟ್ಟ ಮೆದುಳಿನಿಂದ ಅದನ್ನ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನ ಒಂದು ಸಾಮ್ರಾಜ್ಯವನ್ನು. ಒಂದು ಕೊಳ ಮತ್ತು ಒಂದು ಸಾಗರದ ಹಾಗೆ. ಹಾಗೆ ಈ ಒಂದು ಬ್ರಹ್ಮಾಂಡದಲ್ಲಿಯೇ ನಾವು 14 ಲೋಕಗಳಿದೆ ಅಂತ ಹೇಳ್ತಾ ಇದೀವಿ. ಅಂತಹ 14 ಲೋಕಗಳಿರುವಂತಹ ಅನೇಕ ಬ್ರಹ್ಮಾಂಡಗಳಿದೆ, ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳಿದೆ. ಅದರಿಂದ ಆಚೆಗೆ ಬರುವಂತದ್ದು ಆಧ್ಯಾತ್ಮಿಕ ಜಗತ್ತು. ಈ ಎಲ್ಲ ಬ್ರಹ್ಮಾಂಡಗಳು ಕೂಡ ಅಲ್ಲಿ ಪ್ರಳಯ ಅನ್ನುವಂಥದ್ದು, ನಾಶ ಅನ್ನುವಂಥದ್ದು ಇರುತ್ತೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂತಹ ಯಾವುದೇ ಒಂದು ನಾಶ ಅನ್ನುವಂಥದ್ದು ಆಗುವುದಿಲ್ಲ ಅಂತ ಇಲ್ಲಿ ತಿಳಿತೀವಿ. ಇಲ್ಲಿ ಭಗವಂತ ಅವನ ನಿವಾಸದಲ್ಲಿ ಅವನೇನ್ ಮಾಡ್ತಾ ಇದ್ದಾನೆ? ಭಗವಂತ ಅವನ ಎಲ್ಲ ಜವಾಬ್ದಾರಿ, ಸೃಷ್ಟಿ ಸ್ಥಿತಿ ಲಯಗಳನ್ನ ಅವನು ತನ್ನ ಶಕ್ತಿಗಳಿಗೆ ಅಥವಾ ತನ್ನ ಒಂದು ಸ್ವಾಂಶ ವಿಸ್ತರಣೆಗಳಿಗೆ ಅಥವಾ ತನ್ನ ದೇವತೆಗಳಿಗೆ ಅವನು ವಹಿಸಿಕೊಡ್ತಾನೆ. ಮತ್ತೆ ಅವನೇನ್ ಮಾಡ್ತಾನೆ? ಅವನ ಧಾಮದಲ್ಲಿ, ಅವನ ನಿವಾಸದಲ್ಲಿ ಅವನು ಸದಾ ಲೀಲೆಗಳಲ್ಲಿ ತೊಡಗಿರ್ತಾನೆ. ಎಂತಹ ಲೀಲೆಗಳು! ಈ ಲೀಲೆಗಳನ್ನೇ ಅವನು ಭೂಮಿ ಮೇಲೆ ಅವನು ಮಾಡಿ ತೋರಿಸ್ತಾನೆ. ಅವನ ಒಂದು ನಿವಾಸ, ಅವನ ಒಂದು ವೈಯಕ್ತಿಕ ಜೀವನ ಹೇಗಿದೆ ಅದನ್ನ ಭೂಮಿ ಮೇಲೆ ಅವನು ಮಾಡಿ ತೋರಿಸಿ ಇತರರನ್ನ ಅವನ ಕಡೆಗೆ ಆಕರ್ಷಿಸ್ತಾನೆ. ಅಂದ್ರೆ ನೀವು ನನ್ನ ಹತ್ರ ಬಂದ್ರೆ ಇಂತಹ ಒಂದು ಸಂತೋಷವಾದ ಆನಂದವಾದ ಜೀವನವನ್ನ ಮಾಡ್ಬೋದು ಅಂತ ಹೇಳಿ ಭೂಮಿ ಮೇಲೆ ಅವನ ಗೋಲೋಕ ವೃಂದಾವನ ಅನ್ನುವಂಥದ್ದು ಅವನ ಒಂದು ವೈಯಕ್ತಿಕ ಒಂದು ನಿವಾಸ. ಅದನ್ನೇ ಇಲ್ಲಿ ಅವನು ಭೂಮಿ ಮೇಲೆ ಅವತರಿಸಿದಾಗ ಈ ಭೂಮಿ ಮೇಲೂ ಕೂಡ ಒಂದು ಬೃಂದಾವನ, ಗೋಲೋಕ ಇದನ್ನೆಲ್ಲ ಅವನು ತೋರಿಸ್ತಾನೆ. ತೋರಿಸಿದಾಗ ಎಲ್ಲರೂ ಅವನಿಗೆ ಆಕರ್ಷಿತರಾಗ್ತಾರೆ. ಆ ಒಂದು ಆಕರ್ಷಿಸಿ ಅವರನ್ನ ಬದಾತ್ಮರನ್ನ ತನ್ನ ಹತ್ರ ಕರ್ಕೊಂಡು ಹೋಗುವಂತದ್ದು ಅವನ ಅವತಾರದ ಮೂಲ ಉದ್ದೇಶ ಆಗಿರುತ್ತೆ. ಇಲ್ಲಿ ನಾವು ನೋಡ್ತಾ ಇದೀವಿ ಯಶೋಧ ಮಾತೆ ಮತ್ತೆ ಗೋಪ ಬಾಲಕರು, ಗೋವುಗಳು ಎಲ್ಲರ ಜೊತೆಯಲ್ಲಿ ಅವನು ಆನಂದವಾಗಿ ತನ್ನ ಒಂದು ಬದುಕನ್ನ ಅವನು ಕಳೀತಾ ಇರ್ತಾನೆ. ಇಲ್ಲಿ ಒಂದು ಭಗವಂತನ ಭಕ್ತನ ಒಂದು ಶ್ಲೋಕ ಬರ್ತಾ ಇದೆ. ಆ ಒಂದು ಭಕ್ತನ ಹೆಸರು ಕುಲಶೇಖರ, ರಾಜ ಕುಲಶೇಖರ ಅಂತ. ಅವನು ತುಂಬಾ, ಅವನಿಗೆ ವಯಸ್ಸೇನೂ ಆಗಿರೋದಿಲ್ಲ. ಆದ್ರೆ ಅವನು ಆ ಸಂದರ್ಭದಲ್ಲೂ ಕೂಡ ಈ ಒಂದು ಶ್ಲೋಕವನ್ನ ಹೇಳ್ತಾನೆ. ಈ ಶ್ಲೋಕದ ಅರ್ಥವನ್ನ ಮುಂದೆ ನೋಡೋಣ. ಮುಕುಂದ ಮಾಲ ಸ್ತೋತ್ರ ಅಂತ ಹೇಳ್ತಾರೆ. ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಂ ಆದ್ಯಂ ವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿತ್ತೈ ಕಂಠಾವರೋಧನ ವಿಧಾ ಸ್ಮರಣಂ ಕುತಸ್ತೆ. ಏನ್ ಹೇಳ್ತಾ ಇದ್ದಾನೆ ರಾಜ ಕುಲಶೇಖರ ಅಂದ್ರೆ, ನನ್ನ ಪ್ರಭು ಕೃಷ್ಣನೇ, ನನ್ನ ಮಾನಸ ಹಂಸವು ತತ್ಕ್ಷಣವೇ ನಿನ್ನ ಪಾದಕಮಲಗಳ ದೇಟುಗಳಲ್ಲಿ ಮುಳುಗಿ ಅಲ್ಲಿನ ಬಳ್ಳಿಯಲ್ಲಿಯೇ ಸಿಲುಕಿಕೊಳ್ಳಲಿ. ಇಲ್ಲದಿದ್ದರೆ ನಾನು ಕೊನೆಯುವಾಗ ನನ್ನ ಗಂಟಲು ಕೆಮ್ಮಿನಿಂದ ಕಟ್ಟಿ ಹೋಗಿರುವಾಗ ನಿನ್ನನ್ನು ಕುರಿತು ಚಿಂತಿಸಲು ನನಗೆ ಸಾಧ್ಯವಾದೀತೆ. ಅಂದ್ರೆ ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾನೆ ಭಗವಂತ, ನನಗೆ ವಯಸ್ಸಾದ್ಮೇಲೆ ನಾನು ಸಾವು ಅದು ಆಯ್ತು ಅಂತಂದ್ರೆ ಆಗ ನನಗೆ ತುಂಬಾ ಕಾಯಿಲೆಗಳಿರುತ್ತೆ. ನನ್ನ ಒಂದು ಗಂಟಲಿನಲ್ಲಿ ಕಫ, ವಾತ, ಪಿತ್ತ ಇರುತ್ತೆ. ಆ ಸಮಯದಲ್ಲಿ ನಾನು ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು. ಮತ್ತೆ ನಾನು ಅಂತಹ ಒಂದು ಬಾಧೆಯಲ್ಲಿ ನಿನ್ನನ್ನ ನೆನಪಿಸ್ಕೊಳ್ಳಿಕ್ಕೆ ಆಗದೆ ಹೋಗ್ಬೋದು. ಈಗ ನಾನು ಯುವಕನಾಗಿದ್ದೇನೆ, ನಾನು
ಚೈತನ್ಯ ಪೂರ್ಣವಾಗಿದ್ದೇನೆ. ಈ ಸಮಯದಲ್ಲಿ ನೀನು ನನ್ನನ್ನು ನಿನ್ನ ಹತ್ರ ಕರೆಸ್ಕೋ, ನನಗೆ ನಿನ್ನ ಸ್ಮರಣೆ ಈಗ ಪರಿಪೂರ್ಣವಾಗಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಸಾವನ್ನ ಕೊಡು ಅಂತೇಳಿ ರಾಜ ಕುಲಶೇಖರ ಕೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾನೆ, ಈ ಹಂಸ ಪಕ್ಷಿ ಯಾವಾಗ್ಲೂ ಕೂಡ ಈ ಒಂದು ಏನಂತ ಹೇಳ್ತಾರೆ, ಕಮಲದ ಬಳ್ಳಿಗಳಿಗೆ ಅದು ಸುತ್ಕೊಳ್ಳುತ್ತೆ ಅಂತ. ಸುತ್ಕೊಂಡು ಏನಾಗುತ್ತೆ, ಅದು ಕುತ್ತಿಗೆ ತುಂಬಾ ತೀರ ಸುತ್ಕೊಂಡಾಗ ಅದು ಸಾವನ್ನಪ್ಪುತ್ತೆ ಅಂತ ಹೇಳ್ತಾರೆ. ಹಾಗೆ ಅದರ ಒಂದು ಬಳ್ಳಿಗೆ ಸುತ್ಕೊಂಡು ಅದು ಸಾವನ್ನಪ್ಪುತ್ತಲ್ಲ, ಅದೇ ರೀತಿ ಈಗ ನನ್ನ ಮನಸ್ಸು ನಿನ್ನ ಒಂದು ಪಾದಗಳು ಅಂದ್ರೆ ಭಗವಂತನ ಪಾದ ಪದ್ಮಗಳಲ್ಲಿ ಅದು ಸುತ್ಕೊಂಡಿದೆ. ಈ ಸಂದರ್ಭದಲ್ಲಿ ನೀನ್ ನನ್ನನ್ನ ಕರ್ಕೊಂಡ್ಬಿಡು ನಿನ್ನ ಹತ್ರ. ವಯಸ್ಸಾಗೋವರೆಗೂ ನೀನ್ ನನ್ನನ್ನು ಇಲ್ಲೇ ಬಿಟ್ಟೆ ಅಂತಂದ್ರೆ ನಾನ್ ನಿನಗೆ ನೆನಪಿಸ್ಕೊಳ್ಲಿಕ್ಕೆ ಆ ಸಮಯದಲ್ಲಿ ಆಗುತ್ತೋ ಆಗಲ್ವೋ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಒಂದು ಮಂತ್ರದ ಅರ್ಥ ಅದು. ಭಗವದ್ಗೀತೆ ನಮ್ಗೆ ಸಹ ಕೇಳುವಾಗ, ಭಗವದ್ಗೀತೆ ಭಾಗವತಂ ಇದೆಲ್ಲ ಕೇಳುವಾಗ ನಮಗೂ ಹಾಗೆ ಅನ್ಸುತ್ತೆ. ಆದ್ರೆ ನಮ್ಮ ಕರ್ಮ ಎಲ್ಲಿ ನಮ್ಗೆ ತಗೊಂಡೋಗ್ತಿ ಗೊತ್ತಿರೋದಿಲ್ಲ. ಅದಕ್ಕೆ ಪ್ರಯತ್ನನಾದ್ರೂ ಪಡೋಣ ಮಾತಾಜಿ. ಪ್ರಯತ್ನಕ್ಕೆ ಒಂದು ಫಲ ಇರುತ್ತೆ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ ಯಸ್ಯಾತ್ಮ ಸ್ಥಾನಿ ಭೂತಾನಿ ಏನಾ ಸರ್ವಂ ಇದಂ ತತಂ. ಪ್ರಾರ್ಥನೆ, ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು. ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಈ ಎಲ್ಲ ವಸ್ತುಗಳು ಅವನ ಒಳಗೆ ಇವೆ. ಅಂದ್ರೆ ಭಗವಂತ ಅವನ ಒಂದು ಮಹಿಮೆಯನ್ನ ನಾವು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಭಗವಂತನ ಹೇಳಿದೆ, ಅವನ ಒಂದು ವೈಯಕ್ತಿಕ ನಿವಾಸದಲ್ಲಿ ತುಂಬಾ ದೂರದಲ್ಲಿ ಅವನಿದ್ದಾನೆ ಅಂತ. ಅದೇ ಸಮಯದಲ್ಲಿ ಈ ಒಂದು ಭೌತಿಕ ಜಗತ್ತಿನಲ್ಲೂ ಕೂಡ ಅಣುರೇಣು ತೃಣಕಾಷ್ಟದಲ್ಲಿ ಪ್ರತಿಯೊಂದರಲ್ಲೂ ಅವನು ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದಾನೆ. ಹಾಗೆ ನೋಡಿದ್ರೆ ಅವನು ಪರಮಾತ್ಮ ಅಚಿಂತ್ಯ ಭೇದ ತತ್ವ ಅಂತ ಹೇಳ್ತಾರೆ ಒಂದು ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ. ಅಂದ್ರೆ ದ್ವೈತ ಅಂತಂದ್ರೆ ಭಗವಂತ ಬೇರೆ, ವ್ಯಕ್ತಿಗತ ಆತ್ಮ ಬೇರೆ ಅಂತ ಹೇಳುವಂಥದ್ದು. ಅದ್ವೈತ ಅಂತಂದ್ರೆ ಆತ್ಮ ಪರಮಾತ್ಮ ಇಬ್ರು ಒಂದೇ ಅಂತ ಹೇಳುವಂಥದ್ದು. ಕೊನೆಗೆ ಇಲ್ಲಿ ನಾವು ಹೇಳುವಂಥದ್ದು ಯಾವುದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಅಂತಂದ್ರೆ ಅಚಿಂತ್ಯ ಭೇದ ತತ್ವ ಅಂತ. ಅಂದ್ರೆ ನಮ್ಮ ಊಹೆಗೆ ನಿಲ್ಕದವನು ಭಗವಂತ ಅಂತ. ಅವನು ಏನ್ ಬೇಕಾದ್ರೂ ಮಾಡ್ಬೋದು, ಅವನು ದೂರದಲ್ಲೂ ಕೂಡ ಇರ್ಬೋದು, ಅದೇ ಸಮಯದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮೆಲ್ಲರಿಗೂ ಆಪ್ತನಾಗಿ ನಮ್ಮೆಲ್ಲರ ಹತ್ರದಲ್ಲೂ ಕೂಡ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚವು ದುಃಖಾಲಯವೋ ಅಥವಾ ಸುಖಾಲಯವೋ ಎಂದು ನಿಮಗೆ ಮನವರಿಕೆಯಾಗಿದೆ. ಹರೇ ಕೃಷ್ಣ. ನಿಮ್ಮಲ್ಲಿ ಪ್ರಶ್ನೆ? ಹೌದು, ದುಃಖಾಲಯನೇ ಇದೆ ಇದು. ಆಗೊಂದ್ ವೇಳೆ ಯಾರಿಗಾದ್ರೂ ಇದು ಸುಖಾಲಯ ಆಗಿದ್ರು ಕೂಡ ಇದು ಅಶಾಶ್ವತ ಅಂತ ಹೇಳಿದಾಗ ಮತ್ತೆ ಇದು ದುಃಖಕ್ಕೆ ಕಾರಣ ಆಗುತ್ತೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಪರಂ ಪ್ರದಿಷ್ಟಂ ಅತ್ಯೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯಂ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನು ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಅಂದ್ರೆ ಯಾರು ಭಕ್ತಿಯನ್ನ ಮಾಡ್ತಾರೆ ಅವರು ವಿಶೇಷವಾಗಿ ಬೇರೆ ಎಲ್ಲ ಮಾಡೋ ಹಾಗಿಲ್ಲ. ಅಂದ್ರೆ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಂದ್ರೆ ಸತ್ಯಯುಗದಲ್ಲಿ ತಪಸ್ಸನ್ನ ಮಾಡ್ತಿದ್ರು, ತ್ರೇತಾಯುಗದಲ್ಲಿ ಯಜ್ಞಗಳನ್ನ ಮಾಡ್ತಿದ್ರು, ನಂತರ ದ್ವಾಪರ ಯುಗದಲ್ಲಿ ಭಗವಂತನ ಸೇವೆ ಮಾಡುವಾಗ ದಾನ ಧರ್ಮಗಳನ್ನ ಮಾಡ್ತಿದ್ರು, ವೇದಾಧ್ಯಯನಗಳನ್ನ ಮಾಡ್ತಿದ್ರು. ಇದನ್ನೆಲ್ಲ ನಾವು ಮಾಡ್ಬೇಕಾ ಅಂತ ಹೇಳಿದ್ರೆ ಯಾರು ಭಕ್ತನಿದ್ದಾನೆ ಇದನ್ನೆಲ್ಲ ಅವನು ವಿಶೇಷವಾಗಿ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಯಾವಾಗ ಅವನು ಭಕ್ತಿಯನ್ನ ಮಾಡ್ತಾನೆ, ಈ ಉಳಿದ ವಿಚಾರಗಳಿಂದ ಅವ್ರಿಗೆ ಏನು ಸಿಕ್ತಿತ್ತು ಫಲಗಳು, ಅವುಗಳು ತಂತಾನೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಭಕ್ತಿ ಪೂರ್ವಕ ಸೇವೆ ಭಗವಂತನಿಗೆ ಮಾಡಿದ್ರೆ ಸಾಕು, ನಿಮಗೆ ವೇದಾಧ್ಯಯನ ಮಾಡೋದ್ರಿಂದ ಏನು ಜ್ಞಾನ ಸಿಕ್ಕುತ್ತೆ ಅದನ್ನ ಭಗವಂತ ಕೊಟ್ಟು ಬಿಡ್ತಾನೆ. ಯಜ್ಞಗಳ ಆಚರಣೆ ಮಾಡಿದಾಗ ನಿಮ್ಗೆ ಏನು ಫಲಗಳು ಸಿಕ್ತಿತ್ತು ಅದು ಕೂಡ ಸಿಗುತ್ತೆ. ದಾನದಿಂದ ಮಾಡುವಂತಹ ಒಂದು ಸಿಗ್ತಾ ಇದ್ದಂತ ಪುಣ್ಯ ಏನಿದೆ ಅದು ಕೂಡ ಸಿಗುತ್ತೆ. ಆದ್ರೆ ಅದಕ್ಕಾಗಿ ಪ್ರತ್ಯೇಕವಾಗಿ ಇದನ್ನ ನೀವು ಮಾಡ್ಬೇಕಾಗಿಲ್ಲ. ಆದ್ರೆ ನೀವು ಮಾಡಲೇಬೇಕಾದದ್ದು ಅಂದ್ರೆ ಭಕ್ತಿ ಪೂರ್ವಕ ಸೇವೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಮಾಡಿದ್ರೆ ಸಾಕು, ಆತನು ಉಳಿದೆಲ್ಲದನ್ನು ಕೂಡ ಅವನು ಪಡ್ಕೋತಾನೆ. ಮತ್ತೆ ಕೊನೆಗೆ ಭಗವಂತನನ್ನು ಕೂಡ ಅವನ ಒಂದು ಶಾಶ್ವತ ನಿವಾಸವನ್ನು ಕೂಡ ಅವನು ಸೇರ್ತಾನೆ ಅಂತಲ್ಲಿ ಈ ಶ್ಲೋಕ ತಿಳಿಸ್ತಾ ಇದೆ. ಇಲ್ಲಿಗೆ ಈ ಒಂದು 8ನೇ ಅಧ್ಯಾಯ ಅದು ಮುಗಿಯುತ್ತೆ. 8ನೇ ಅಧ್ಯಾಯದಲ್ಲಿ ಮೊದಲಿಗೆ ಅರ್ಜುನನ 8 ಪ್ರಶ್ನೆಗಳಿಂದ ಈ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತೆ. ಅದಕ್ಕೆ ಭಗವಂತ ಕೊನೆಯ ಪ್ರಶ್ನೆ ಏನು ಅಂತಂದ್ರೆ ಪರಮಾತ್ಮನನ್ನ ಹೇಗೆ ಪಡೆಯುವಂಥದ್ದು, ಆ ಒಂದು ಪ್ರಶ್ನೆಗೆ ಇಡೀ ಅಧ್ಯಾಯದಲ್ಲಿ ಅವನು ಸವಿಸ್ತಾರವಾಗಿ ತಿಳಿಸ್ಕೊಡ್ತಾನೆ. ನಂತರ ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳುವುದು ಹೇಗೆ ಅಂತ,
ಭಗವಂತನನ್ನ ಒಂದು ಶ್ಯಾಮ ಸುಂದರ ರೂಪವನ್ನ ಸ್ಮರಣೆ ಮಾಡ್ಬೇಕು ನಾವು ಅನ್ನೋದನ್ನ ನಾವು ನೋಡಿದ್ವಿ. ನಂತರ ಇಡೀ ಜೀವನ ಅಭ್ಯಾಸ ಮಾಡಿದ್ರೆ ಮಾತ್ರನೇ ಅದು ಸಾಧ್ಯ, ಸುಮ್ನೆ ಬಾಯಿ ಮಾತಿಗೆ ಅದು ಆಗೋದಿಲ್ಲ ಅಂತ. ಅಂದ್ರೆ ನಾವು ಇವಾಗ ಪುಸ್ತಕ ಓದಿ ಅಡ್ಗೆ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ, ಹಾಗೆ ಅಭ್ಯಾಸ ಮಾಡಿರ್ಬೇಕು. ಅಥವಾ ನಾನು ಬರೀ ಒಂದು ಯೂಟ್ಯೂಬ್ ಅಲ್ಲಿ ಯಾವ ರೀತಿ ಈಜ್ಬೇಕು ಅಂತ ಏನ್ ಹೇಳ್ತಾರೆ ಅದನ್ನ ನಾನು ಬರೀ ಕೇಳಿದ ಮಾತ್ರಕ್ಕೆ ನನ್ನ ನೀರಿನಲ್ಲಿ ಒಮ್ಮೆ ಬೀಳುವಂತ ಸಂದರ್ಭ ಬಂದ್ರೆ ನಾನು ಈಜ್ತೀನಿ ಅಂತ ಹೇಳಕ್ಕಾಗಲ್ಲ. ಅದನ್ನ ನಾವು ಅಭ್ಯಾಸ ಮಾಡಿರ್ಬೇಕು. ಹಾಗೆ ಭಗವಂತನ ಒಂದು ಭಕ್ತಿ ಮತ್ತೆ ಅವನ ಸ್ಮರಣೆ ಅನ್ನುವಂಥದ್ದನ್ನ ಇಡೀ ಜೀವನ ಅಭ್ಯಾಸ ಮಾಡಿದ್ರೆ ಮಾತ್ರ ಆ ಒಂದು ಸಾವಿನ ಸಂದರ್ಭದಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು, ಇದರ ಬಗ್ಗೆ ಹೆಚ್ಚು ನಮ್ಗೆ ಇಲ್ಲಿ ಏನು ಕೊಟ್ಟಿರ್ಲಿಲ್ಲ. ಅಂದ್ರೆ ಯಾರು ಈ ಒಂದು ಅಷ್ಟಾಂಗ ಯೋಗಿಗಳಿದ್ದಾರೆ ಅವ್ರೇನ್ ಮಾಡ್ತಾರೆ, ಸಾವನ್ನ ಅವರು ನಿರ್ಧಾರ ಮಾಡ್ತಾರೆ, ಯಾವಾಗ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆ ಒಂದು ಸಾವನ್ನ ನಿರ್ಧರಿಸಿ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅನ್ನೋಂಥದ್ದು ಕೂಡ ಅವರ ಒಂದು ನಿರ್ಧಾರ ಆಗಿರುತ್ತೆ. ಅಂದ್ರೆ ನಾವು ನೋಡ್ತೀವಿ ಅವರು ಹಗಲಿನ ಸಮಯದಲ್ಲಿ, ಉತ್ತರಾಯಣದ ಸಮಯದಲ್ಲಿ, ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ, ಈ ರೀತಿ ಒಂದೊಂದು ಸಮಯದಲ್ಲಿ ಅವರು ದೇಹತ್ಯಾಗ ಮಾಡಿದ್ರೆ ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರು ಪ್ರಾಣವಾಯುವನ್ನ ಅವರು ಒಂದು ಏನಂತ ಹೇಳ್ತಾರೆ, 7 ಚಕ್ರಗಳು ಇದೆ ಅಂತ ಹೇಳ್ತಾರೆ ದೇಹದಲ್ಲಿ. ಅದನ್ನೆಲ್ಲ ದಾಟಿ ಆ ಒಂದು ಆತ್ಮವನ್ನ ಈ ಒಂದು ಸುಷುಪ್ತಿ ಅಂತ ಹೇಳ್ತಾರೆ, ತಲೆಯ ಮೇಲೆ ಬರುವಂತಹ ಒಂದು ಚಕ್ರ, ಆ ಒಂದು ಚಕ್ರವನ್ನ ಭೇದಿಸಿ ಅದು ಅವರು ಇಷ್ಟಪಟ್ಟಂತಹ ಲೋಕಕ್ಕೆ ಹೋಗುತ್ತೆ ಅಂತ. ಹಾಗೆ ಈ ಯೋಗಿಗಳು, ಸಿದ್ಧರು, ಪುರುಷರು ಆ ರೀತಿ ಅವರು ತಮ್ಮ ಒಂದು ಆತ್ಮವನ್ನ ಕಳಿಸ್ಕೊಡ್ತಾರೆ. ಆದ್ರೆ ಅದು ಸಕ್ಸಸ್ಫುಲ್ ಆಗಿ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರಿಗೆ ಒಂದು ಏನಂತ ಹೇಳ್ತಾರೆ, ಆಪತ್ತನ್ನ ತಂದ್ಕೋತಾರೆ. ಅಂದ್ರೆ ಅವರ ಇಚ್ಛಿಸಿದ ಜಾಗಕ್ಕೆ ಅವರು ಹೋಗ್ದಿರಾ ಆಗ್ಬೋದು. ಆದ್ರೆ ಈ ಶುದ್ಧ ಭಕ್ತರು ಏನಿರ್ತಾರೆ ಅವ್ರು ಇಷ್ಟೆಲ್ಲ ಏನು ಪ್ರಯತ್ನ ಪಡ್ಬೇಕಾಗಿಲ್ಲ. ಅಂದ್ರೆ ನಾನು ಕೆಲವೊಂದು ಸಲ ಏನಂತ ಹೇಳ್ತಾರೆ ಭಗವಂತ, ಕೆಲವೊಬ್ರು ಏನಾಗುತ್ತೆ ಭಕ್ತರು ಕೋಮಾ ಸ್ಟೇಜ್ಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅವರು ದೇಹತ್ಯಾಗ ಮಾಡಿದಾಗ ಅವರು ಭಗವಂತನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಆದ್ರೆ ಭಗವಂತ ಹೇಳ್ತಾನೆ, ಅವನು ಇಡೀ ಜೀವನ ಭಕ್ತಿ ಕಾರ್ಯ ಮಾಡಿದ್ದ ಅಂತಂದ್ರೆ ಅವನು ಯಾವುದೇ ಒಂದು ಸ್ಮರಣೆ ಮಾಡಿಲ್ಲ ಅಂದ್ರೂ ಕೂಡ ನಾನು ಅವನಿಗೆ ಆ ಸ್ಮರಣೆ ತರ್ತೀನಿ ಅಂತ ಹೇಳ್ತಾನೆ. ಅವನು ನನ್ನನ್ನ ಮರ್ತಿದ್ರು ಕೂಡ ನಾನು ಅವನಿಗೆ ಸ್ಮರಣೆ ತರ್ತೀನಿ, ಮತ್ತೆ ಅವನ ಜವಾಬ್ದಾರಿ ನಾನ್ ತಗೋತೀನಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಯಾವ ರೀತಿ ಒಂದು ಸಾವು ಅನ್ನುವಂಥದ್ದು ಇರುತ್ತೆ ಅಂತಂದ್ರೆ, ಯಾರು ಅಭಕ್ತರಿರ್ತಾರೆ ಅವರ ಸಾವು ಹೇಗಿರುತ್ತೆ, ಭಕ್ತರಿರ್ತಾರೆ ಅವರ ಸಾವು ಹೇಗಿರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಯಾರು ಅಭಕ್ತರಿರ್ತಾರೆ ಅವರಿಗೆ ಸಾವು ಯಾವ ರೀತಿ ಇರುತ್ತೆ ಅಂತಂದ್ರೆ, ಬೆಕ್ಕು ಇಲಿಯನ್ನ ಕಚ್ಚಿದಾಗ ಎಷ್ಟು ನೋವಾಗುತ್ತೆ ಆಗಿರುತ್ತೆ ಅಂತ. ಅಂದ್ರೆ ಬೆಕ್ಕು ಇಲಿಯನ್ನ ತನ್ನ ಬಾಯಿ ಹಲ್ಲುಗಳಿಂದ ಕಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಷ್ಟು ಅಭಕ್ತರಿಗೆ ನೋವಾಗುತ್ತೆ ಭಗವಂತ ಒಂದು ಕಾಲಪುರುಷನಾಗಿ ಬಂದಾಗ. ಯಾರು ಭಕ್ತರಿರ್ತಾರೆ ಅವರಿಗೆ ಹೇಗಿರುತ್ತೆ ಸಾವು ಅಂತಂದ್ರೆ, ಅವರಿಗೆ ಅದೇ ಬೆಕ್ಕು ತನ್ನ ಮರಿಯನ್ನ ಎತ್ತಿ ಹಿಡಿದಾಗ ಅದಕ್ಕೆ ಹೇಗಿರುತ್ತೆ ಹಾಗಿರುತ್ತೆ ಅಂತ. ಅಂದ್ರೆ ಅದು ಕೂಡ ಬಾಯಲ್ಲಿ ಕಚ್ಚಿ ಹಿಡಿಯುತ್ತೆ, ಆದ್ರೆ ತನ್ನ ಮಗುವನ್ನ ಅದಕ್ಕೆ ಕಚ್ಚಿ ಹಿಡಿದಾಗ ಆ ಮಗುವಿಗೆ ಸಂತೋಷ ಆಗ್ತಾ ಇರುತ್ತೆ, ನಾನು ಅಮ್ಮನ ಕೈಯಲ್ಲಿದ್ದೀನಿ ಅಂತ. ಆದ್ರೆ ಇಲಿಗೆ ಹೇಗಿರುತ್ತೆ, ಪ್ರಾಣ ಸಂಕಟ ಆಗ್ತಾ ಇರುತ್ತೆ. ಅಭಕ್ತರಿಗೆ ಸಾವು ಅನ್ನುವಂಥದ್ದು ಪ್ರಾಣ ಸಂಕಟ ಆದ್ರೆ, ಭಕ್ತರಿಗೆ ಸಾವು ಅನ್ನುವಂಥದ್ದು ಸಂತೋಷವನ್ನ ಕೊಡುತ್ತೆ. ಅವರು ಆನಂದದಿಂದ ಸಂಭ್ರಮಿಸ್ತಾರೆ. ಆದ್ರೆ ಅವ್ರಿಗೆ ಖುಷಿ ಆಗತ್ತೆ, ಆಯ್ತು ನನಗೆ ಈ ಭೌತಿಕ ಜಗತ್ತಿನ ಈ ಒಂದು ಜಂಜಾಟದಿಂದ ನಾ ಬಿಡುಗಡೆ ಹೊಂದಿದೆ, ಈಗ ನಾನು ಭಗವಂತನ ಕೈಯಲ್ಲಿ ಈಗ ನಾನು ಸೇಫ್ ಆಗಿದ್ದೀನಿ, ನಾನು ಅವನ ಧಾಮಕ್ಕೆ ನಾನು ಹೋಗ್ತಿದ್ದೀನಿ ಅನ್ನುವಂತ ಆನಂದ ಅವ್ರಿಗೆ ಇರುತ್ತೆ. ಈ ಸಾವಿನ ಒಂದು ವ್ಯತ್ಯಾಸ ಭಕ್ತರಲ್ಲಿ ಮತ್ತೆ ಅಭಕ್ತರಲ್ಲಿ ಆ ರೀತಿ ಇರುತ್ತೆ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಶುದ್ಧ ಭಕ್ತಿಯಿಂದ ನಾವು ಭಗವಂತನ ಸ್ಮರಣೆ ಮಾಡಿದ್ರೆ ಭಗವಂತನೇ ಹೇಳ್ತಾನೆ, ಅಂತಹ ಒಂದು ಭಕ್ತ ನನ್ನ ಹತ್ರ ಅವನು ಬರ್ತಾನೆ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಅವನು ಪಡೆಯೋದಿಲ್ಲ ಅಂತ. ಭೌತಿಕ ವಸ್ತು ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ನಾವು ನೋಡಿದ್ವಿ ಒಂದು ಗೋಲೋಕ ವೃಂದಾವನ ಚಾರ್ಟ್ ನಲ್ಲಿ. ಆ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಯಾವ ರೀತಿ ಇದೆ, ಈ ಭೌತಿಕ ಜಗತ್ತಿನಲ್ಲಿ ಪ್ರಳಯಗಳು ಆಗ್ತಾನೆ ಇರುತ್ತೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ನಾಶ ಅನ್ನುವಂಥದ್ದು ಆಗೋದಿಲ್ಲ. ಈ ಒಂದು ವ್ಯತ್ಯಾಸವನ್ನ ನಾವು ನೋಡಿದ್ವಿ. ನಂತರ ಶುದ್ಧ ಭಕ್ತಿ ಇಂದಲೇ ಪರಮೋನ್ನತರನ್ನು ಸಾಧಿಸಲು ಸಾಧ್ಯ. ಭಗವಂತನನ್ನ ಪಡಿಬೇಕು ಅಂತಂದ್ರೆ ಶುದ್ಧ ಭಕ್ತಿಯನ್ನ ಮಾಡ್ಬೇಕು. ಅಂದ್ರೆ ಎಡಬಿಡದೆ ಭಗವಂತನ ಸ್ಮರಣೆಯಲ್ಲಿ ನಾವು ಇಡೀ ಜೀವನವನ್ನ ಕಳೆದಿದ್ರೆ ಮಾತ್ರ, ಆ ಒಂದು ಭಕ್ತಿ ಪುಣ್ಯವನ್ನ ನಾವು ಮಾಡಿದ್ರೆ ಮಾತ್ರ ಭಗವಂತನ ಧಾಮಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ಆ ಒಂದು ಕಾಲದಲ್ಲಿ ಅಂದ್ರೆ ಸಾವಿನ ಸಂದರ್ಭದಲ್ಲಿ ಭಗವಂತನ ನೆನಪು ನಮ್ಗೆ ಬರುವುದಕ್ಕೆ ಸಾಧ್ಯ. ಆ ನೆನಪನ್ನ ಭಗವಂತ ಸ್ವತಃ ಅವನೇ ಕೊಡ್ತಾನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ.
ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಮಾತಾಜಿ ಹರೇ ಕೃಷ್ಣ. ಹಾ ಮಾತಾಜಿ, ಹರೇ ಕೃಷ್ಣ. ಹ್ಮ್ ಇಲ್ಲಿ ಭಕ್ತಿ ಮಾಡಿ ಅವರ ಧಾಮಕ್ಕೆ ಹೋಗ್ತಾರೆ. ಅದು ಆತ್ಮಗಳದು ಅನ್ಲಿಮಿಟೆಡ್ ಆತ್ಮನೋ ಅಥವಾ ಲಿಮಿಟೆಡ್ ಆತ್ಮ? ಯಾಕಂದ್ರೆ ಹೀಗೆ ಭಕ್ತಿ ಮಾಡಿ ಮಾಡಿ ಅವ್ರ ಧಾಮಕ್ಕೆ ಹೋದ್ರೆ ಇಲ್ಲಿ ಆತ್ಮಗಳು ಕಡಿಮೆ ಆಗ್ಬೇಕಲ್ಲ. ಇಲ್ಲಿ ಅಂತೂ ನೀವು ವರ್ಷ ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತದೆ. ಕಲಿಯುಗದಿಂದ ಇರ್ಬೋದು, ಎಲ್ಲ ಪಾಪ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೂ ಸಹ ಹೆಚ್ಚು ಆಗ್ತಾ ಇದೆಯಾ ಏನಂತ ಗೊತ್ತಿಲ್ಲ. ಅಂದ್ರೆ ಮಾತಾಜಿ, ಅದು ಏನಂತ ಹೇಳ್ತಾರೆ, ಯಾರೆಲ್ಲ ಪತನ ಹೊಂದುತ್ತಾರೆ ಅವ್ರು ಇಲ್ಲಿಗೆ ಬರ್ತಾ ಇರ್ತಾರೆ. ಅಂದ್ರೆ ತಪ್ಪು ಮಾಡ್ತಾರೆ ಯಾರೆಲ್ಲ ಭಗವಂತನಿಗೆ ವಿಮುಖರಾಗ್ತಾರೆ, ಯಾರೆಲ್ಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದಿಲ್ಲ, ನಾವ್ಯಾಕೆ ಭಗವಂತ ಆಗ್ಬಾರ್ದು ಅಂತ ಅನ್ಕೋತಾರೆ, ಅವರೆಲ್ಲ ಇಲ್ಲಿಗೆ ಬರ್ತಾ ಇರ್ತಾರೆ. ಯಾರೆಲ್ಲ ಒಂದು ಮನ ಪರಿವರ್ತನೆ ಆಗ್ತಾರೆ ಮತ್ತೆ ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಅವರು ಲೋಕಕ್ಕೆ ಹೋದವರು ಪುನಃ ಹಿಂದೆ ಬರೋದಿಲ್ಲಲ್ಲ. ಆದ್ರೆ ಮಾತಾಜಿ, ಅಲ್ಲಿ ಹೋದ್ಮೇಲೆ ನೀವೇನಾದ್ರೂ ಈ ತರ ಭಕ್ತಿಯಲ್ಲಿ ವಿಮುಖರಾದ್ರೆ, ಅಂದ್ರೆ ನಿಮ್ಗೆ ಮತ್ತೆ ಭಗವಂತನ ಹಾಗೆ ಆಗ್ಬೇಕು ಅಂತ ಅಸೂಯೆ, ಭಗವಂತನ ಮೇಲೆ ದ್ವೇಷ ಹುಟ್ಟಿದ್ರೆ ನೀವು ಮತ್ತೆ ಬರ್ತೀರಾ. ಅಲ್ಲಿಗೆ ಹೋದ್ರೆ ಪುನರ್ಜನ್ಮ ಇಲ್ಲ. ಪುನಃ ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಇರೋರ್ಗೆ ಪುನರ್ಜನ್ಮ ಇಲ್ಲ. ಅಲ್ಲಿ ಇರೋರು ಮತ್ತೆ ಮತ್ತೆ ಅಲ್ಲಿ ಹುಟ್ಟಿ ಅಲ್ಲಿ ಬೆಳಿತಾರೆ, ಅಂದ್ರೆ ಬದುಕ್ತಾರೆ, ಮತ್ತೆ ಜನ್ಮ ಪಡಿತಾರೆ ಅನ್ನೋದಿಲ್ಲ. ಆದ್ರೆ ತಪ್ಪು ಮಾಡಿದ್ರು ಅಂದ್ರೆ ಅವ್ರಿಗೆ ಜೈಲಿಗೆ ಕಳಿಸ್ಬಿಡ್ತಾರೆ. ಇಲ್ಲಿ ಪುನರ್ಜನ್ಮ ಇದೆ, ಅಲ್ಲಿ ಇಲ್ಲ, ಇಲ್ಲಿ ಇದೆ. ಅಲ್ಲಿ ಹೋದವರು ಪುನಃ ಬರುದಿಲ್ಲ ಅಲ್ಲ. ಅಂದ್ರೆ ಹಾಗಾದ್ರೆ ಹೇಗದು ನಂಬರ್ ಪುನಃ ಬರೋದಿಲ್ಲ ಅಂತ ಅಲ್ಲ ಮಾತಾಜಿ, ಅಲ್ಲಿಗೆ ಹೋದ್ಮೇಲೆ ತಪ್ಪು ಮಾಡಿದ್ರಿ ಅಂದ್ರೆ ಇಲ್ಲಿಗೆ ಬರ್ತೀರಾ. ಓ ಓಕೆ. ಅಲ್ಲಿ ಸಹ ಪರ್ಮನೆಂಟ್ ಅಲ್ಲ? ಅಲ್ಲಿ ಸಹ ಪರ್ಮನೆಂಟ್ ಇದೆ, ಆದ್ರೆ ನೀವು ತಪ್ಪು ಮಾಡಿದ್ರೆ ಪರ್ಮನೆಂಟ್ ಇಲ್ದೇ ಇರೋ ಜಾಗಕ್ಕೆ ನಿಮ್ಮನ್ನ ಕಳಿಸ್ತಾರೆ. ಅಲ್ಲಿ ತಪ್ಪು ಮಾಡಕ್ಕೆ ಚಾನ್ಸೇ ಇಲ್ವಲ್ಲ ಮಾತಾಜಿ? ಹೌದು, ಚಾನ್ಸೇ ಇಲ್ಲ ಅಲ್ಲ. ಚಾನ್ಸೇ ಇಲ್ಲ ಮಾತಾಜಿ, ಆದ್ರೂ ಕೂಡ ಜನ ಮಾಡ್ತಾರೆ. ಈಗ ವೈಕುಂಠದಲ್ಲಿ ಇವರು ದ್ವಾರಪಾಲಕರು ಮಾಡಿದ್ರಲ್ಲ ತಪ್ಪು, ಆತರನ ಮಾತಾಜಿ? ಹಾ ಪ್ರಭುಜಿ, ಯಾರಾದ್ರೂ ಅಂತ ತಪ್ಪುಗಳನ್ನ ಮಾಡ್ತಾರೆ. ಮತ್ತೆ ಶುದ್ಧ ಭಕ್ತರನ್ನು ಕೂಡ ಸ್ವತಃ ಭಗವಂತ ಯಾವಾಗೆಲ್ಲ ಭೂಮಿ ಮೇಲೆ ಅವತಾರ ಮಾಡ್ತಾನೆ, ಆಗ ಕೆಲವೊಂದು ಸಮಯದಲ್ಲಿ ಅವನ ಭಕ್ತರನ್ನು ಕೂಡ ಇಲ್ಲಿಗೆ ಕಳಿಸ್ತಾರೆ. ಆ ಭಕ್ತರು ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಭಗವಂತನ ಭಕ್ತಿಯಲ್ಲಿ ಮತ್ತೆ ಭಗವಂತನ ಪ್ರೀತಿಯಲ್ಲಿ ಅವ್ರು ಎಷ್ಟು ತಲ್ಲೀನರಾಗಿರ್ತಾರೆ ಅಂದ್ರೆ, ಅವ್ರಿಗೆ ಭಗವಂತನಿಂದ ಮೋಕ್ಷ ಕೇಳೋದಿಲ್ಲ ಅಂತ ಹೇಳ್ತಾರೆ. ಭಗವಂತ ನನ್ಗೆ ಈ ಭೌತಿಕ ಜಗತ್ತಿನ ಅಥವಾ ಇನ್ಯಾವುದೋ ನರಕದಿಂದ ನನಗೆ ಮೋಕ್ಷ ಬೇಡ, ನಾ ಎಲ್ಲಿದ್ರು ಕೂಡ ನಿನ್ನ ಸ್ಮರಣೆ, ನಿನ್ನ ಭಕ್ತನಾಗಿ ನಾನು ಉಳಿಬೇಕಷ್ಟೇ, ನೀನ್ ನನ್ನನ್ನು ಎಲ್ಲಿ ಕಳಿಸಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಅಂತವ್ರನ್ನ ಇಲ್ಲಿಗೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಅಂದ್ರೆ, ಉಳಿದವರನ್ನ ಅವ್ರ ಹತ್ರ ಮತ್ತೆ ಕರ್ಸ್ಕೊಳ್ಳೋದಕ್ಕೋಸ್ಕರ ಅವರನ್ನ ಇಲ್ಲಿಗೆ ಕಳಿಸ್ತಾರೆ. ಅಂದ್ರೆ ಪ್ರಭುಪಾದರು, ಮಹಾಪ್ರಭುಗಳು ಹೇಗ್ ಬಂದಿದ್ರು ಹಾಗೆ ಅವ್ರ ಜೊತೆ ಹಾಗೆ ಎಲ್ಲರೂ ಅವತರಿಸ್ತಾರೆ, ಈ ಭೂಮಿ ಮೇಲೆ ಬರ್ತಾರೆ. ಅರ್ಜುನ ಸಹ ಹಾಗೆ ಅಲ್ಲ? ಹಾ ಮಾತಾಜಿ. ಮಾತಾಜಿ, ದೇವತೆಗಳಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಮಾತಾಜಿ? ದೇವತೆಗಳು ಅವರು ಕೂಡ ಜೀವಿಗಳೇ ಪ್ರಭುಜಿ, ಉನ್ನತ ಜೀವಿಗಳು. ಅಂದ್ರೆ ಈ ದೇವತೆಗಳಿಗೂ ಕೂಡ, ಅಂದ್ರೆ ಬ್ರಹ್ಮ ಕೂಡ ಒಬ್ಬ ದೇವತೆ, ಶಿವನು ಕೂಡ ಒಂದು ದೇವತೆ. ಹಾಗೆ ಅನೇಕ ಇಂದ್ರ, ಇವರೆಲ್ಲರೂ ಕೂಡ ನಾವು ನೋಡ್ತೀವಿ, ಮನ್ವಂತರಗಳು ಮತ್ತೆ ವಿವಸ್ವಾನ್, ಸೂರ್ಯ ದೇವ ಅಂತೆಲ್ಲ, ಇವರೆಲ್ಲರೂ ಕೂಡ ದೇವತೆಗಳೇ. ಅಂದ್ರೆ ಆ ಒಂದು ಪೋಸ್ಟ್ ಅಲ್ಲಿ ಅವ್ರು ಇದ್ದಾರೆ, ಅವರಿಗೂ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಇರುತ್ತೆ. ಅಂದ್ರೆ ಅವರು ಕೂಡ ದೇಹತ್ಯಾಗ ಮಾಡ್ತಾರೆ, ಮತ್ತೆ ಅವರ ಸ್ಥಾನಕ್ಕೆ ಇನ್ನೊಬ್ರು ಬರ್ತಾರೆ. ಹಾಗೆ ಇಂದ್ರ ಅನ್ನುವಂಥದ್ದು ಪದವಿ, ಸೂರ್ಯ ಅನ್ನುವಂಥದ್ದು ಪದವಿ. ಆ ಪದವಿಗೆ ಬೇರೆ ಬೇರೆ ವ್ಯಕ್ತಿಗಳು, ಜೀವಿಗಳು ಅಲ್ಲಿ ಬರ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಜನ್ಮ ಮೃತ್ಯು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ ಅವರೆಲ್ಲ. ಆದ್ರೆ ಭಗವಂತ ಹಾಗೆ ಅಲ್ಲ. ಭಗವಂತ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾನೆ. ಭಗವಂತ ಅವನು ಈ ರೀತಿ, ಅವನಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಅವನಿಗೆ ಮಾತ್ರ ಅಲ್ಲ, ಅವನ ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಅವನ ಭಕ್ತರಿಗೂ ಈ ವ್ಯತ್ಯಾಸಗಳಾಗುವುದಿಲ್ಲ. ಅಂದ್ರೆ ಕೃಷ್ಣನು ಕೂಡ ಮಹಾಭಾರತದಲ್ಲಿ ಕೃಷ್ಣನಿಗೂ ಸಾವಿದೆ ಅಂತ ನಾನು ಕೇಳ್ಪಟ್ಟೆ. ಅದು ಏನಂದ್ರೆ ಪ್ರಭುಜಿ, ನಮ್ಮ ಒಂದು ಅಜ್ಞಾನ ಅಂತ ಹೇಳ್ತಾರೆ. ಭಗವಂತನಿಗೆ ಸಾವು ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ, ಅದು ಲೀಲೆ ಅಷ್ಟೇ. ಅವನಿಗೆ ಹುಟ್ಟಿದಾಗ ನಾವು ಹೇಳಿದ್ವಿ ಅವನು ಹುಟ್ಟಿದ ಅಂತ, ಆದ್ರೆ ಅವನು ಇಳಿದು ಬಂದ, ಅವತರಿಸಿದ, ಅದನ್ನ ನಾವು ಹುಟ್ಟಿದ ಅಂತ ಹೇಳ್ತೀವಿ. ಅವನು ಮತ್ತೆ ಲೀಲೆ ಮುಗಿಸಿ ವಾಪಸ್ ಹೋಗುವಾಗ ನಾವು ಅದನ್ನ ಸಾವು ಅಂತ ಹೇಳ್ತೀವಿ. ಆದ್ರೆ ಅವನು ಅಂತರ್ಧಾನ ಆಗ್ತಾನಷ್ಟೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳುವುದು. ಮಾತಾಜಿ, ಈಗ ಒಬ್ಬ ಹುಟ್ಟಿದಾಗ ಹೆಸರು ಇಡ್ತಾರಲ್ಲ, ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಒಂದು ದೇಹಕ್ಕೆ ಒಂದು ಹೆಸರನ್ನು ಗುರುತಿಸ್ತಾರಲ್ಲ, ಆ ಹೆಸರಲ್ಲಿ ಈಗ ನನ್ನ ಹೆಸರು ಕೃಷ್ಣಮೂರ್ತಿ. ಈ ಕೃಷ್ಣಮೂರ್ತಿ ಅನ್ನೋ ಹೆಸರಲ್ಲಿ ಏನಾದ್ರು ನಮಗೇನಾದ್ರು ದೋಷ ಅಥವಾ ಅದರಿಂದ ಆಗೋ ಉಪಯೋಗಗಳೇನಾದ್ರು ಇದೆಯಾ ಮಾತಾಜಿ? ಹಾಗೇನಿಲ್ಲ ಪ್ರಭುಜಿ. ಹೆಸರು ಅದೇನಂತ ಹೇಳ್ತಾರೆ, ಉಪಾಧಿ ಅಂತ ಹೇಳ್ತಾರೆ.
ನಾನು ಹಾ. ಗಂಡಸು ನಾನು ಹೆಂಗಸು ನನಗೊಂದೇ ಹೆಸರು ಅದೆಲ್ಲ ಕೂಡ ಉಪಾಧಿಗಳು ಅಂತ ಹೇಳ್ತಾರೆ. ಅಂದ್ರೆ ಆ ದೇಹಕ್ಕೆ ಕೊಟ್ಟಿರುವಂತಹ ಒಂದು ಆ, ಹ್ಮ್. ನಾಮಗಳಷ್ಟೇನೆ, ಅದು ಬದಲಾಗ್ತಾ ಇರುತ್ತೆ. ಸರಿ ಮಾತಾಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿರ್ತೀರಾ ಅನ್ಕೋತೀನಿ. ಯಾರಿಗಾದ್ರೂ ಹಾಕ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಚಾಟ್ ನಲ್ಲಿ ನಿಮ್ ಮೆಸೇಜ್ ಮಾಡಿ. ಮಾತಾಜಿ ಅದನ್ನ ನಿಮ್ಮ ಅಟೆಂಡೆನ್ಸ್ ಅವ್ರು ಹಾಕ್ತಾರೆ. ನಿಮ್ಮ ನಂಬರ್ ಹಾಕಿ, ನಿಮ್ಮ ಹೆಸರು ಹಾಕಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ನಮಸ್ತೆ. ಆ ಈಗ ಅದರಲ್ಲಿ ಯೋಗ ಜ್ಞಾನ ಅಂತ ಇದೆ. ಕೃಷ್ಣ ಪರಮಾತ್ಮ ಹೇಳಿದಾಗೆ ನೀವು ಮನಸ್ಸನ್ನ ನಿಗ್ರಹಿಸಿ ಈ ಲೌಕಿಕ ಕಾಮನೆಗಳಿಂದ ನನ್ನನ್ನ ಕುರಿತು ಜ್ಞಾನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಯಾರಾದ್ರೂ ಗುರುವಿನ ಅಗತ್ಯತೆ ಇದೆಯಾ, ಅಥವಾ ನಾವು ಕೃಷ್ಣ ಪರಮಾತ್ಮ ಏನು ಹೇಳಿದನೋ ಹಾಗೆ ಅದನ್ನ ಮಾಡ್ಕೊಂಡು ಹೋದ್ರೆ ಆಗುತ್ತಾ? ಅದು ಗುರು ಇಲ್ಲದೆ ಇದ್ದ, ಕೆಲವೊಂದ್ ಕಡೆ ಹೇಳ್ತಾರೆ ಗುರು ಇಲ್ಲದೆ ದಾರಿ ಇಲ್ಲ ಅಂತ. ಬಟ್ ಇದಕ್ಕೆ ಗುರುವಿನ ಅವಶ್ಯಕತೆ ಇದೆಯಾ ನಮ್ಗೆ? ಹೌದಾ? ಹರೇ ಕೃಷ್ಣ. ಕೇಳಿಸಿಲ್ಲ ಪ್ರಭುಜಿ, ಮತ್ತೆ ರಿಪೀಟ್ ಮಾಡಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈಗ ಭಗವಂತ ಕೃಷ್ಣ ಪರಮಾತ್ಮ ಹೇಳಿದಾಗೆ ಯೋಗ ಜ್ಞಾನ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಮನಸ್ಸನ್ನ ನಿಗ್ರಹಿಸಿ ಲೌಕಿಕ ಕಾಮನೆಗಳಿಂದ ದೂರ ಆಗ್ತಾ ಪ್ರಭುವನ್ನ ಧ್ಯಾನಿಸ್ಬೇಕು ಅಂತ ಹೇಳಿದ್ದಾರೆ. ಆಗ ಇದಕ್ಕೆ ನಮ್ಗೆ ಯಾರು ಗುರುವಿನ ಅವಶ್ಯಕತೆ ಇದೆಯಾ, ಅಥವಾ ಪ್ರಭು ಹೇಳಿದಾಗೆ ನಾವು ಮಾಡ್ತಾ ಹೋದ್ರೆ ಆಗುತ್ತಾ? ಎಲ್ಲದಕ್ಕೂ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ ಪ್ರಭುಜಿ. ನಾವು ಯಾವ್ದನ್ನು ಕೂಡ ನಾ ಹೇಳ್ದೆ ಆಗ್ಲೇ, ಜಸ್ಟ್ MBBS ಬುಕ್ ಓದಿ ನಾವು ಡಾಕ್ಟರ್ ಆಗೋದಕ್ಕೆ ಆಗೋದಿಲ್ಲ. ಹಾಗೆ ಜಸ್ಟ್ ಯೂಟ್ಯೂಬ್ ನೋಡಿ ನಾವು ಅಡಿಗೆ ಮಾಡೋದಕ್ಕೆ ಆಗೋದಿಲ್ಲ. ನಾವೆಲ್ಲ ಅಭ್ಯಾಸ ಮಾಡ್ಬೇಕು ಅಂದ್ರೆ ನಮ್ಗೆ ಹೇಳ್ಕೊಡೋರು ಯಾರಾದ್ರೂ ಬೇಕಾಗ್ತಾರೆ. ಇದು ನಮ್ಗೆ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಕೇಳಿದೆ. ಇಲ್ಲ ಪ್ರಭುಜಿ, ಎಲ್ಲದಕ್ಕೂ ಗುರುವಿನ ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಈಗ ಎಷ್ಟೋ ಪ್ರಯತ್ನ ಪಟ್ರು ನಾವು, ಎಷ್ಟೋ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆದ್ರು ನಮ್ ಕೆಲವು ಆಧ್ಯಾತ್ಮಿಕ ಅನುಭವಗಳು ಆಗ್ತವೆ. ಹಾಗಾದಾಗ ನಮ್ಗೆ ಗುರು ಸಿಗೋದಿಲ್ಲ. ಇದಕ್ಕೆ ಏನು ಸಮಸ್ಯೆಗಳು ಅಂತ ಇರುತ್ತೆ ನಮ್ಗೆ? ಅಥವಾ ಕರ್ಮಗಳದ್ದು ಇರುತ್ತಾ, ಅಥವಾ ಕರ್ಮ ಕಳಿಯೋವರೆಗೂ ನಮ್ಗೆ ಗುರು ಸಿಗೋದಿಲ್ವಾ, ಅಥವಾ ಹೇಗೆ ಅಂತ ಮಾತಾಜಿ ಇದು? ಅಂದ್ರೆ ಪ್ರಭುಜಿ ಏನಂತ ಹೇಳ್ತಾರೆ ಅಂದ್ರೆ, ಭಗವಂತನ ಭಕ್ತಿ ಯಾರು ಮಾಡ್ತಾರೆ ಕೃಷ್ಣ ನಮ್ಗೆ ಗುರುವನ್ನ ಕರುಣಿಸ್ತಾನೆ ಅಂತ. ಯಾವಾಗ ನಾವು ಭಕ್ತಿಯನ್ನ ಮಾಡ್ತೀವಿ ಆಗ ಭಗವಂತ ನಮ್ಗೆ ಗುರುವನ್ನ ಕೊಡ್ತಾನೆ. ಆ ಗುರು ನಮ್ಗೆ ಆ ಕೃಷ್ಣನನ್ನ ಹೇಗೆ ಪಡಿಬೇಕು ಅನ್ನೋಂತ ಒಂದು ದಾರಿ ಮಾರ್ಗವನ್ನ ತೋರಿಸ್ತಾನೆ. ಸೊ ನೀವು ಹೆಚ್ಚು ಭಕ್ತಿ ಮಾಡಿದ್ರಿ ಅಂದ್ರೆ ಭಗವಂತನೇ ನಿಮ್ಗೆ ಒಂದು ಗುರುವನ್ನ ಕರುಣಿಸ್ತಾನೆ. ಮತ್ತೆ ಆ ಗುರುವಿನ ಮೂಲಕ ನೀವು ಪರಮಾತ್ಮನನ್ನ ಹೊಂದ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾತಾಜಿ, ಈ ಭಕ್ತಿ ಮಾರ್ಗದಲ್ಲಿ ಮದ್ವೆ ಸಂಸಾರ ಅನ್ನೋದು ತೊಡಕಾಗಲ್ವಾ ಅಂತ, ಇದು ಒಂದು ಮಾಯೇನಾ ಅಂತ ನನ್ನ ಪ್ರಶ್ನೆ. ಇಲ್ಲ ಮಾತಾಜಿ, ಕೃಷ್ಣ ಅರ್ಜುನರಿಗೆ ಅದೇ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲಾರು ಸುಮಾರು ಜನ ಅನ್ಕೋತಾರೆ ಭಗವದ್ಗೀತೆ ಓದ್ತಾ ಇರೋದ್ರೆ ಸನ್ಯಾಸಿ ಆಗ್ಬಿಡ್ತಾರೆ ಅಂತ. ಎಲ್ಲಿ ಸನ್ಯಾಸಿ ಆಗೋದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ನೀನು ಸ್ಥಾನೇ ಸ್ಥಿತ ಎಲ್ಲಿದೆಯೋ ಅಲ್ಲೇ ಇರು, ಮತ್ತೆ ನಿನ್ನ ಒಂದು ಯಾವ್ದೆಲ್ಲ ನಿಯತ ಕರ್ಮಗಳಿದೆ ಅದನ್ನ ಮಾಡು, ನೀನು ಕ್ಷತ್ರಿಯ ಅಂತ ಹೇಳ್ತಾನೆ, ನೀನು ಗೃಹಸ್ಥ ಅಂತ ಹೇಳ್ತಾನೆ. ಆ ಒಂದು ಸ್ಥಾನದಲ್ಲಿದ್ರು ಕೂಡ ನೀನ್ ನನ್ನ ಸ್ಮರಣೆ ಮಾಡು ಅಷ್ಟೇ ಅಂತ ಹೇಳ್ತಾ ಇದ್ದಾನೆ ಹೊರತು ನೀನ್ ಎಲ್ಲವನ್ನ ಬಿಡು ಅಂತ ಎಲ್ಲೂ ಅವನು ಹೇಳೋದಿಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹಾ ಈ ಪ್ರಭುಜಿ. ನಾವು ಯಜ್ಞ ಯಾಗದಿಗಳು ಹೋಮ ಹವನಗಳನ್ನೆಲ್ಲ ನಾವು ಅರ್ಪಿಸ್ತೀವಲ್ಲ, ಈ ಹಾ ಯಜ್ಞ ಪ್ರಭುಜಿ. ಯಾಗದಿಗಳಿಂದ ಭಗವಂತನಿಗೆ ಅದು ಅರ್ಪಿಸಿದಾಗ ಭಗವಂತನಿಗೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜನಾ? ನೀವ್ ಅದನ್ನ ಮಾಡೋದ್ರಿಂದ ಭಗವಂತನಿಗೆ ಯಾವ ರೀತಿ ಶಕ್ತಿ
ಅವನಿಗೆ ನಾವು ಶಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಒಂದು ಭ್ರಮೆ. ಈ ರಾಕ್ಷಸರ ಆ ರೀತಿ ಯೋಚನೆ ಮಾಡ್ತಾರೆ. ಭಗವಂತನಿಗೆ ನಾವು ಅಂದ್ರೆ ಯಜ್ಞ ಮಾಡಿದ್ರೆ ಮಾತ್ರನೇ ಅವನಿಗೆ ಶಕ್ತಿ ಬರುತ್ತೆ, ಅದನ್ನ ಮಾಡಿಲ್ಲ ಅಂತಂದ್ರೆ ಅವನಿಗೆ ಶಕ್ತಿ ಬರೋದಿಲ್ಲ ಅಂತ. ಆದ್ರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ತಾ ಇದ್ದಾನೆ, ಅಲ್ಲಿ ಪ್ರತಿಯೊಂದು ಇಡೀ ಭಗವದ್ಗೀತೆಯಲ್ಲೇ ಅವನು ಹೇಳ್ತಾ ಇದ್ದಾನೆ, ನೀನು ನನ್ನನ್ನ ಸ್ಮರಣೆ ಮಾಡು, ನನ್ನ ಚಿಂತನೆ ಮಾಡು, ನನ್ನನ್ನ ನೆನೆಸ್ಕೋ, ನನ್ನ ಭಕ್ತಿ ಮಾಡು ಅಂತ. ಅದನ್ನ ಮಾಡೋದ್ರಿಂದ ಕೃಷ್ಣನ್ಗೆ ಆಗ್ಬೇಕಾಗಿರೋದೇನಿಲ್ಲ. ಯಾಕೆ ಮತ್ತೆ ಕೃಷ್ಣ ಅದನ್ನ ಅವನ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಜುನನಿಗೆ ಆಗ್ಬೇಕಾಗಿದೆ. ಅಂದ್ರೆ ಅರ್ಜುನ ಮತ್ತೆ ಈ ದುಃಖಾಲಯದಿಂದ, ಈ ಭವಸಾಗರದಿಂದ ದಾಟಬೇಕು ಅಂತಂದ್ರೆ ಅವನು ಅದನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಅದನ್ನ ಮಾಡಿಲ್ಲ ಅಂತಂದ್ರೆ ಕೃಷ್ಣನಿಗೇನು ನಷ್ಟ ಇಲ್ಲ. ಮಾತಾಜಿ, ಅದು ನಾನು ಕೇಳ್ಬೇಕಂತಿದ್ದೆ. ಸರಿಯಾದ ಉತ್ತರ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಅದು ನೀವು ಯಜ್ಞ ಯಾಗ ಮಾಡಿದ್ರಿಂದ ದೇವತೆಗಳಿಗೆ ಏನು ಇದೆ ಅನ್ಸುತ್ತೆ. ದೇವತೆಗಳಿಗೆ ಪರಮಾತ್ಮನಿಗಲ್ಲ. ಪರಮಾತ್ಮನಿಗಲ್ಲ. ಪರಮಾತ್ಮನಿಗೆ ಇಲ್ಲ. ಪರಮಾತ್ಮನಿಗೆ ಅದು ಕೊನೆಯಲ್ಲಿ ಅವ್ರು ತಗೊಂಡೋಗಿ ಕೊಡೋದು. ಆದ್ರೆ ಅದನ್ನ ಮಾಡೋದ್ರಿಂದ ದೇವತೆಗಳಿಗೆ ಶಕ್ತಿ ಬರುತ್ತೆ ಹೊರತು ಪರಮಾತ್ಮನಿಗಲ್ಲ. ಅದು ಹೇಳ್ತಾ ಇರ್ತಾರೆ. ದೇವತೆಗಳಿಗೆ ಅದರಿಂದ ಶಕ್ತಿ ಸಿಗುತ್ತೆ. ಆ ಕಾರಣದಿಂದ ಅವರು ನಿಮ್ಮ ಒಂದು ಏನು ವರಗಳಿದೆ ಅಂದ್ರೆ ನೀವೇನು ಬೇಡಿಕೆಗಳನ್ನ ಇಟ್ಟಿದ್ದೀರಾ ಆ ಬೇಡಿಕೆಗಳನ್ನ ಈಡೇರಿಸ್ತಾರೆ. ಹೌದು. ಮಾತಾಜಿ, ಒಂದು ಪ್ರಶ್ನೆ. ಈಗ ನಾವು ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಾವು ಔಷಧಯುಕ್ತವಾಗಿ ಯಾವುದೇ ಆಹಾರವನ್ನು ತೆಗೆದುಕೊಂಡಾಗ ಅದನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಔಷಧಯುಕ್ತವಾಗಿ ಯಾವುದೇ ಆಹಾರ ತಗೊಂಡ್ರು ಅದು ನಮ್ಗೆ ಕೆಟ್ಟದಾಗಲ್ಲ, ಅದರಿಂದ ಕೆಟ್ಟ ಕರ್ಮ ಉಂಟಾಗಲ್ಲ ಅಂತ ಹೇಳ್ತಾರೆ. ಅದು ಸತ್ಯನಾ ಅಥವಾ ಹೇಗೆ ಮಾತಾಜಿ? ಅಂದ್ರೆ ಪ್ರಭುಜಿ, ನಾವ್ ಏನನ್ನೇ ತಿಂದ್ರು ಕೂಡ ಏನಂತ ಹೇಳ್ತಾರೆ ಅಂದ್ರೆ ಯಾವುದು ಒಳ್ಳೆ ಆಹಾರ ಅಂತಂದ್ರೆ ವೆಜಿಟೇರಿಯನ್ ಅಂತ ಹೇಳ್ತಾರೆ. ಸಸ್ಯಾಹಾರ ಅದು ತುಂಬಾ ಒಳ್ಳೇದು ಅಂತ. ಆದ್ರೆ ಅದಕ್ಕಿಂತ ಒಳ್ಳೇದು ಯಾವುದು ಅಂತಂದ್ರೆ ಏನಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಸ್ಯಾಂಕ್ಷನ್ ಫುಡ್ ಅಂತ. ಸ್ಯಾಂಕ್ಷನ್ ಫುಡ್ ಅಂದ್ರೆ ನೀವು ಇದನ್ನ ತಿನ್ಬಹುದು ಅಂತ, ಅದು ವೆಜಿಟೇರಿಯನ್. ಅಂದ್ರೆ ಅದರಲ್ಲಿ ಸ್ಯಾಂಟಿಫೈಡ್ ಫುಡ್ ಅಂತ ಹೇಳ್ತಾರೆ. ಸ್ಯಾಂಟಿಫೈಡ್ ಅಂತಂದ್ರೆ ಏನಂತ ಹೇಳ್ತಾರೆ, ಪೂತಿನಾಶಕ ಅಂತ ಹೇಳ್ತಾರೆ. ಅಂದ್ರೆ ಅದು ನಮ್ಮಲ್ಲಿ ಇರುವಂತಹ ಒಂದು ಪೂತಿನಾಶಕ ಅಂದ್ರೆ ಅಲ್ಲ ಮತ್ತಾಜಿ, ಆಂಟಿಸೆಪ್ಟಿಕ್ ಅಂತ ಹೇಳ್ತೀವಲ್ಲ ನಾವು. ಈಗ ಕೊರೋನಾ ಬರುತ್ತೆ ಅಂದ್ರೆ ಅದಕ್ಕೆ ಮುಂಚೆ ನಿಮ್ಗೆ ಇಂಜೆಕ್ಷನ್ ಹಾಕ್ತಾರಲ್ಲ ಬರಬಾರ್ದು ಅಂತ. ಹಾಗೆ ಈ ಭವರೋಗ ಬರಬಾರ್ದು ಅಂತಂದ್ರೆ ನಾವು ತಿನ್ಬೇಕಾಗಿರೋದು ಪ್ರಸಾದ ಮಾತ್ರ ಅಂತ ಹೇಳ್ತಾರೆ. ಪ್ರಸಾದ ಅಂತದ್ ಮಾತ್ರಕ್ಕೆ ಪ್ರಸಾದನು ನಮ್ ಇಷ್ಟ ಬಂದ ಹಾಗೆ ನಾವು ತಿನ್ನೋ ಹಾಗಿಲ್ಲ. ಅದನ್ನ ಎಷ್ಟು ಅವಶ್ಯಕತೆ ಇದೆ ದೇಹಕ್ಕೆ ಅಷ್ಟು ಮಾತ್ರ ಸ್ವೀಕಾರ ಮಾಡ್ಬೇಕು ಅಂತ. ಅದಕ್ಕಿಂತ ಹೆಚ್ಚು ಅತಿ ಆಹಾರ ತಿಂದ್ರೆ ಶ್ರೇಷ್ಠ ಯೋಗಿ ಆಗೋದಿಲ್ಲ. ಯೋಗಿ ಆಗೋದಿಲ್ಲ ಅಂದ್ರೆ ಭಗವಂತನ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ತಗೊಳ್ಳೋದು. ಅದನ್ನು ಕೂಡ ಲಿಮಿಟೆಡ್ ಆಗಿ ತಗೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಆಮೇಲೆ ಮಾತಾಜಿ, ಕೆಲವೊಂದು ವಿಚಾರದಲ್ಲಿ ಕೆಲವು ಗುರುಗಳು ಹೇಳಿದ್ದು ಮಾತು, ನಾವು ಎಷ್ಟೇ ತಪ್ಪು ಮಾಡಿದ್ದರೂ ಕೂಡ ಅದನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣೆಗೆ ಅರ್ಪಿಸಿ, ಅದ ಅರ್ಪಿಸಿದ ಮೇಲೆ ಮತ್ತೆ ಮುಂದೆ ಪುಣ್ಯದ ಕೆಲಸ ಮಾಡ್ತಾ ಹೋಗಿ ನೀವು ಮಾಡಿದ ಕರ್ಮಗಳೆಲ್ಲ ನಾಶ ಆಗ್ತವೆ ಮತ್ತು ಪಾಪ ಕರ್ಮಗಳು ನಾಶ ಆಗ್ತವೆ, ಕೃಷ್ಣನ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇದು ಎಷ್ಟು ಪ್ರಭುಜಿ, ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಭಗವಂತ ಮುಂದೆ ಹೇಳ್ತಾರೆ ಒಂದು ಶ್ಲೋಕದಲ್ಲಿ. ಏನಂತ ಹೇಳ್ತಾನೆ, ಎಂತಹ ಪಾಪಾತ್ಮನೇ ಇರ್ಬೋದು, ಎಂತಹ ನಷ್ಟಾತ್ಮನೇ ಇರ್ಬೋದು, ಅವನು ಯಾವಾಗ ಭಗವಂತನ ಭಕ್ತಿ ಕಾರ್ಯಕ್ಕೆ ಬಂದು ಬಿಡ್ತಾನೆ ಅವನನ್ನ ಸಾಧು ಅಂತ ಪರಿಗಣಿಸಿ ಅಂತ ಹೇಳ್ತಾನೆ. ಅಂದ್ರೆ ಹಿಂದೆ ಎಲ್ಲರೂ ಕೂಡ ಪಾಪಿಗಳಾಗಿರೋದಕ್ಕೆ ಭೂಮಿ ಮೇಲೆ ಬಂದಿದ್ದೀವಿ. ಯಾರು ಇಲ್ಲಿ ಪುಣ್ಯಜೀವಿಗಳಲ್ಲ. ಆದ ಕಾರಣ ನಾವು ಎಲ್ಲರೂ ಪಾಪಾತ್ಮರೇ. ಆದ್ರೆ ಯಾವಾಗ ಭಕ್ತಿ ಕಾರ್ಯಕ್ಕೆ ಬರ್ತೀವಿ, ಭಕ್ತಿ ಮಾಡಕ್ಕೆ ಶುರು ಮಾಡ್ತೀವಿ, ಆಮೇಲೆ ಅಲ್ಲಿಂದ ನಾವು ಭಕ್ತಿಯಲ್ಲಿ ಮುಂದುವರಿಸಿದ್ವಿ ಅಂತಂದ್ರೆ ನಮ್ಮ ಹಿಂದಿನ ಕರ್ಮಗಳನ್ನ ಭಗವಂತ ಅವನ್ನ ಹೋಗ್ಲಾಡಿಸ್ತಾನೆ. ಅಂದ್ರೆ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳುವಂಥದ್ದು ಅದಕ್ಕೆ. ಅಂದ್ರೆ ನಮ್ಮ ಒಂದು ಹಿಂದೆ ಎಷ್ಟೋ ಪಾಪಗಳನ್ನ ಮಾಡಿದೀವಿ, ಅದು ಹೋಗ್ಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಕೋಟಿ ಕೋಟಿ ಧನ್ಯವಾದಗಳು ಮಾತಾಡ್ತೀನಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರ ಯಾರಿಗೂ ಇನ್ನೇನು ಸಂದೇಹಗಳಿಲ್ಲ ಅಂದ್ರೆ ನಾವು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಜ್ಯೋತಿಶ್ರೀ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ರಾಧೆ ಮಾತಾಜಿ. ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ನಾಳೆಯಿಂದ ಸ್ವಲ್ಪ ನಿಮ್ಮ ಫೇಸ್ ಒಂದ್ ಸ್ವಲ್ಪ ಲೈಟ್ ಬಿಟ್ಕೋಬೇಕು ಮಾತಾಜಿ. ನಮಗೆ ಡಿಸ್ಪ್ಲೇ ಸರಿಯಾಗಿ ಕಾಣಿಸೋದಿಲ್ಲ. ಹಿಂದೆ ಅದು ಬ್ರೈಟ್ ಕಾಣ್ತಾ ಇರುತ್ತೆ, ನೀವು ಮಾತ್ರ ಬ್ಲಾಕ್ ಆಗಿ ಕಾಣ್ತಾ ಇರ್ತೀರಾ. ಫುಲ್ ಸ್ಕ್ರೀನ್ ಕತ್ಲೆ ಬರುತ್ತೆ ನಮಗೆ. ಈಗ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅದು ಪ್ರಭುಜಿ ಅದನ್ನ ಇದು ಇಲ್ಲಿ ಪವರ್ ಹೋಗಿದೆ ಅದಕ್ಕೆ. ಓಕೆ ಗುರುಜಿ. ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಧನ್ಯವಾದಗಳು ಕೃಷ್ಣ. ಪ್ರಭು. ಹರೇ ಕೃಷ್ಣ.